ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಚರ್ಚೆ ಈ ಹಿಂದೆಯೂ ಕೂಡ ಮಾಡಿತ್ತು, ಮತ್ತೆ ಮಾಡುವಂತಹ ಪರಿಸ್ಥಿತಿ, ಮುಂದೆಯೂ ಮಾಡುವಂತಹ ಅನಿವಾರ್ಯತೆ ಇರಬಹುದೇನೋ ಅನ್ನುವಂಥದ್ದು ಕಾಣುತ್ತೆ. ಯಾಕಂದ್ರೆ ಮೇಲ್ನೋಟಕ್ಕೆ ಇಂತಹ ಬೆಳವಣಿಗೆಗಳು ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ಈ ಒಂದು ಸಮಸ್ಯೆ ಬಹಳಷ್ಟು ವರ್ಷಗಳಿಂದ ಇದೆ. ಆದರೆ ಜನ ಇದರ ಬಗ್ಗೆ ತಲೆ ಕೆಡಿಸಿಕೊಂಡದ್ದು ಅಥವಾ ಧ್ವನಿ ಎತ್ತಿದ್ದು ಬಹಳಷ್ಟು ಕಡಿಮೆ. ಯಾಕಂತ ಬಂದಾಗ ನಮ್ಗಳಿಗೆ ಧರ್ಮದ ವಿಚಾರವಾಗಿ ಅಥವಾ ಜಾತಿಯ ವಿಚಾರವಾಗಿ ಅಥವಾ ಇನ್ನಿತರ ಕಾಂಟ್ರವರ್ಷಿಯಲ್ಗಳ ಬಗ್ಗೆ ನಾವುಗಳು ಬಹಳಷ್ಟು ಧ್ವನಿಯನ್ನು ಎತ್ತೀವಿ. ಆದರೆ ನಮ್ಮ ಹಕ್ಕುಗಳಿಗೋಸ್ಕರ ನಾವುಗಳು ಧ್ವನಿಯನ್ನು ಎತ್ತಿದ್ದು ಬಹಳಷ್ಟು ಕಡಿಮೆ. ಸೊ ಹಾಗಿದ್ದಾಗ ನಾನು ಮಾತಾಡ್ತಿರುವಂತಹ ವಿಚಾರ ಟೋಲ್ ಗೇಟ್ನ ವಿಚಾರ. ಹಿಂದೆ ಬಹಳ ದೊಡ್ಡದಾಗಿರುವಂತಹ ಹೋರಾಟಗಳು ನಮ್ಮ ಕರಾವಳಿ ಭಾಗ ಟೋಲ್ ಗೇಟ್ನ ವಿಚಾರವಾಗಿ ನೋಡಿತ್ತು. ಅದೇ ಹೋರಾಟದ ಫಲವಾಗಿ ಸುರತ್ಕಲ್ನಲ್ಲಿ ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಟೋಲ್ ಗೇಟ್ ಮುಚ್ಚಲಾಗಿದೆ. ಇದೀಗ ಅಂಥದ್ದೇ ಆಗಿರುವಂತಹ ಹೋರಾಟವನ್ನು ನಾವು ಈ ಬಾರಿಯೂ ಕೂಡ ಮಾಡ್ತೀವಿ. ಈ ರೀತಿ ಅಕ್ರಮವಾಗಿ ನಿಯಮ ಬಾಹಿರವಾಗಿ ಸುಂಕವನ್ನ ವಸೂಲಿ ಮಾಡ್ತಾ ಇರುವಂತಹ ಟೋಲ್ ಗೇಟ್ ಅನ್ನ ಮುಚ್ಚಬೇಕು ಅನ್ನುವಂತಹ ಒಂದು ಹೋರಾಟ ಕರಾವಳಿ ಭಾಗದಲ್ಲಿ ಮತ್ತೆ ಶುರುವಾಗಿದೆ. ಈ ಹೋರಾಟ ಇಂದು ನಿನ್ನೆಯದಲ್ಲ, ಬರೋಬ್ಬರಿ 23 ವರ್ಷಗಳ ಬಳಿಕ ಒಂದು ತಾಳ್ಮೆಯ ಆಕ್ರೋಶದ ಕಟ್ಟೆ ಹೊಡೆದಿದೆ. ಎಲ್ಲಿ ತನಕ ಅಂತ ಬಂದಾಗ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಬಹಳಷ್ಟು ಚರ್ಚೆಗಳು, ಅವ್ಯವಸ್ಥೆಗಳ ಆಗರ, ಅಲ್ಲಿ ಹೊಂಡ ಗುಂಡಿಗಳು, ಜೊತೆಗೆ ಅಲ್ಲಿ ಆ ಟೋಲ್ ಅನ್ನು ನಿರ್ವಹಿಸುವವರ ಸಿಬ್ಬಂದಿಗಳ ವಿಚಾರವಾಗಿಯೂ ಕೂಡ, ಅಥವಾ ಅಲ್ಲಿ ಆಗ್ತಾ ಇರುವಂತಹ ಸರ್ವಿಸ್ ರೋಡ್ ನ ವಿಚಾರವಾಗಿ, ಜೊತೆಗೆ ಆ ಒಂದು ಟೋಲ್ ಅಲ್ಟಿಮೇಟ್ಲಿ ಅದೊಂದು ಅವ್ಯವಸ್ಥೆಯ ಆಗರ ಅನ್ನುವಂಥದ್ದು ನಾವು ಪ್ರತಿ ಬಾರಿಯೂ ಕೂಡ ನೋಡಿದ್ದೀವಿ, ಕಣ್ಣಾರೆ ನೋಡಿರುವಂಥದ್ದು, ಜೊತೆಗೆ ಕೇಳಿರುವಂಥದ್ದು ಮಾತ್ರ ಅಲ್ಲ. ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ಈ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅನ್ನುವಂಥದ್ದು ಏನಿದೆ, ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ಒಂದು ಆರೋಪ. ಯಾಕಂತ ಬಂದಾಗ ಒಂದು ಟೋಲ್ ಗೇಟ್ ನಿಂದ ಮತ್ತೊಂದು ಟೋಲ್ ಗೇಟ್ಗೆ 60 ಕಿಲೋಮೀಟರ್ ಅಂತರವಿರಬೇಕು. ಆದರೆ ಇಲ್ಲಿ ಈ ಒಂದು ವಿಚಾರವಾಗಿ ಮಾತನಾಡಿದಾಗ 30 ಕಿಲೋಮೀಟರ್ ಅಂತರದಲ್ಲಿ, ಬ್ರಹ್ಮರಕೋಟ್ಲು ಟೋಲ್ ಗೇಟ್ಗೆ 30 ಕಿಲೋಮೀಟರ್ ಅಂತರದಲ್ಲಿ ತಲಪಾಡಿಯಲ್ಲಿ ಒಂದು ಟೋಲ್ ಗೇಟ್ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ 42 ಕಿಲೋಮೀಟರ್ ಅಂತರದಲ್ಲಿ ಹೆಜ್ಜಮಾಡಿಯಲ್ಲಿ ಒಂದು ಟೋಲ್ ಗೇಟ್ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಹಾಗಿದ್ದಾಗ ನ್ಯಾಷನಲ್ ಹೈವೇ ಹೇಳುವಂತಹ ವಿಚಾರವಾಗಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳುವಂತಹ ವಿಚಾರವಾಗಿ 60 ಕಿಲೋಮೀಟರ್ ಡಿಸ್ಟೆನ್ಸ್ ಬೇಕು. ಆದರೆ ಇಲ್ಲಿ ಅದು ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದು ಆರೋಪ, ಹೋರಾಟಗಾರರ ಆರೋಪ. ಇವೆಲ್ಲದ ಜೊತೆಗೆ 23 ವರ್ಷಗಳ ಬಳಿಕ ಯಾಕೆ ಈ ಸುದ್ದಿ ಮಾಡ್ತಾ ಇದೆ, ಈ ಹಿಂದೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ. ನ್ಯಾಷನಲ್ ಹೈವೇ ಅನ್ನುವಂಥದ್ದು ನಮ್ಮ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರಕ್ಕೆ ಸೇರಿರುವಂಥದ್ದು. ಜೊತೆಗೆ ಹೋರಾಟ ಮಾಡಿದವರು ಯಾರು ಅಂತ ಬಂದಾಗ ಅಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಸೇರಿದಂತೆ ಸಮಾನ ಮನಸ್ಕರು ಹೋರಾಟವನ್ನ ಮಾಡಿದ್ದಾರೆ, ಮುನೀರ್ ಕಾಟಿಪಳ್ ಅವರು ಸೇರಿ. ಯಾಕಂದ್ರೆ ಈ ಟೋಲ್ ಗೇಟ್ ನ ವಿಚಾರವಾಗಿ ಹೋರಾಟ ಮಾಡಿದಾಗ ಮುನೀರ್ ಕಾಟಿಪಳ್ ಅವರು ಪ್ರಮುಖವಾಗಿ ನಿಲ್ತಾರೆ. ಸೊ ಅವರನ್ನು ಮೆಚ್ಚಬೇಕು ಸುರತ್ಕಲ್ ಟೋಲ್ ಗೇಟ್ ವಿಚಾರವಾಗಿ, ಯಾಕಂದ್ರೆ ಅವರ ಹೋರಾಟದ ಫಲವಾಗಿ ಆ ಒಂದು ಟೋಲ್ ಗೇಟ್ ಮುಚ್ಚಲಾಗಿತ್ತು. ಅಟ್ ದ ಸೇಮ್ ಟೈಮ್ ಈ ಒಂದು ಟೋಲ್ ಗೇಟ್ ನ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಶುರುವಾಗಿದೆ. ಅದೇನು ಅನ್ನೋದು ಇನ್ನು ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಅಷ್ಟೇ ಕೂಡ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. 23 ವರ್ಷಗಳ ನಂತರ ಕಟ್ಟೆಯೊಡೆದ ಆಕ್ರೋಶ. ಬ್ರಹ್ಮರಕೋಟ್ಲು ಟೋಲ್ ತೆರವಿಗೆ ಹೋರಾಟ ಶುರು. ನಿಯಮಬಾಹಿರ ಟೋಲ್ ಸಂಗ್ರಹಿಸುತ್ತಿರುವ ಟೋಲ್ ಗೇಟ್ ತೆರವುಗೊಳಿಸುವ ಆಗ್ರಹ. ಕರಾವಳಿಯಲ್ಲಿ ಮತ್ತೆ ಅವ್ಯವಸ್ಥೆಯ ಟೋಲ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕಳೆದ 23 ವರ್ಷಗಳಿಂದ ಸಂಗ್ರಹಿಸುತ್ತಿರುವ ಬ್ರಹ್ಮರಕೋಟ್ಲು ಟೋಲ್ ಮುಚ್ಚಲು ಆಗ್ರಹಿಸಿ ಸಮಾನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಟೋಲ್ ಗೇಟ್ ಬಳಿ ಸಾಮೂಹಿಕ ಧರಣಿ ಮಂಗಳವಾರ ನಡೆಯಿತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದಂತೆ ಒಂದು ಟೋಲ್ ಗೇಟ್ನಿಂದ ಮತ್ತೊಂದು ಟೋಲ್ ಗೇಟ್ಗೆ ಕನಿಷ್ಠ 60 ಕಿಲೋಮೀಟರ್ ಅಂತರವಿರಬೇಕು. ಆದರೆ ಬ್ರಹ್ಮರಕೋಟ್ಲು ಟೋಲ್ ಗೇಟ್ಗೆ 30 ಕಿಲೋಮೀಟರ್ ಅಂತರದಲ್ಲಿ ತಲಪಾಡಿಯಲ್ಲಿ ಟೋಲ್ ಗೇಟ್ ಹಾಗೂ 42 ಕಿಲೋಮೀಟರ್ ಅಂತರದಲ್ಲಿ ಹೆಜಮಾಡಿಯಲ್ಲೊಂದು ಟೋಲ್ ಗೇಟ್ ನಿರ್ಮಿಸಲಾಗಿದೆ. ಇದು ಅಂತರದ ನಿಯಮ ಉಲ್ಲಂಘನೆಯಾಗಿದೆ. ನಿಯಮ ಉಲ್ಲಂಘಿಸಿ ನಿರ್ಮಾಣ. ಇದೀಗ ಮತ್ತೆ ಒಳಾಲು, ಪಣಕಜೆ ಹಾಗೂ ಗಂಜಿಮಠದಲ್ಲಿ 3 ಟೋಲ್ ಗೇಟ್ಗಳು ಅಂತರ ನಿಯಮ ಉಲ್ಲಂಘಿಸಿ ನಿರ್ಮಾಣವಾಗುತ್ತಿವೆ. ಈ 3 ಟೋಲ್ ಗೇಟ್ಗಳು ಬಂದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ 6 ಟೋಲ್ ಗೇಟ್ಗಳು ಕಾರ್ಯಾಚರಿಸಿದಂತಾಗುತ್ತದೆ. ಇದು ನಿಜವಾಗಿ ಜಿಲ್ಲೆಯ ಜನರ ಮೌನದ ಫಲಶ್ರುತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಿಯಮ ಬಾಹಿರವಾಗಿ ಟೋಲ್ ಸಂಗ್ರಹ ಮಾಡುತ್ತಿರುವ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ತಕ್ಷಣ ತೆರವು ಮಾಡಬೇಕೆಂದು ಸಮಾನ ಮನಸ್ಕ ಸಂಘಟನೆಗಳು ಸಾಮೂಹಿಕ ಧರಣಿ ನಡೆಸುತ್ತಿವೆ. ಟೋಲ್ ಗೇಟ್ ತೆರವು ಮಾಡಬೇಕೆಂಬುದು ನಮ್ಮ ನ್ಯಾಯಯುತ ಬೇಡಿಕೆ. ಟೋಲ್ ಗೇಟ್ ತೆರವಾಗುವ ತನಕ ವಿರಮಿಸೆ ಮಾಜಿ ಸಚಿವ ರಮಾನಾಥ ರೈ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬ್ರಹ್ಮರಕೋಟ್ಲು ಟೋಲ್ಗೇಟ್ ನಿಯಮ ಬಾಹಿರ ಹಾಗೂ ಕಾನೂನು ಬಾಹಿರ. ಇದು ಸುಲಿಗೆಯ ಕೇಂದ್ರ. ಇದನ್ನ ತೆರವು ಮಾಡಬೇಕೆನ್ನುವುದು ನಮ್ಮ ಬೇಡಿಕೆ. ಟೋಲ್ಗೇಟ್ ತೆರವಾಗುವ ತನಕ ವಿರಮಿಸುವುದಿಲ್ಲ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದ್ದಾರೆ.
ಟೋಲ್ಗೇಟ್ ತೆರವು ಮಾಡಲು ಇನ್ನೂ ಅನೇಕ ಬಾರಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರಬಹುದು. ಅದು ತಿಂಗಳಾಗಲಿ ವರ್ಷಗಳೇ ಆಗಲಿ ಎಲ್ಲಾ ರೀತಿಯ ಹೋರಾಟಕ್ಕೆ ನಾವು ಸಿದ್ಧರಾಗುತ್ತೇವೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಾನೂನು ಬಾಹಿರವಾದಂತಹ ಟೋಲ್ಗೇಟ್ ಇದು ಸುಲಿಗೆ ಕೇಂದ್ರವಾಗಿ ಇರ್ತಕ್ಕಂಥ ಟೋಲ್ಗೇಟ್ ಹೇಳುವುದಕ್ಕೆ ಎಲ್ಲರ ಸಹಮತ ಇದೆ ಅಂತ ನಾನು ತಲಪಾಡಿ ಟೋಲ್ಗೇಟ್ ಇರ್ಬೋದು, ಬೇರೆ ಬೇರೆ ಟೋಲ್ಗೇಟ್ಗಳು ಇರ್ಬೋದು, ಹೊಸತಾಗಿ ನಿರ್ಮಾಣ ಆಗ್ತಕ್ಕಂಥ ಟೋಲ್ಗೇಟ್ಗಳು ಅದು ಕೂಡ ಬರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬ್ರಹ್ಮರಕುಟ್ಟು ಟೋಲ್ಗೇಟ್ ಅನ್ನ ಕಡಾಖಂಡಿತವಾಗಿ ತೆರವು ಮಾಡಬೇಕಾದ್ದು ಅದು ನ್ಯಾಯಯುತವಾದ ನಮ್ಮ ಬೇಡಿಕೆ. ನಾವು ತಿಂಗಳಾಗ್ಲಿ ವರ್ಷಗಳಾಗ್ಲಿ ಆ ನಿರಂತರವಾದ ಹೋರಾಟಕ್ಕೆ ನಾವು ಅಣಿಯಾಗ್ತೀವಿ. ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು. ನಿಮ್ಮ ಸಹಕಾರ ನಮ್ಗೆಲ್ಲರಿಗೂ ಒಂದು ಸ್ಫೂರ್ತಿಯಾಗುತ್ತೆ. ಬಹುಶಃ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ನಾವು ಹೇಳಿದ್ದೇವೆ ಅಂತ ಮಾತಲ್ಲ, ಈ ಟೋಲ್ ಗೇಟ್ ತೆರವಾಗಬೇಕು ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ದೂರದಿಂದ ಬಂದಿದ್ದಾರೆ. ಈ ಟೋಲ್ ಗೇಟ್ ತೆರವಾಗಬೇಕು ಅಂತ ಹೇಳ್ತಕ್ಕಂಥದ್ದು. ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಪ್ರಮುಖ ಮುನೀರ್ ಕಾಟಿಪಳ್ಳ ಮಾತನಾಡಿ 23 ವರ್ಷಗಳಿಂದ ಟೋಲ್ ಶುಲ್ಕ ಸಂಗ್ರಹಿಸುತ್ತಿದ್ದರೂ ಇನ್ನೂ ಯೋಜನೆಗೆ ಹಾಕಿದ ಹಣ ಬಂದಿಲ್ಲ ಎಂದರೆ ಏನರ್ಥ? ಹಣ ಎಲ್ಲಿ ಹೋಯಿತು? ಯಾರು ತಿಂದಿದ್ದಾರೆ ಎಂದು ಪ್ರಶ್ನಿಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕನಿಷ್ಠ ಜನರ ಅಹವಾಲುಗಳನ್ನ ಸ್ವೀಕರಿಸುವ ಸೌಜನ್ಯ ಕೂಡ ಇಲ್ಲ ಎಂದು ಆರೋಪಿಸಿದರು. ಹೋರಾಟ ಸಮಿತಿಯ ಪ್ರಮುಖರು, ಕಾಂಗ್ರೆಸ್, ಎಸ್ಡಿಪಿಐ, ಜೆಡಿಎಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಪ್ರಮುಖರು, ವಿವಿಧ ಸಂಘಟನೆಗಳ ಪ್ರಮುಖರು ಧರಣಿಯಲ್ಲಿ ಭಾಗವಹಿಸಿದ್ದರು. ಇವತ್ತು ಈ ಹೋರಾಟ ಆರಂಭ ಆಗಿದೆ. ನಾನು ಆರಂಭದಲ್ಲೇ ಜಿಲ್ಲೆಯ ಜನಪ್ರತಿನಿಧಿಗಳ ಹತ್ರ ಒಂದು ವಿನಂತಿಯನ್ನ ಮಾಡ್ತೀನಿ. ನಮ್ಮ ಜಿಲ್ಲೆಯ ಜನರ ನೆನಪಿನಲ್ಲಿ ಒಂದು ಹೆದ್ದಾರಿ ಪ್ರಾಧಿಕಾರ ಅಹವಾಲು ಸಭೆ ಕರೆದಿರುವಂತಹ ಒಂದು ನೆನಪೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಹೆದ್ದಾರಿಗಳ ಅಭಿವೃದ್ಧಿ ನಡೀತಾ ಇದೆ. 20 ಅಲ್ಲ, ಒಂದು 30 ವರ್ಷ ಆಯ್ತು. ಈ ಟೋಲ್ ಗೇಟ್ಗೆ ಒಂದು 23 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಅಹವಾಲು ಸಭೆಯನ್ನ ಹೆದ್ದಾರಿ ಪ್ರಾಧಿಕಾರ ನಡೆಸಿದೆ. ಹೆದ್ದಾರಿ ಹೆಂಗೆ ಅಗಲೀಕರಣ ಆಗ್ತದೆ, ಎಲ್ಲಿ ಬೈಪಾಸ್ಗಳು ಬರಬೇಕು, ಎಲ್ಲಿ ಅಂಡರ್ ಪಾಸ್ಗಳು ಬರಬೇಕು, ಎಲ್ಲಿ ಫ್ಲೈಓವರ್ಗಳು ಬರಬೇಕು, ಎಲ್ಲಿ ಟೋಲ್ ಗೇಟ್ಗಳನ್ನ ಹಾಕಬೇಕು, ಅಂತರಗಳು ಎಷ್ಟಿರಬೇಕು, ನಿಯಮಗಳು ಏನು ಹೇಳ್ತವೆ, ಇದನ್ನೆಲ್ಲ ಜನರಿಗೆ ವಿವರಿಸಿ ಅವರ ಅಭಿಪ್ರಾಯಗಳನ್ನ ತೆಗೊಳ್ಳುವಂತ ಒಂದು ಸಭೆ ಕೂಡ ನಡೆದಿಲ್ಲ. ಮೊದಲು ಈ ಟೋಲ್ ಗೇಟ್ ಆರಂಭ ಆಯ್ತು. ಇದು ಆರಂಭದಲ್ಲಿ ನಮ್ಮ ಸೇತುವೆಯಲ್ಲಿತ್ತು. ಸೇತುವೆಯಲ್ಲಿ ಒಂದು ಬೂತ್ ಹಾಕಿ ಕೂತಿದ್ರು. ಅಲ್ಲಿಂದ ತಂದು 23 ವರ್ಷದಿಂದ ಇಲ್ಲಿ ಹಾಕಿದ್ರು. ಇಲ್ಲಿ ಹಾಕಿದ್ಮೇಲೆ ನಮ್ಗೆ ಸುರತ್ಕಲ್ಲಲ್ಲಿ 9-10 ವರ್ಷದಿಂದ ಸುರತ್ಕಲ್ನಲ್ಲಿ ಒಂದು ಸ್ಥಾಪನೆ ಮಾಡಿದ್ರು. ಅದರ ಬೆನ್ನಿಗೆ 6-8 ತಿಂಗಳಿನಲ್ಲಿ ಹೆಜಮಾಡಿ ಅಲ್ಲಿ ಹೆಜಮಾಡಿ ದಾಟಿ ನಮ್ಮ ಜಿಲ್ಲೆ ಕಾಲಿಡೋದು ಅಲ್ಲೊಂದು ಆಯ್ತು. ಆಮೇಲೆ 6-7 ವರ್ಷಗಳ ಹಿಂದೆ ತಲಪಾಡಿಯಲ್ಲಿ ಒಂದು ಟೋಲ್ ಗೇಟ್ ಆಯ್ತು. ಅವ್ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಸುರತ್ಕಲ್ ಟೋಲ್ ಗೇಟ್ ಅನ್ನ ಒಂದು ಏನೋ ನಾವು ಹಠಕ್ಕೆ ಬಿದ್ದು ಹೋರಾಟ ಮಾಡಿದ್ವಿ. ಇದು ಕಳೆದ ಮಂಗಳವಾರ ನಡೆದಿರುವಂತಹ ಪ್ರತಿಭಟನೆ ಹೋರಾಟ. ಈ ಹೋರಾಟ ಇಲ್ಲಿಗೆ ನಿಲ್ಲಲಿಲ್ಲ. ನಾವು ಇದನ್ನ ತೆರವುಗೊಳಿಸದೆ ಬಿಡಲ್ಲ, ವಿರಮಿಸಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾಜಿ ಸಚಿವರು ಬಿ ರಮನಾಥ್ ರೈ ಅವರು ಕೂಡ ಮಾತಾಡಿದ್ದಾರೆ. ಜೊತೆಗೆ ಹೋರಾಟಗಾರರು ಪ್ರಮುಖರಾಗಿರುವಂತಹ ಮುನೀರ್ ಕಾಟಿಪ್ ಅವರು ಕೂಡ ಮಾತಾಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರ ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಯಾಕೆ 23 ವರ್ಷಗಳಿಂದ ಈ ಒಂದು ಅವ್ಯವಸ್ಥೆಯ ಆಗರವಾಗಿರುವಂತಹ ಟೋಲ್ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ಅಲ್ಲಿ ನ್ಯಾಷನಲ್ ಹೈವೇ ಪ್ರಾಧಿಕಾರದ ಪ್ರಕಾರ ಅಲ್ಲಿ ಆಗ್ತಾ ಇರುವಂತಹ ವಿಚಾರಗಳು, ಅಲ್ಲಿ ಅಂತರ ವಿಚಾರವಾಗಿ ಇವರುಗಳು ಇದನ್ನು ಕಂಪ್ಲೀಟ್ ಆಗಿ ನಿಯಮ ಬಾಹಿರ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ತೆರವುಗೊಳಿಸಲೇಬೇಕು ಅನ್ನುವಂತಹ ಒಂದು ಆರೋಪ ಒಂದ್ ಕಡೆ ಆದ್ರೆ ಮಾತಾಡ್ತೇನೆ. ನಾನು ಚರ್ಚೆನ ಪ್ರಾರಂಭ ಮಾಡ್ತೇನೆ. ಅತಿಥಿಗಳು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಬ್ರಹ್ಮರಕೋಟ್ಲು ಟೋಲ್ ವಿರೋಧಿ ಹೋರಾಟ ಸಮಿತಿ ಇದರ ಸುಹೇಲ್ ಕಂದಕ್ ಅವರಿದ್ದಾರೆ. ಆತ್ಮೀಯ ಸ್ವಾಗತ ಸುಹೇಲ್ ಕಂದಕ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಮಾಧವ ಮಾವೇಸರಿದ್ದಾರೆ. ಆತ್ಮೀಯ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ ಸರ್. ವೈ ಬಿಜೆಪಿ ಅಂತ ಬಂದಾಗ ಸೆಂಟ್ರಲ್ ಗವರ್ಮೆಂಟ್, ಇಲ್ಲಿ ನ್ಯಾಷನಲ್ ಹೈವೇ, ಆ ರೀತಿ ಇದ್ದಾಗ ಬಿಜೆಪಿ ಅವರು ಯಾಕೆ ಈ ಒಂದು ವಿಚಾರದ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಪ್ರಶ್ನೆಗಳು ಬರುತ್ತೆ. ಕಾಂಗ್ರೆಸ್ ಅನ್ನೋದಕ್ಕೆ ಸುಹೇಲ್ ಕಂದಕ್ ಅವರು ಕಾಂಗ್ರೆಸ್ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಬಟ್ ಈ ಒಂದು ಹೋರಾಟದ ವಿಚಾರವಾಗಿ ನಾನು ತೆಗೆದುಕೊಂಡಿದ್ದೇನೆ. ಜೊತೆಗೆ ಮುನೀರ್ ಕಾಟಿಪಾಳ್ ಅವರು ಕೂಡ ಬಂದಾಗ ಅವರ ಒಂದು ನೇರವಾಗಿರುವಂತಹ ವಿಚಾರ ಇಷ್ಟೇ, ಇದನ್ನ ರದ್ದುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮುಂದಕ್ಕೆ ಮಾತಾಡ್ತೀನಿ. ಬಿಫೋರ್ ದಟ್ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಸುಹೇಲ್ ಕಂದಕ್ ಅವರ ಜೊತೆಲಿ. ಸರ್, ಇದೊಂದು ಹೋರಾಟವನ್ನ ಶುರು ಮಾಡಿದಿರಿ,
ಏನು ಹೇಳ್ತೀರಾ ಫಸ್ಟ್ ಆಕ್ಷನ್? ಸರ್, ಪ್ರಥಮವಾಗಿ ತಮಗೆ ಧನ್ಯವಾದ. ತಾವೊಂದು ಚರ್ಚೆಗೆ ನಾಂದಿಯನ್ನು ಹಾಡಿದ್ದೀರಿ. ತಾವಷ್ಟು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ. ತಮಗೆ ಅಲ್ಲಿ ಪಿಕ್ಚರ್ ಕಾಣ್ತಾ ಇದೆ, ಆ ಟೋಲ್ ಬೂತ್ ಕೇಂದ್ರವನ್ನು. ಅದು ಟೋಲ್ ಕೇಂದ್ರ ಅಂತ ಹೇಳುವುದಕ್ಕಿಂತ ಅನ್ಯಾಯದ ಕೇಂದ್ರ ಅಂತ ಹೇಳ್ಬೋದು. ಸರಿಯಾಗಿ ಒಮ್ಮೆ ನೋಡಿದ್ರೆ ಅದು ಟೋಲ್ ಕೇಂದ್ರ, ವಸೂಲಿ ಕೇಂದ್ರಕ್ಕಿಂತ ಒಂದು ಗುಜರಿ ಅಂಗಡಿ ತರ ಕಾಣಿಸುವುದಿಲ್ವಾ? ಅಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳು ಯಾವುದು? ಒಂದು ಟೋಲ್ ಅನ್ನು ಸ್ಥಾಪಿಸುವಾಗ NH ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರುವ ಮಾನದಂಡಗಳು ಯಾವುದು? ಅಲ್ಲಿ ಕೊಡಬೇಕಾಗಿರುವ ಅಮ್ಯುನಿಟೀಸ್ಗಳು ಯಾವುದು? ಅಲ್ಲಿ ಕೊಡಬೇಕಾಗಿರುವಂತಹ ಸವಲತ್ತುಗಳನ್ನು, ಮೂಲಭೂತ ವ್ಯವಸ್ಥೆಗಳನ್ನು ಗಾಳಿಗೆ ತೂರಿ ಇವತ್ತು 23 ವರ್ಷಗಳಿಂದ ಈ ಟೋಲ್ ಕಾರ್ಯಾಚರಣೆ ಮಾಡ್ತಾ ಇದೆ, ಸುಂಕ ವಸೂಲಿ ಮಾಡ್ತಾ ಇದೆ. ಇದು ಕಾನೂನು ಬಾಹಿರ. ನೀವು ಹೇಳಿದ ಹಾಗೆ ಈಗ 3 ಟೋಲ್ಗಳ ದೂರವನ್ನು ಕ್ರಮಿಸಿ ನೋಡಿದರೂ ಯಾವುದೇ ವ್ಯವಸ್ಥೆಯಲ್ಲಿ ಇದು ಕೂತ್ಕೊಳ್ಳುವುದಿಲ್ಲ. ಇನ್ನು ಪ್ರಾಯೋಜಿತ ಉದ್ದೇಶಿತ ಮುಂದೆ ಬರುವಂತಹ ಟೋಲ್ ಗೇಟುಗಳ ದೂರವನ್ನು ತೆಗೆದು ನೋಡಿಕೂಡ ಇದು ಕಾನೂನು ಬಾಹಿರ ಅಕ್ರಮ ಟೋಲ್ ಎಂಬುದರಲ್ಲಿ ಯಾವುದೇ ಸಂಶಯ ಬೇಡ. ತಾವು ಹೇಳಿದಾಗ 23 ವರ್ಷಗಳಿಂದ ಹೋರಾಟಗಳು ನಡೆದುಕೊಂಡು ಬರ್ತಾ ಇದ್ದರು. ತಮಗೆ ಒಂದು 2-3 ತಿಂಗಳ ಮುಂಚೆ ಒಂದು ದೊಡ್ಡದಾದ ಒಂದು ಸಕ್ಸಸ್ಫುಲ್ ಸ್ಟೋರಿಯನ್ನು ಕಾಣಲಿಕ್ಕೆ ಸಾಧ್ಯವಾಯಿತು ಕೇರಳದಲ್ಲಿ. ಕುಂಬ್ಳೆಯ ಅರಿಕ್ಕಾಡಿಯಲ್ಲಿ ಉಂಟಾದಂತಹ ಟೋಲ್ನಲ್ಲಿ ನೋಡಿ, ಒಂದು ವ್ಯವಸ್ಥಿತವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೀಡಿದಂಥ ಒಂದು ಟೋಲನ್ನು ಜನರಿಗೆ ಮುಚ್ಚಿಸಲಿಕ್ಕೆ ಸಾಧ್ಯವಾಯಿತು. ಆದರೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಸಾಧ್ಯವಾಗುವುದಿಲ್ಲ ಎಂಬುದನ್ನು ನಾವು ನೋಡಬೇಕು. ನಿಜವಾಗಿಯೂ ಇದು ಅವ್ಯವಸ್ಥೆ ಒಂದು ಆಗರ. ಇದು ಜನರಿಗೆ ತೊಂದರೆ. ಪ್ರತಿನಿತ್ಯ ಸಾವಿರಾರು ಜನರು ಹೋಗಿ ಬರುವಂಥ ಯಾತ್ರಿಕರಿಗೆ ಉಂಟಾಗುವಂಥ ಒಂದು ಅವ್ಯವಸ್ಥೆ. ಇದನ್ನು ಹೋಗಲಾಡಿಸಲೇಬೇಕು. ಇದನ್ನು ನಿಲ್ಲಿಸಿಯೇ ನಾವು ಶತಸಿದ್ಧ. ಓಕೆ, ಅಂದ್ರೆ ಇದು ಕೇರಳದಲ್ಲಿ ಆಗಿರುವಂತಹ ತೆರವು ಕಾರ್ಯಾಚರಣೆ, ಅದರಿಂದ ಇನ್ಸ್ಪಿರೇಷನ್ ಆಗಿ ನಾವು ತಾವುಗಳು ತೆಗೆದುಕೊಂಡಿರುತ್ತಾರೆ ಹೇಗೆ? ಎಸ್, ಡೆಫಿನೆಟ್ಲಿ ಹೇಳಬೇಕಾದ್ರೆ ನಾನು ಅಲ್ಲಿನ ಶಾಸಕರಿಗೆ, ಅಲ್ಲಿನ ಜನರಿಗೆ, ಅಲ್ಲಿನ ಎಲ್ಲ ಇನ್ಫ್ಲುಯೆನ್ಸರ್ಗಳಿಗೆ ಜಾತಿ ಧರ್ಮ ಮತವನ್ನು ಬರೆತು ಈ ಒಂದು ಟೋಲ್ ವಿರುದ್ಧ ತೆಗೆದುಕೊಂಡಂತ ಅವರ ನಿರ್ಧಾರ ಇವತ್ತು ಟೋಲ್ ಅನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ. ನಾವು ಹಾಗೆ ಮಾಡುವ. ನಮಗೂ ಈ ಟೋಲ್ ಬೇಡ. ನಾನು ನಿಮಗೆ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಟೋಲ್ ಅನ್ನು ತೆರವುಗೊಳಿಸಿಯೇ ಶತಸಿದ್ಧ. ಓಕೆ, ಎಸ್ ಸರ್. ಇದು ಸುಹೇಲ್ ಕಂದಕ್ ಅವರ ಫಸ್ಟ್ ಆಕ್ಷನ್. ನಾನು ಬರ್ತೀನಿ. ಜೊತೆಗೆ ಈ ಒಂದು ವಿಚಾರವಾಗಿ, ಟೋಲ್ನ ವಿಚಾರವಾಗಿ, ಈ ಟೋಲ್ ಅಂತ ಬಂದಾಗ ಎಲ್ಲರಿಗೂ ಕೂಡ, ನಮ್ಗಳಿಗೆ ನಿಮ್ಗಳಿಗೆ ಎಲ್ಲರಿಗೂ ಕೂಡ ಸೇರಿರುವಂಥದ್ದು ಸಾರ್ವಜನಿಕವಾಗಿ. ಸೊ ಹಾಗಿದ್ದಾಗ ತಮ್ಮ ಒಂದು ಅನಿಸಿಕೆ ಏನು ಬ್ರಹ್ಮರಕೋಟ್ಲ ಟೋಲ್ ವಿಚಾರವಾಗಿ? ಯಾಕಂದ್ರೆ ಇದು ರದ್ದತಿ ಆಗ್ಬೇಕಾ, ತೆರವು ಆಗ್ಬೇಕಾ, ಅಥವಾ ಇದು ಒಳ್ಳೆಯ ಟೋಲ್, ನಾವುಗಳು ಎಸ್ ನಿಯಮ ಪಾಲನೆ ಮಾಡ್ತೀವಪ್ಪ, ಹಣ ಕಟ್ತೀವಪ್ಪ, ಏನು ಇಶ್ಯೂಸ್ ಇಲ್ಲ, ಚೆನ್ನಾಗಿದೆ. ತಮ್ಮ ಅಭಿಪ್ರಾಯ ಏನು? ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ತಮ್ಮ ಕರೆಗಳನ್ನು ನಾನು ಇನ್ನು ಮುಂದಕ್ಕೆ ತೆಗೆದುಕೊಳ್ತೀನಿ. ಬಿಫೋರ್ ದಟ್, ಎಸ್ ಸರ್, ಮಾಧವ್ ಮಾವೆ ಸರ್, ಫಸ್ಟ್ ಆಕ್ಷನ್ ಬಿಜೆಪಿ ವಕ್ತಾರರು. ಎಸ್ ಸರ್, ಅದೇ ಭಾಗದವರು ತಾವು ಕೂಡ, ಬಹುಶಃ ಬಂಟ್ವಾಳ ಅಲ್ವಾ? ಅದೇ ಟೋಲ್ ಇಂದ ಪಾಸ್ ಔಟ್ ಆಗ್ತಾ ಇರ್ತೀರಿ. ಏನು ತಮ್ಗೆ ಟೋಲ್ ಕಟ್ ಆಗುತ್ತಾ ಸರ್ ಆ ಕಡೆ ಈ ಕಡೆ ಹೋಗುವಾಗ ಬರುವಾಗ? ಹೇಗೆ ಹೇಳ್ತೇನೆ ತಮಗೂ, ಎಸ್ ಸರ್, ವೀಕ್ಷಕರಿಗೆ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಸ್ನೇಹಿತರು ಬಹಳಷ್ಟು ವಿಚಾರವನ್ನು ಮುಂದಿಟ್ಟರು. ಅದೇ ರೀತಿ ಸನ್ಮಾನ್ಯ ರಮಾನಾಥರವರು ಕೂಡ ಮೊನ್ನೆ ಆ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ನನಗೆ ನಗು ಬರ್ತದೆ ನಮ್ಮ ಸ್ನೇಹಿತರು ಮಾತಾಡೋದು. ಸುಮಾರು 13ರಿಂದ 18ರವರೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ರಮಾನಾಥರವರ ನೇತೃತ್ವದಲ್ಲಿ ಇತ್ತು. ಆ ಸಂದರ್ಭ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ, ಅದಲ್ಲದೆ ನಮ್ಮ ಜಿಲ್ಲೆಯ ಕೇಂದ್ರ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಆಸ್ಕರ್ ಫೆರ್ನಾಂಡಿಸ್ ಅವರು ಆ ಸಂದರ್ಭದಲ್ಲಿ ಮಂತ್ರಿ ಆಗಿತ್ತು. ಪವರ್ಫುಲ್ ಲೀಡರ್, ಇಸ್ ಎ ಡೈನಮಿಕ್ ಲೀಡರ್. ಸೊ ಬಹುಶಃ ಈ ಒಂದು ಟೋಲಿಗೆ ಪಿತಾಮಹ ಯಾರು ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ, ಜನಗಳ ಗಮನಕ್ಕೆ ತರ್ತೇನೆ. ಈ ಟೋಲ್ಗೇಟನ್ನು ಬಹುಶಃ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಆ ಸನ್ಮಾನ್ಯ ರಮಾನಾಥರವರು ಕೂಡ ಉಸ್ತುವಾರಿ ಸಚಿವರಾಗಿ ಆಗ ಯಾಕೆ ಅದನ್ನು ನಿಲ್ಲಿಸಲಿಲ್ಲ? ಯಾಕೆ ಆವಾಗ ಧ್ವನಿ ಎತ್ತಲಿಲ್ಲ? ಅವತ್ತು ಏನಾದರೂ ಧ್ವನಿ ಎತ್ತಾ ಇದ್ದರೆ ನಮ್ಮ ಜಿಲ್ಲೆಗೆ ಟೋಲ್ಗೇಟ್ ಬರ್ತಾ ಇರಲಿಲ್ಲ. ಅಲ್ಲ, ಅಂದ್ರೆ ಇದು ಶುರುವಾಗಿರುವಂತ ರಮಾನಾಥ ಅವರ ಕಾಲಘಟ್ಟದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ಟೋಲ್ ಗೇಟ್ ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಬೇಕಾದಷ್ಟು ತಮಗೂ ಗೊತ್ತಿದೆ, ಜನರಿಗೆ ಗೊತ್ತಿದೆ, ಬೇಕಾದಷ್ಟು ದಾಖಲೆಗಳಿದೆ, ಎಲ್ಲನೂ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಇನ್ನೊಂದು, ಈಗ ಸುರತ್ಕಲ್ ಟೋಲ್ ಗೇಟ್ ಅನ್ನು ಯಾರು ಅದನ್ನ ತೆರವು ಮಾಡಿದ್ರು? ಕಾಂಗ್ರೆಸ್ ಅವರು ತೆರವು ಮಾಡಿದ್ದಲ್ಲ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವ್ರದ್ದು ಅಲ್ಲಿ ಒಂದು ಹೋರಾಟ ಸಮಿತಿ ಅಂತ ಆಯ್ತು. ಆ ಹೋರಾಟ ಸಮಿತಿ ಅಂತ ಆಗುವಾಗ ಎಲ್ಲರೂ ಕೂಡ ನಮ್ಮ ಆಗಿನ ಸಂಸದರು
ನಳಿನ್ ಕುಮಾರ್ ಕಟೀಲ್ ಅವರು ಸನ್ಮಾನ್ಯ ಇವರಿಗೆ ಗಡ್ಕರಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ, ಇದನ್ನು ತೆರವು ಮಾಡಬೇಕು ಅನ್ನೋ ಉದ್ದೇಶದಿಂದ ಪತ್ರವನ್ನು ಬರೀತಾರೆ. ತೆರವು ಆಗ್ತದೆ ಅನ್ನುವಾಗ ಯಾವುದು ಟೋಲ್ ಎಲ್ಲ ಮಾತಾಡಿ ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ತೆರವು ಆಗ್ತದೆ ಅನ್ನೋ ಒಂದು ಮಾಹಿತಿ ಬಂದಾಗ ಅಲ್ಲಿ ನಮ್ಮ ಇವರು ಮುನೀರ್ ಕಾಟಿಪಲ್ರಿಗೆ ಅವ್ರಿಗೊಂದು ಅಂದರೆ ಒಂದು ಆ್ಯಕ್ಷನ್ ಕೊಡಬೇಕಲ್ಲ, ಒಂದು ಏನಾದರೂ ಒಂದು ಜನಗಳ ಮುಂದೆ ನನ್ನ ಹೆಸರು ಇರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸನ್ಮಾನ್ಯ ರಮನಾಥ್ ರೈ ಅವ್ರ ಜೊತೆಗೆ ಸೇರ್ತಾರೆ. ಸೇರಿಕೊಂಡು ಇದು ನಮ್ಮ ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ಸುರತ್ಕಲ್ ತೆರವು ಪಾತ್ರ ಯಾರ್ದು ತಮಗೆಲ್ಲ ಗೊತ್ತಿದೆ, ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಮಾತಾಡಿದ ತಕ್ಷಣ ನಂಬಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಂಬುದಿಲ್ಲ, ಅದನ್ನ ಗೊತ್ತಿದೆ. ಪೇಪರ್ ಓದ್ತಾರೆ, ಟಿವಿ ಓದ್ತಾರೆ, ಎಲ್ಲವನ್ನು ಸೋಷಿಯಲ್ ಮೀಡಿಯಾದ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಆ ತೆರವು ಆಗುವಂಥ ಸಂದರ್ಭದಲ್ಲಿ ಮುನೀರ್ ಕಾಟಿಪಲ್ಲರ್ ಅವ್ರದ್ದೊಂದು ಗುಂಪಿದೆ, ಹೋರಾಟ ಸಮಿತಿ ಇದೆ, ಎಲ್ಲ ಬಂದರು. ಮತ್ತು ಅವ್ರಿಗೊಂದು ಹೆಸರು ಬೇಕಲ್ಲ, ಅದು ಬಿಟ್ಟರೆ ಅದನ್ನು ತೆರವು ಮಾಡಿದಂಥದ್ದು ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ದಾಗ ಮಾತ್ರ. ಮತ್ತು ಮೊನ್ನೆ ಬ್ರಹ್ಮರ ಕೋಟ್ಲು ಬಹುಶಃ ಆಗ ಸುಮಾರು ಬ್ರಹ್ಮರ 21 ವರ್ಷ ಸುಮಾರು ವರ್ಷ ಆಯಿತು. ಬ್ರಹ್ಮರ ಕೋಟ್ಲಿಗಿಂತ ಹಿಂದೆ ನಮ್ಮದು ಪಾನೆಮಂಗಳೂರು ಹತ್ರ ಕೂಡ ಅಲ್ಲಿ ಇತ್ತು ಒಂದು ಸಣ್ಣ ಒಂದು ಇದು ಮಾಡುವಂಥದ್ದು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಆ ಟೋಲ್ಗೇಟ್ಗಳು ಯಾವ ರೀತಿ ಅಂತಂದರೆ ಯಾವುದೋ ಒಂದು ಡಬ್ಬ ಥರ ಇಟ್ಕೊಂಡು ಮಾಡುವಂಥ ಕಲೆಕ್ಷನ್ ಮಾಡುವಂಥ ಪದ್ಧತಿ ಆಗಿಂದಲೂ ಇದೆ. ಇವಾಗ ಈ ಬ್ರಹ್ಮರ ಕೋಟ್ಲು ಟೋಲ್ಗೇಟ್ ಈ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಏನಾದರೂ ಕೊಡ್ಲಿಕ್ಕಾಗ್ತದ? ಒಂದು ಸರ್ಕಾರದ ಒಂದು ನಿಯಮದಲ್ಲಿರುವಾಗ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಂದು ನಿಯಮ ಅಂತ ಇರ್ತದೆ, ಒಂದು ಪದ್ಧತಿ ಅಂತ ಇರ್ತದೆ, ಒಂದು ರೂಲ್ಸ್ ಅಂತ ಇರ್ತದೆ. ಅದನ್ನು ಯಾರು ಕೂಡ ಓವರ್ ರೂಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಒಂದು ಡೈಲಿ ಕಲೆಕ್ಷನ್ ಆಗುವಂಥದ್ದನ್ನು ಯಾರಾದರೂ ಅನಧಿಕೃತವಾಗಿ ಮಾಡ್ಲಿಕ್ಕೆ ಆಗ್ತದ? ಅದನ್ನು ಸರ್ಕಾರ ಒಪ್ತದ? ಒಂದು ವೇಳೆ ಮಾಡಿದರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಸ್ಪೆಂಡ್ ಆಗಬೇಕಾ ಬೇಡವಾ? ಆಗಲೇಬೇಕು. ಬಹುಶಃ ಇದೆಲ್ಲ ಏನಂತಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಈ ರಮನಾಥ್ ರೈ ಅವರನ್ನ ಬಹುಶಃ ಒಂದು ಹರಕೆಯ ಕುರಿಯಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಅನುಭವಿ ರಾಜಕಾರಣ ಆಗಿರ್ತಕ್ಕಂಥ ರಮನಾಥ್ ರೈ ಅವರು ಎಲ್ಲದಕ್ಕೂ ಪಾಪ ಅವರನ್ನೇ ಬಲಿಪಶು ಮಾಡುವಂಥ ಒಂದು ಕಾಂಗ್ರೆಸ್ ಅವರು ಬಹುಶಃ ಅವರೇ ರಮನಾಥ್ ರೈ ಅವರನ್ನು ಸೋಲಿಸುವಂಥದ್ದು ಕಾಂಗ್ರೆಸ್ನವರೇ ಸೋಲಿಸುವಂಥ ಒಂದು ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ಇವತ್ತು ಇಷ್ಟು ವರ್ಷ ಎಲ್ಲಿ ಹೋಗಿದ್ರು? ಇಷ್ಟು ವರ್ಷ ಆಯ್ತಲ್ಲ ಎಲ್ಲೋಗಿದ್ರು. ಇದು ಈ ಟೋಲ್ ಗೇಟ್ ಅನ್ನೋದು ಈಗ ಇಟ್ ಇಸ್ ಎ ಮಾಡರ್ನ್ ಕಾನ್ಸೆಪ್ಟ್. ಅದೊಂದು ಹೈವೇಲಿ ಒಂದು ಮಾಡರ್ನ್ ಕಾನ್ಸೆಪ್ಟ್. ಯಾಕಂದ್ರೆ ನಮ್ಮ ಭಾರತ ದೇಶ ಇವಾಗ ಬೆಳೀತಾ ಇದೆ. ಇವತ್ತು ನ್ಯಾಷನಲ್ ಹೈವೇಗಳು ನೋಡಿ, ಇವತ್ತು ನಾವು ಹಿಂದಿನ ಕಾಲಘಟ್ಟ ನಾವು ನೋಡಿದಾಗ ನಾವು ಬೆಂಗಳೂರಿಂದ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಟು ಈಗ ಮಂಗಳೂರು, ಈಗ ಬೇಕಾದಷ್ಟು ರಸ್ತೆಗಳು ಡೆವಲಪ್ಮೆಂಟ್ ಆಗಿದೆ, ಬೇಕಾದಷ್ಟು ಟೋಲ್ ಗೇಟ್ಗಳು ಬರ್ತದೆ. ಮತ್ತೆ ನಮ್ಮ ಈ ಬ್ರಹ್ಮರ ಕೋಟ್ಲು ಕೂಡ ನೋಡಿ, ಅಲ್ಲಿದ್ದ ಡೆವಲಪ್ಮೆಂಟ್ ಆಗುವಾಗ ಏನು ಸರ್ಕಾರದ ನಿಯಮ ಇದೆ 47 ಕಿಲೋಮೀಟರ್ಸ್ 4 ಕಿಲೋಮೀಟರ್ ಮಾಡುವಾಗ ಬಹುಶಃ ನೆಲ್ಯಾಡಿಂದ ಬರುವಂಥದ್ದನ್ನು ಕೂಡ ಕ್ಯಾಲ್ಕುಲೇಷನ್ ಆಗ್ಬೋದು. ಆ ಒಂದು ಸಣ್ಣ ಸುಳಿವು ಇವರಿಗೆ ಸಿಕ್ಕಿದೆ. ಬ್ರಹ್ಮರ ಕೋಟ್ಲು ಟೋಲ್ ಗೇಟ್ ಶಿಫ್ಟ್ ಆಗ್ತಿದೆ ಅನ್ನೋ ಒಂದು ಸಣ್ಣ ಸುಳಿವು ಮುನೀರ್ ಕಾಟಿಪಲ್ಗೆ ಸಿಕ್ಕಿದೆ. ಮುನೀರ್ ಕಾಟಿಪಲ್ ಸಿಕ್ಕಿದ ತಕ್ಷಣ ಏನ್ ಹೇಳ್ತಾರೆ, ಮೆಲ್ಲ ರಮನಾಥ್ ಕಿವಿಗೆ ಮೆಲ್ಲ ಪಾಪ ಅವರು ಹಾಗೆ ಕಿವಿಯಲ್ಲಿ ಮಾತಾಡಿದ್ರೆ ತುಂಬಾ ಖುಷಿ ಅವರಿಗೆ. ಆವಾಗ ಎದ್ದೇಳ್ತಾರೆ. ಪಾಪ ಇದರಲ್ಲಿ ಬಲಿಪಶು ಆಗೋರು ರಮನಾಥ್ ರೈ ಅವರು. ಅವರ ಸಂದರ್ಭದಲ್ಲೇ ಆ ಟೋಲ್ ಗೇಟ್ ಓಪನ್ ಆಗಿದೆ. ಕೇಂದ್ರ ಸಚಿವರಾಗಿ ಆಸ್ಕರ್ ಫೆರ್ನಾಂಡಿಸ್ ಇದ್ರು. ಅವಾಗ ಅದನ್ನು ನಿಲ್ಲಿಸಬಹುದಲ್ಲ, ನಿಲ್ಲಿಸ್ತಾ ಇದ್ರೆ ಸಮಸ್ಯೆ ಇತ್ತು. ನಿಮ್ಮಲ್ಲಿ ನಿಮ್ಗೆ ನನ್ನ ಪ್ರಶ್ನೆಗಳಿವೆ, ಬರ್ತೇನೆ. ಬಿಫೋರ್ ದಟ್ ನಿಮ್ಮಲ್ಲೇ ನಾನು ಕೇಳ್ತೇನೆ, ಇದು ಮಾಹಿತಿ ಹೋಗ್ಲಿ ಜನರಿಗೆ. ಅಂದ್ರೆ ರಮನಾಥ್ ಅವರ ಕಾಲಘಟ್ಟದಲ್ಲಿ ಇದು ಟೋಲ್ ಗೇಟ್ ಶುರುವಾಗಿರುವಂತದ್ದು. ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಸೆಂಟ್ರಲ್ ಅಂಡ್ ಸ್ಟೇಟ್, ದಟ್ ಆ ಕಾಲಘಟ್ಟ ಅಂತ ಬಂದಾಗ ಈಗ ತಮ್ಮಗಳ ಹೋರಾಟ ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಒಂದು ಪ್ರಾಜೆಕ್ಟ್ ಲಾಂಚ್ ಆಗುವಾಗ ಜನರಲ್ ಆಗಿ ಆ DPR ಪ್ರಕಾರ ಅಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ಬಹುಶಃ ಆ ಸಂದರ್ಭದಲ್ಲಿ ಅಲ್ಲಿ ಟೋಲ್ನ ಅಗತ್ಯ ಇತ್ತು, ಟೋಲ್ ಕಲೆಕ್ಟ್ ಮಾಡಿರ್ಬೋದು. ಈಗ ಇವರು ಬಹಳ ಜೋಕಾಗಿ ಮಾತಾಡಿದರು ಮಾಧವ್ ಅವರು. ಹೇಗಂತ ಹೇಳಿದರೆ ಇದೊಂದು ಮಾಡರ್ನ್ ವ್ಯವಸ್ಥೆ ಅಂತ. ಜನರಿಗೆ ಲೂಟಿ ಮಾಡಿ ಟೋಲ್ ಕಲೆಕ್ಟ್ ಮಾಡೋದು ಮಾಡರ್ನ್ ವ್ಯವಸ್ಥೆ ಅಂತ ಹೇಳೋದಾದ್ರೆ ಅದು ನಗೆಪಾಟಲಿಗೆ ಆಗುವ ವಿಷಯ. ಇನ್ನು ಎರಡನೇ ವಿಚಾರ, ಒಂದು ನಿಮಿಷ ಸರ್, ನೀವು ಮಾತಾಡಬೇಡಿ, ನಾನು ಮಾತಾಡಿಲ್ಲ. ಇನ್ನು ಅರಿಕ್ಕಾಡಿಯಲ್ಲಿ 22 ದಿನದಲ್ಲಿ ಕಲೆಕ್ಟ್ ಆಗಿರುವ ಟೋಲ್ 2,24,00,000 ಸರ್. 2 ದಿನದಲ್ಲಿ 22 ದಿನದಲ್ಲಿ ಆಯ್ತು. 23 ವರ್ಷದ ಕ್ಯಾಲ್ಕುಲೇಟ್ ಹಾಕಿ 7,600 ಚಿಲ್ಲರೆ ಏನೋ ದಿನಗಳಾಗ್ತದೆ. ನಾವು 23 ವರ್ಷದಿಂದ ಟೋಲ್ ಕಟ್ತಾ ಇದ್ದೇವೆ. ಆಯ್ತು, ಅಲ್ಲಿದ್ದು ಅರ್ಧ ಬೇಡ, ಕಾಲು ಲೆಕ್ಕನು ಹಿಡಿದ್ರು ನಾವು ಸರಿಸುಮಾರು 350, 100, 200 ಕೋಟಿವರೆಗೆ ಟೋಲ್ ಕಲೆಕ್ಟ್ ಆಗಿದ್ದಿರ್ಬೋದು.
ನೀವು DPR ತೆಗೀರಿ. DPR ಅಲ್ಲಿ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ಖರ್ಚಾಗಿರುವ ವ್ಯವಸ್ಥೆಗಳು ಎಷ್ಟು, ಟೋಟಲ್ ಎಂಟೈರ್ ಪ್ರಾಜೆಕ್ಟ್ಗೆ ಬೇಕಾದಂತ ಖರ್ಚು ಎಷ್ಟು ಜನರ ಮುಂದೆ ಇರುವ. ಲೆಟ್ ಅಸ್ ಟಾಕ್ ಅಬೌಟ್ ದಿ ಫ್ಯಾಕ್ಟ್ಸ್, ನಾಟ್ ಅ ಜೋಕರ್ ಪಾರ್ಟ್. Correct. Let us talk about the facts. See what is the total entire DPR projected amount and how much it is been collected. See almost 13 to 14 years ಕ್ಯಾಶ್ ಕಲೆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ 7-8 ವರ್ಷದಿಂದ ಫಾಸ್ಟ್ ಟ್ಯಾಗ್ ಮೂಲಕನೂ ಕಲೆಕ್ಟ್ ಮಾಡಿದ್ದಾರೆ. ಅದರ ಲೆಕ್ಕ ಇಡ್ಲಿ. ಆಯ್ತು, ಇವರು ಹೇಳಿದ್ರು ಕಾಂಗ್ರೆಸ್ ಅವರು ಮಾಡಿದ್ರು. ಈಗ ಇಲ್ಲಿ ಕಾಂಗ್ರೆಸ್ ಪ್ರಶ್ನೆ, ಬಿಜೆಪಿ ಪ್ರಶ್ನೆ, SDPI ಪ್ರಶ್ನೆ ಅಲ್ಲ, ಜನರನ್ನು ಲೂಟಿ ಮಾಡ್ತಿದ್ದೀರಿ, ಅದಕ್ಕೆ ಉತ್ತರ ಕೊಡಿ. ಆಯ್ತು, ಇವತ್ತು ಇವರು ಹೇಳಿದ್ರು ಸುರತ್ಕಲ್ ಟೋಲ್ ಅನ್ನು ಲೆಟರ್ ಮೂಲಕ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇದು ಮಾಡಿದ್ರು ಅಂತ. ಸರ್, ಐ ರಿಕ್ವೆಸ್ಟ್ ಯು ಸರ್, ಈಗ ನಿಮ್ದು ಕೇಂದ್ರ ಸರ್ಕಾರ ಇದೆ, ನಿತಿನ್ ಗಡ್ಕರಿ ಅವರು ನಿಮ್ಮವರು, ನಮ್ಮ ಮಿತ್ರರಾದಂತ ಸಂಸದರಿದ್ದಾರೆ, ಒಂದು ಲೆಟರ್ ದಯವಿಟ್ಟು ಬರೆಸಿ ಸರ್, ನೋಡಿ ಈ ಟೋಲ್ ಅನ್ನು ಎತ್ತಗಡಿ ಮಾಡಿಸುವ. ನೋಡಿ, ತಯಾರಿದ್ದೀರಾ? ನೋಡಿ, ನಾನು ಜನರನ್ನು ಮಂಗ ಮಾಡ್ಲಿಕ್ಕೆ ಯಾವುದೇ ಸ್ಟೇಟ್ಮೆಂಟ್ ಕೊಡ್ಬೋದು. ಫ್ಯಾಕ್ಚುಯಲ್ ಮ್ಯಾಟರ್ಸ್ ಅನ್ನು ಫ್ಯಾಕ್ಟ್ಸ್ ನೋಡಿ, ನಾನು ಆ್ಯಕ್ಚುಯಲ್ ಮ್ಯಾಟರ್ ನಾನು ಬರ್ತೇನೆ. ನಮ್ಮ ಸಂಸದರು, ಈಗಿನ ಸಂಸದರು ಮತ್ತು ಹಿಂದಿನ ಸಂಸದರು ಭಾಳಷ್ಟು ಆ್ಯಕ್ಟಿವ್ ಸಂಸದರು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಕೂಡ ನಮ್ಮ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಶೆಟ್ಟರವರು ಈಗ ಅದನ್ನು ಮಾಡ್ತಾಯಿದ್ದಾರೆ. ಈಗ ನಮ್ಮ ಟೂರಿಸ್ಟ್ ಪ್ಲೇಸ್ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳಷ್ಟು ಆ ರಸ್ತೆಗಳಿಗೆ ಇವತ್ತು ನೀವು ನೋಡ್ಬೋದು, ನ್ಯಾಷನಲ್ ಹೈವೇ ರಸ್ತೆಗಳು ಇವತ್ತು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆಂದಾಗಿದೆ. ಮೊನ್ನೆ ಒಂದು ಸಣ್ಣ ಆಕ್ಸಿಡೆಂಟ್ ಸುರತ್ಕಲ್ಲಲ್ಲಿ ಆಯಿತು, ಎಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ಆದರೆ ವಿತಿನ್ 24 hours ಅಲ್ಲಿ ನೆಕ್ಸ್ಟ್ ಡೇ ಡೆತ್ ಆಗಿದೆ, ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ ಆದಾಗ ಅದನ್ನು ನೆಕ್ಸ್ಟ್ ಡೇ ಅದಕ್ಕೆ ಬೇಕಾದಂಥ ಆ ರಸ್ತೆಗಳು, ಆ ಗುಂಡಿಯನ್ನು ಮುಚ್ಚುವಂಥ ಒಂದು ಕೆಲಸ ಮಾಡಿದ್ದಾರೆ. ಗುಂಡಿ ಮುಚ್ಚಿದ ತಡೆ ಯಾಕಂದರೆ ಮಳೆ ಬಂತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯವಸ್ಥೆಗಳು ತಮಗೆ ಇಲ್ಲ ಅವತ್ತು ಮುಚ್ಚುವಂಥದ್ದಲ್ಲ. ಆಕ್ಚುಲಿ ಏನಾಗಿದೆ ಅಂದರೆ ಅದಕ್ಕಿಂತ ಮುಂಚೆ ಮುಚ್ಚಲಿಕ್ಕೆ ಮಳೆ ಬರೋದು. ನೋಡಿ, ಆಗ ಹೇಳ್ತಾ ಹೋದ್ರೆ ನಂತೂರಿಂದ ಹಿಡಿದು ಸುರತ್ಕಲ್ನಿಂದ ಹಿಡಿದು ಎಷ್ಟು ಅಪಘಾತ ಆಗಿದೆ, ಎಷ್ಟು ಜನರ ಖಂಡಿತ ಸರ್ಕಲ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ನೋಡಿ, ಲೆಕ್ಕ ಕೊಡ್ಲಿ. ಈ ನೋಡಿ, ಬೆಳೆತಿರುವಂತ ಈ ಒಂದು ಮಂಗಳೂರು ಸಿಟಿಗೆ ಒಂದು ರೂಪುರೇಷವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸಂಸದರು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನ್ಯಾಷನಲ್ ಹೈವೇಯಲ್ಲಿ ಎಲ್ಲ ಕಡೆಯೂ ಇವಾಗ ಯಾವುದೇ ರೀತಿಯ ಗುಂಡಿಗಳು ಬರೋದಾಗಿ ನೋಡ್ಕೊತಾ ಇದ್ದಾರೆ. ಇವತ್ತು ನೀವು ತಾವು ನೋಡ್ಬೋದು, ಇವಾಗ ಸುರತ್ಕಲ್ಲಿಂದ ಬರುವಾಗ ಸುರತ್ಕಲ್ಲಿಂದ ಬರುವಂಥ ರಸ್ತೆಗಳು ಆದಷ್ಟು ಅದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾನು ಆವಾಗಲೇ ಹೇಳಿದಾಗೆ ಇವಾಗ ಅಪ್ ಟು ನೆಲ್ಲಿಯಾಡಿವರೆಗೆ ಈಗ ಟೋಲ್ಗೇಟ್ ಈಗ ಆಗಿದೆ, ಚಾಲನೆ ಆಗಲಿಲ್ಲ, ಇನ್ನು ಚಾಲನೆ ಆಗಬೇಕು. ಆ ಸಂದರ್ಭದಲ್ಲಿ ಬರುವಾಗ ಸಂಸದರು ಕೂಡ ಮನಸ್ಸಲ್ಲಿದೆ, ಸಂಸದರು ಕೂಡ ಮನಸ್ಸಲ್ಲಿ ಅದನ್ನು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಪತ್ರ ಕೂಡ ಬರೆದಿರಬೇಕು ಅನ್ನೋದು ನನಗೆ ಇನ್ನೂ ಅಧಿಕೃತವಾಗಿ ನಮಗೆ ಅದು ಬರಲಿಲ್ಲ. ಆದರೆ ಆ ಒಂದು ನೆಲ್ಯಾಡಿಂದ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು 47 ಕಿಲೋಮೀಟರ್ಸ್ ಎಲ್ಲಿ ಬರಬೇಕು ಅಲ್ಲಿ ಆ ಸಂದರ್ಭದಲ್ಲಿ ಬಹುಶಃ ಅದು ಶಿಫ್ಟ್ ಆಗುವಂಥ ಚಾನ್ಸಸ್ಸು ಇದೆ. ಅದು ಅಲ್ಲಿದ್ದು ಇವರು ಒಂದು ಹೇಳಿದ್ದು ನಾನು ಒಪ್ತೇನೆ, ಅದು ಖಂಡಿತವಾಗ್ಲು ಏನಂತಂದರೆ ಅದು ಓಲ್ಡ್ ಮಾಡರ್ನ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಇಲ್ಲ ಅಂತ ನಾವು ಖಂಡಿತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಡೆವಲಪ್ಮೆಂಟ್ ಕೆಲಸಗಳ ವಿಚಾರದಲ್ಲಿ ಮಂಗಳೂರಿಗೆ ಎಷ್ಟು ಕೋಟಿ ಅನುದಾನಗಳು ಬಂದಿದೆ ಅನ್ನೋದನ್ನು ಕೂಡ ವಿಚಾರವನ್ನು ಮಾಡಬೇಕಾಗ್ತದೆ. ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಟೋಲ್ ಗೇಟಿಗೆ ಅವಶ್ಯಕತೆ ಇಲ್ಲ. ನೋಡಿ, ಈಗ ಅಲ್ಲಿ ಅಧಿಕೃತನ ಅನಧಿಕೃತನ ಅದನ್ನ ನಿರ್ಧಾರ ಮಾಡಬೇಕು. ಖಂಡಿತ ನೋಡಿ, ಅದು ನಾನು ಹೇಳಿಲ್ಲ, ಅಧಿಕೃತ ಇಲ್ಲದಿದ್ರೆ ನೋಡಿ ಸರ್, ಈಗ ನೀವು ಸಂಬಂಧಪಟ್ಟ ಹೋಗ್ತೀರಿ ಸರ್, ನಾಯಕರು ಬೆಂಗಳೂರಿಗೆ ಹೋಗುವಾಗ ನಮ್ಗೆ ಸಿಗುವಂತ ಪ್ರಮುಖ ಟೋಲ್ಗಳಲ್ಲಿರುವಂತ ವ್ಯವಸ್ಥೆಗಳು ಯಾವುದು? ಇಲ್ಲಿರುವುದು ಒಂದು ಸರ್ವಿಸ್ ರೋಡ್ ಇಲ್ಲ, ಒಂದು ಕ್ರೇನ್ ವ್ಯವಸ್ಥೆ ಇಲ್ಲ, ಒಂದು ಆಫೀಸ್ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸರ್ವಿಸ್ ಕೊಡುವಂತ ವ್ಯವಸ್ಥೆ ಇಲ್ಲ, ಒಂದು ಆಫೀಸ್ ಇಲ್ಲ. ಅಲ್ಲಿ ಯಾರಾದ್ರೂ ಒಂದು ಸಮಸ್ಯೆ ಆಯ್ತು ಮತ್ತೆ ಅವರು ತೋರಿಸುವಂತ ಗೂಂಡಾಗಿರಿ ಅಂತದ್ದು ನಮ್ಮೊಟ್ಟಿಗೆ ಮಾತ್ರ ಅಲ್ಲ, ಒಬ್ಬ ಹೆಂಗಸರು ಹೋಗ್ಲಿಕ್ಕಿಲ್ಲ. ಮೊನ್ನೆ ಒಂದು ಹೆಂಗಸು ನಿಂತು ಟೀಚರ್ ಮಾತಾಡ್ತಿದ್ರು, ಅವರೊಟ್ಟಿಗೆ ಗಲಾಟೆ ಮಾಡ್ತಾ ಇದ್ದಾರೆ. ಎಷ್ಟು ಗಲಾಟೆಗಳು ನಡೀತದೆ. ಹಾಗಾದ್ರೆ ಇದು ಟೋಲ್ ಅಂತ ಕರೆಸಿಕೊಳ್ಳಿಕ್ಕೆ ತಾವು ಕೂಡ ಸಿದ್ಧರಿಲ್ಲ ಇದ್ದಾಗ ನೋಡಿ ಮಾತಾಡ್ಲಿಲ್ಲ. ಗುಂಡಾಗಿರಿ ಮಾಡಿದಂತೆ ನೀವು ಹೇಳಿದ್ರಿ, ಅವಾಗ ಬರಬೇಕಾಗಿತ್ತು ಆನ್ ದ ಸ್ಪಾಟಿಗೆ ರಮಣ ಹತ್ರಗಳು. ಈಗ ನಾವು ಬಂದಿದ್ದೇವಲ್ಲ, ಈಗ ಪ್ರತಿಭಟನೆ ಮಾಡಬೇಕಾಗಿತ್ತು. ಪ್ರತಿಭಟನೆ ಮಾಡುವಾಗ ಅದ್ರದ್ದು ಮಾನದಂಡ ತಿಳ್ಕೋಬೇಕಾಗ್ತದೆ. ನೀವೆಲ್ಲರೂ ಸೇರಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಚಾರ, ಈ ಟೋಲ್ ಗೇಟ್ ಅಂತ ಲೋಕಲ್ ಅಥಾರಿಟಿ ಅದನ್ನ ನೋಡಲ್ಲ. ಸೊ ಆ ರೀತಿಯ ಸೆಂಟ್ರಲ್ ಗವರ್ಮೆಂಟ್ ನೋಡುತ್ತೆ ಅಂತ ಬಂದಾಗ
ಅದಕ್ಕೆ ಒಂದು ಮಾನದಂಡಗಳು ಇರುತ್ತೆ. ಒಂದು ಟೋಲ್ ಗೇಟ್ ಇದೇ ರೀತಿ ಕೆಲಸ ಮಾಡಬೇಕು, ಅದರಲ್ಲಿ ಕೂಡ ಮೂಲಭೂತ ಸೌಕರ್ಯಗಳಿರಬೇಕು. ಅದು ಯಾವ್ದಾದ್ರು ಕೂಡ ಒಂದು ಬಂಟ್ವಾಳದ ಟೋಲ್ ಗೇಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸರ್. ಬ್ರಹ್ಮರಕೋಟ್ಲಲ್ಲಿ ಒಂದು ತಗಡು ಶೀಟ್ ಅನ್ನ ಹಾಕಿಕೊಂಡು ಒಂದು ಗುಜರಿ, ಇವರು ಹೇಳಿದಾಗ ಗುಜರಿ ಅಂಗಡಿ ರೀತಿಯಲ್ಲೇ ಇದೆ. ಖಂಡಿತ ಅಲ್ವಾ? ನಾವು ನೀವು ಅದು ಮಾಡರ್ನ್ ಏನು ಮಾಡರ್ನ್, ಈಗ ನಾನು ನೋಡಿ, ಈಗ ನಾನು ಅದನ್ನ ಮಾಡರ್ನ್ ಅಂತ ಹೇಳಿಲ್ಲ. ಈಗ ನೆಲ್ಯಾಡಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮರ್ಯಾದೆಯಲ್ಲಿ ಹೋಗುತ್ತೆ, ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮರ್ಯಾದೆಯಲ್ಲಿ ಹೋಗುತ್ತೆ ಟೋಲ್ ಗೇಟ್. ಅಲ್ಲ ಹೋದವರು ಟೂರಿಸಂ ಪ್ರವಾಸಿ ತಾಣ ಅಂತ ಹೇಳ್ತೀರಿ, ಬಹಳಷ್ಟು ಜನರು ಬಂದು ನೋಡ್ತಾರೆ. ಈ ಗುಜರಿ ಅಂಗಡಿ ರೀತಿ ತಗಡು ಶೀಟ್ ಹಾಕಿದಂತದ್ದು ಟೋಲ್ ಗೇಟ್ ಮಾರ ಅಲ್ಲಿ ಮಂಗಳೂರಲ್ಲಿ ಇದೆ. ನಾನು ಬರ್ತೇನೆ, ಈಗ ನಾನು ಉತ್ತರ ಕೊಡ್ತೇನೆ ಅಲ್ವಾ. ಈಗ ನೆಲ್ಯಾಡಿರುವ ಟೋಲ್ ಗೇಟ್ ಗಳನ್ನ ತಾವು ನೋಡಿದಿರಿ, ತಲಪಾಡಿಯಲ್ಲಿ ಟೋಲ್ ಗೇಟ್ ನೋಡಿದಿರಿ. ಈ ಟೋಲ್ ಗೇಟ್ ನೋಡಿದಾಗ ಅದು ಗಲೀಜ್ ಅಲ್ವಾ ಸರ್? ಗಲೀಜ್ ನೋಡಿ. ಈಗ ನಮ್ದು ಈಗ ಅಪ್ ಟು ನೆಲ್ಯಾಡಿವರೆಗೆ ಈಗ ಟೋಲ್ ಗೇಟ್ ಇವಾಗ ನೋಡಿದ್ರಿ ಎಷ್ಟು ಚಂದ ಇದೆ, ಅಲ್ಲಿ ಬೇಕಾದ ಎಲ್ಲಾ ಫೆಸಿಲಿಟಿ ಕೂಡ ಆಗ್ತಾ ಇದೆ. ಇವಾಗ ನಮ್ದು ಅಪ್ ಟು ಈಗ ಕಲ್ಲಡ್ಕ ರಸ್ತೆ ಹಿಂದೆ ಹೇಗಿತ್ತು, ಈಗ ಹೇಗೆ ಆಗಿದೆ. ನೆಕ್ಸ್ಟ್ ಇವಾಗ ಡೆವಲಪ್ಮೆಂಟ್ ಎಲ್ಲಿದೆ ಬರುತ್ತೆ ಅಂತಂದ್ರೆ, ಈಗ ಬೀಚ್ ರೋಡ್ ಜಂಕ್ಷನ್ ಇದೆ. ಬೀಚ್ ರೋಡ್ ಜಂಕ್ಷನ್ ಇಂದ ಈಗ ಅಪ್ ಟು ನಮ್ಗೆ ಪಟೀಲವರೆಗೆ ಸನ್ಮಾನ್ಯ ಸಂಸದರದ್ದು ಒಂದು ಕಾನ್ಸೆಪ್ಟೇ ಬೇರೆ ಇದೆ. ಆವಾಗ ನಮಗೆ ಎಲ್ಲಿ ಬರ್ತದೆ, ಆ ನೆಲ್ಯಾಡಿಯಿಂದ ಯಾವ ಕ್ಯಾಲ್ಕುಲೇಷನ್ ಬರ್ತದೆ, ಆ ಕ್ಯಾಲ್ಕುಲೇಷನ್ ಅಲ್ಲಿ ಸುಸಜ್ಜಿತವಾದ ಟೋಲ್ ಗೇಟ್ ಆಗ್ತದೆ. ಸರ್ ಒಲಾಲಿಂದ ತೆಗೀರಿ ಸರ್, ಲೆಸ್ ದನ್ 40 ಕಿಲೋಮೀಟರ್ ಸರ್. ಕರೆಕ್ಟ್. ಬರ್ತದೆ, ಅದೇ ಮಾನದಂಡ ಬರ್ತದೆ ಅಂತ ಹೇಳಿದ್ರೆ ಈಗಲೇ ನೀವು ಲೂಟಿ ಮಾಡುವವರು ಈಗ ನಾನು ಹೇಳಿದೆ ಈಗ ಬೀಚ್ ರೋಡ್ ಅವರು ಲೆಸ್ ದನ್ 40 ಕಿಲೋಮೀಟರ್ ಅಂತ ಹೇಳುವಂತದ್ದು. ನೆಲ್ಯಾಡಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ತೆಗೀರಿ, ಮಾಡಬೇಡಿ, ಚೆಕ್ ಮಾಡಿ. ಆ ಪ್ರೋಸೆಸ್ ಅಲ್ಲಿ ಇದೆ, ಆ ಪ್ರೋಸೆಸ್ ಅಲ್ಲಿ ಇದೆ. ಹೌದು, ವಲ್ಲಾಲ್ ಟು ಬ್ರಹ್ಮರಕೋಟ್ಲು ಟೋಲು ಕರೆಕ್ಟ್ 42 ಕಿಲೋಮೀಟರ್ಸ್ ಗಿಂತ ಜಾಸ್ತಿ ಇಲ್ಲ. ಎಲ್ಲಿದು? ನಾನು ಮಾತಾಡ್ತಾ ಇರೋದು ಈಗ ಈ ರೂಟಿಗೆ ನೆಲ್ಯಾಡಿಯಿಂದ ಮಾತಾಡ್ತಾ ಇರೋದು. ನೆಲ್ಯಾಡಿಯಿಂದ ಇದಕ್ಕೆ ಟೋಲ್ ಗೇಟ್ ಎಷ್ಟು ಬರ್ತದೆ, ಎಷ್ಟು ಕಿಲೋಮೀಟರ್ ಆಗ್ತದೆ, ಅದು ಫ್ಯೂಚರ್ ಬರ್ತದೆ. ಅದು ಈಗ ಸ್ವಲ್ಪ ವಾಸನೆ ಸಿಕ್ಕಿದೆ, ಏನಂತಂದ್ರೆ ಶಿಫ್ಟ್ ಆಗ್ಬಹುದು ಅನ್ನೋ ಒಂದು ವಾಸನೆ ಸಿಕ್ಕಿದಾಗ, ಶಿಫ್ಟ್ ಆಗ್ಬಹುದು ಅನ್ನೋ ಒಂದು ವಾಸನೆ ಸಿಕ್ಕಿದಾಗ ಮಾಡುವಂತದ್ದು. ನಾವು ನಿಮ್ಮೊಂದಿಗೆ ನಿಲ್ತೀವಿ, ನೀವು ತೆಗಿಸ್ತೀರಾ? ಯಾವ್ದನ್ನ ಟೋಲ್ ತೆಗಿಸ್ತೀರಾ? ನೋಡಿ, ನಾಳೆ ನೀವು ನಾವು ಸೇರಿ ಹೋರಾಟ ಮಾಡುವ. ನೋಡಿ ಜನಸಾಮಾನ್ಯರ ಒಂದು ಏನಿದೆ ಅವರಿಗೆ ತೊಂದರೆಗೆ ನಾವು ಪಕ್ಷಾತೀತವಾಗಿ ಕೆಲಸ ಮಾಡ್ಲಿಕ್ಕೆ ಸೇರುವುದಲ್ಲ. ಇದು ನೋಡಿ, ಇದು ಸೇರುವುದಲ್ಲ, ಇದು ಆಗ್ತದೆ, ಇದು ಆಗುದಿಲ್ಲ ಅಂತ. ಇದು ಆಗ್ತದೆ. ನೆಲ್ಯಾಡಿಯಿಂದ ಆಲ್ಮೋಸ್ಟ್ ಈಗ ವರ್ಕ್ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ನಮ್ಮ ಫ್ಲೈಓವರ್ ಕಂಪ್ಲೀಟ್ ಆಗಿದೆ, ಇನ್ ಬಿಟ್ವೀನ್ ಸ್ವಲ್ಪ ವರ್ಕ್ಗಳು ಪೆಂಡಿಂಗ್ ಇದೆ. ಸೊ ನಮ್ಮ ಸಂಸದರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಅಧಿಕಾರಿಗಳು ಸಭೆಯನ್ನು ಕರೀತಿದ್ದಾರೆ, ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ DC ಆಫೀಸಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸೊ ನನಗೆ ಗೊತ್ತಿದ್ದ ಹಾಗೆ ಮೇ ಬಿ ನಮ್ಮ ಮ್ಯಾಂಗ್ಳೂರು ಸಿಟಿ ಬರುವಂತ ರಸ್ತೆಗಳು ಅತ್ಯುತ್ತಮವಾದ ರಸ್ತೆಗಳಾಗ್ತದೆ. ಈಗ ನೀವು ನ್ಯಾಷನಲ್ ಹೈವೇ ಬಗ್ಗೆ ಮಾತಾಡ್ತಾರೆ. ಈಗ ಇರ್ತಕ್ಕಂಥ ನಮ್ಮ ಮುಂದೆ ಸಿಟಿಯಲ್ಲಿ ನಮ್ಮ ಸಿಟಿಯಲ್ಲಿ ಇರ್ತಕ್ಕಂಥ ರಾಜ್ಯಕ್ಕೆ ಸಂಬಂಧಪಟ್ಟ ರಸ್ತೆಗಳಿಗೆ ₹1 ದುಡ್ಡಿಲ್ಲ ಈಗ ಅದನ್ನ ಯಾರು ಮಾತಾಡುದಿಲ್ಲ. ನಿಜವಾಗ್ಲೂ ರಸ್ತೆಗಳು ಒಳ್ಳೆಯದಾಗಿದೆ, ಎಲ್ಲಿಯೂ ಕೆಟ್ಟಿಲ್ಲ. ಜನರ ಕರೆಗಳಿವೆ, ಕರೆಗಳನ್ನು ತೆಗೆದುಕೊಳ್ತೇನೆ. ಅವರ ಅಭಿವ್ಯಕ್ತಿ ಸ್ವತಂತ್ರ ಅಭಿಪ್ರಾಯ ಏನ್ ಹೇಳ್ತಾರೆ? ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಒಂದು ಟೆಕ್ನಿಕಲ್ ಟೀಮ್ ದಯಮಾಡಿ ಅದನ್ನು ನೋಡಿ. ಕಟ್ ಆಗ್ತಾ ಇದೆ. ಎಸ್ ಸರ್, ತಾವುಗಳು ಈ ಟೋಲ್ ಕರೆಕ್ಟ್ ಇದೆ ಅಂತ ಹೇಳುವಂತದ್ದಾದ್ರೆ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಇಲ್ಲ, ನಾನು ಕರೆಕ್ಟ್ ಆಗಿದೆ ಇಲ್ಲ ಅಂತ ಒಪ್ಕೊಳ್ತೀನಿ. ಕರೆಕ್ಟ್ ಆಗಿಲ್ಲ ಅಂತ ನಾನು ಕರೆಕ್ಟ್ ಆಗಿಲ್ಲ ಅಂತ ನಾವು ಹೇಳಿದ್ದೇವೆ. ನಾವು ಪ್ರಯಾಣ ಮಾಡುವಾಗ ಕೂಡ ನಾವು ಅವರಿಗೆ ಸಂಬಂಧಪಟ್ಟ ಯಾರು ಇರ್ತಾರೆ ಅವರಿಗೆ ಸೌಜನ್ಯದಿಂದ ನಾನು ಮಾತಾಡಿದ್ದೇವೆ. ನೀವು ಯಾರಿಗೂ ಕೂಡ ಇದು ಮಾಡುವಂತದ್ದು ಮಾಡಬಾರ್ದು. ಯಾಕಂದ್ರೆ ಎಲ್ಲಾನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತದ್ದಲ್ಲ. ಇದು ನಮ್ಮ ಸ್ಥಳೀಯ ಒಂದು ಸಮಸ್ಯೆಯನ್ನ ಸ್ಥಳೀಯಕ್ಕೆ ಸಂಬಂಧಪಟ್ಟ ಒಂದು ಸಂಸದರು ಇರ್ತಾರೆ, ಅವ್ರ ಹತ್ರ ಒಂದು ಮುಂಚೆನೆ ಮನವಿ ಮಾಡಿ ಮಾಡಬೇಕಾಗಿತ್ತು. ಪ್ರತಿಭಟನೆ ಬೇಕಾಗಿತ್ತ? ಮೊನ್ನೆ ಸಂಸದರಿದ್ದಾರೆ, ಇದ್ರದ್ದು ಏನು ಕಥೆ ಅಂತ ಒಂದು ಅಟ್ಲೀಸ್ಟ್ ಒಂದು ಪತ್ರ ಬರೀಬಹುದು, ಇಲ್ಲಾಂದ್ರೆ ಅವ್ರ ಹತ್ರ ಬರ್ಬೋದು. ಎನಿ ಟೈಮ್ ಅವರು DC ಆಫೀಸ್ ಅಲ್ಲಿ ಸಿಗ್ತಾರೆ. ಇಲ್ಲ ಅಂತಂದ್ರೆ ಅವರ
ಸರ್ಕಿಟ್ ಹೌಸ್ ಅಲ್ಲಿ ಸಿಗ್ತಾರೆ, ಎಲ್ಲಾ ಕಡೆ ಸಿಗ್ತಾರೆ, ಬಂದು ಮಾತಾಡೋದಲ್ಲ, ಇದ್ರ ವಿಚಾರ ಮಾತಾಡೋದಲ್ಲ. Okay, ಈಗ- ಇದು ಜನರಿಗೆ ಅದರ ಜಗಜ್ಜಾಹೀರಾತು ಮಾಡಿ Okay. ಅದನ್ನು ಒಂದು ಪ್ರಚಾರ ತಗೊಳ್ಳುವ ರೀತಿಯಲ್ಲಿ ಇದೆ ಅಂತ ನಾನು ಹೇಳಿದ್ದೇನೆ. ಅದನ್ನ ನಾನು ಜೋಕ್ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ದೇಶವೇ ಇದು. ಪ್ರಚಾರದಲ್ಲಿ ನಾವು ನಡೀತಾ ಪ್ರಚಾರಕ್ಕೋಸ್ಕರ ಮಾಡುವಂತ ದೇಶವೇ ಪ್ರಚಾರದಲ್ಲಿ ಬೇರೆ ಇಲ್ಲ. ನಡೀತಾ ಇವಾಗ ಇದೆ. ಸುರತ್ಕಲ್ ಏನ್ ರಿಮೂವ್ ಮಾಡಿದ್ವಿ ನಾವು. ಸುರತ್ಕಲ್ ಯಾರು ರಿಮೂವ್ ಮಾಡಿದ್ದು? ಯಾರು ಮಾಡಿದ್ದು ರಿಮೂವ್? ನಾವು ಮಾಡಿದ್ದು, ಆಯ್ತು, ನಮ್ಮ ಬರ್ತೇನೆ, ಸರ್ಕಾರ ಬರ್ತೇನೆ. ಮಾಡಿದ್ದು, ಬರ್ತೇನೆ ಸರ್, ನಮ್ಮ ಬರ್ತೇನೆ. ಸರ್ಕಾರ ಮಾಡಿದ್ದನ್ನ ಇದನ್ನು ನಾವು ನಮ್ಮ ಸಂಸದರು ಅದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದಾರೆ, Okay, ಅದಕ್ಕೆ ಬರ್ತೇನೆ. ಉತ್ತರ ಕೂಡ ಕೊಟ್ಟಿದ್ದಾರೆ. ಬರ್ತೇನೆ, ಬರ್ತೇನೆ. ಮತ್ತೆ ನಿಮ್ಮ ಮಾತಿನಲ್ಲಿ ಕೂಡ ಮಾತಾಡಿದ್ದಾರೆ. ಓಕೆ, ಬರ್ತೇನೆ. ಮತ್ತೊಂದು ಕರೆ ಇದೆ. ಸಂಸದರು ದಯವಿಟ್ಟು ಈ ಬಾರಿ ಕೂಡ ಎಚ್ಚೆತ್ತುಕೊಳ್ಬೇಕು ಈ ವಿಚಾರದಲ್ಲಿ. ಖಂಡಿತ. Okay, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಪುಷ್ಪರಾಜ್ ಅಂತ ಕುಲಾಯಿಂದ ಮಾತಾಡೋದು. ನಮಸ್ತೆ, ಮಾತನಾಡಿ ಸರ್. ಸರ್, ಕಳೆದ ಒಂದು ವಾರದ ಹಿಂದೆ ಹಾ. ಒಂದು ಮಾಹಿತಿ ಹಕ್ಕಿನ ಮೂಲಕ RTI ಮೂಲಕ ನಾವೊಂದು ದಾಖಲೆ ಕೇಳಿದ್ವಿ. ಓಕೆ. ನಮ್ಮ ಮಂಗಳೂರು ನಗರ ಉತ್ತರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಹೈವೇಲಿ ಎಷ್ಟು ಅಪಘಾತಗಳಲ್ಲಿ ಜನ ಮೃತಪಟ್ಟಿದ್ದಾರೆ ಅಂತ. ಹಾ. ಸುಮಾರು 34 ಮಂದಿ ಮೃತಪಟ್ಟಿದ್ದಾರೆ ಸರ್ ಒಂದು ವರ್ಷದಲ್ಲಿ, 2025ರಲ್ಲಿ. ಮತ್ತು 20 ಮಂದಿ ತೀವ್ರವಾದಂತಹ ಅಪಘಾತಕ್ಕೆ ಒಳಗಾಗಿದ್ದಾರೆ. ನಮ್ದು ಟೋಲ್ ಗೇಟ್ ವಿಚಾರ ಎಷ್ಟು ಮುಖ್ಯ ಬ್ರಹ್ಮರ ಕೊಟ್ಲು, ಅದೇ ರೀತಿ ನಾವು ಸುರತ್ಕಲ್ ಟೋಲ್ ಗೇಟ್ ನ ವಿರುದ್ಧ ಕೂಡ ನಾವು ಸಂಘಟಿತವಾಗಿ ಹೋರಾಟ ಮಾಡಿದವರು. ನಾನಿಲ್ಲಿ ಟೋಲ್ ಗೇಟ್ ನ ವಿಚಾರದಲ್ಲಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಕೇಳಿದ್ರೆ, ಇದು ಪಕ್ಷ ರಹಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸರ್ ಇದಕ್ಕೊಂದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ಕರೆಕ್ಟ್. ಮತ್ತೆ ಇನ್ನೊಂದು ಏನಂತ ಕೇಳಿದ್ರೆ, ಈಗ ನಮ್ಮ ವ್ಯಕ್ತಿ ಅಲ್ಲಿ ಕುತ್ಕೊಂಡವರು ಹೇಳ್ತಾ ಇದ್ರು ಸಂಸದರು ಯಾವ್ದು ಸಿಗ್ತಾರಂತ. ಖಂಡಿತವಾಗಿ ಸಂಸದರು ಯಾವ್ದಾದ್ರು ಸಿಗ್ತಾರೆ, ಆದ್ರೆ ಹೈವೇ ಅಧಿಕಾರಿಗಳು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಹೈವೇ ಅಧಿಕಾರಿಗಳ ಹತ್ರ ನಾವು ಮನವಿ ಕೊಟ್ರೆ ಅದಕ್ಕೆ ಸಡಾಗಿ ಮನವಿಗೆ ನಮ್ಗೆ ರಿಪ್ಲೈ ಬರುತ್ತೆ, ಮತ್ತೆ ಯಾವತ್ತು ನೋಡಿದ್ರು ಕೂಡ ನಮ್ಗೆ ಹೈವೇ ಅಧಿಕಾರಿಗಳು ಭೇಟಿಗೆ ಸಿಗ್ತಾ ಇಲ್ಲ. ಮತ್ತೆ ನಮ್ದು ಈ ಹೈವೇ ವಿಚಾರದಲ್ಲಿ ಟೋಲ್ ಗೇಟ್ ವಿಚಾರ ರಹಿತವಾಗಿ ಹೇಳ್ಬೇಕಾದ್ರೆ, ಈಗ ನಾವು ನಮ್ಮ ಸುರತ್ಕಲ್ಲಿನಿಂದ ಬೈಕಂಪಾಡಿವರೆಗೆ ಒಟ್ಟು 3 ಕಿಲೋಮೀಟರ್ ಇದೆ ಸರ್ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಂದಾಜು ಈ ಭಾಗದಲ್ಲಿ ಹಾದು ಹೋಗುವಂತದ್ದು. ಇಲ್ಲಿ 2 ಕಡೆ ಕೂಡ ಸರ್ವಿಸ್ ರಸ್ತೆ ಇಲ್ಲ ಸರ್. ಹಲೋ, ಕರೆಕ್ಟ್ ಸರ್. ಈ ಹೊಸಬೆಟ್ಟು ಏನಿದೆ ಸರ್ ಸುರತ್ಕಲ್, ಅಲ್ಲಿಂದ ಬೈಕಂಪಾಡಿ ಜಂಕ್ಷನ್ ವರೆಗೆ ರಾಷ್ಟ್ರೀಯ ಹೆದ್ದಾರಿ 2 ಬದಿ ಕೂಡ ಸರ್ವಿಸ್ ರಸ್ತೆ ಇಲ್ಲ ಸರ್. ನಾವು ಗಮನಿಸಬಹುದು, ಇಲ್ಲಿ 4-5 ವಾರ್ಡ್ ಬರುತ್ತೆ, ಸುಮಾರು 50,000 ಜನಸಂಖ್ಯೆ ಇರುವಂತಹ ಪ್ರದೇಶ ಸರ್ ಇದು. ಮತ್ತೆ ಇನ್ನೊಂದು ಇಲ್ಲಿ ಹಾರ್ಬರ್ ಇರುವಂತದ್ದು, ಇಲ್ಲಿ MRP ಅಲ್ಲಿ ಪೋರ್ಟ್ ಇರುವಂತದ್ದು, ಇಲ್ಲಿ ದೊಡ್ಡ ದೊಡ್ಡ ಘನ ವಾಹನಗಳು ನಿರಂತರವಾಗಿ ಸಂಚಾರ ಮಾಡುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ. ಒಂದು ಅಂಕಿಅಂಶದ ಪ್ರಕಾರ ಈ ಮಾರ್ಗದಲ್ಲಿ, ಈ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಿನನಿತ್ಯಕ್ಕೆ 40,000 ರಿಂದ 45,000 ಸಾವಿರಗಳ ವಾಹನ ಓಡಾಡಾಗ್ತದೆ ಸರ್ ಈ ಭಾಗದಲ್ಲಿ. ನಾವು ಈ ಬಗ್ಗೆ ನಮ್ಮ ಭಾಗದ ನಾವೆಲ್ಲ ಒಟ್ಟಾಗಿ ಇಲ್ಲೊಂದು ಸರ್ವಿಸ್ ರಸ್ತೆ ಆಗ್ಬೇಕಂತ ಅನೇಕ ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ಸರ್, ಮನವಿ ಕೊಡ್ತಿದ್ದೇವೆ. ಹೈವೇ ಆಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿ ಇದುವರೆಗೆ ಕೂಡ ನಮ್ಗೆ ಅಷ್ಟಾಗಿ ಸ್ಪಂದನೆ ಸಿಗ್ಲಿಲ್ಲ ಸರ್. ಇದು ನಾವೀಗ ಪ್ರಸ್ತುತ ಈ ಭಾಗದಲ್ಲಿ ನಾವು ಮಾಡುತ್ತಿರುವಂತ ಒಂದು ಹೋರಾಟದ ಒಂದು ವಿಷಯವನ್ನು ನಿಮ್ಗೆ ಗಮನಕ್ಕೆ ತಂದಿದ್ದೇವೆ. ಓಕೆ, ಹಾಗಾದ್ರೆ ಕಷ್ಟ ಅಂತ ಹೇಳ್ತೀವಿ. ಅಂದ್ರೆ ಸರ್, ಅಧಿಕಾರಿಗಳನ್ನು ನಮ್ಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಸಿಗ್ತಾರೆ, ಆದ್ರೆ ಪೂರಕವಾಗಿ ನಮ್ಗೆ ಆ ಸಂದರ್ಭದಲ್ಲಿ ಟ್ರಾಫಿಕ್ ಇಲಾಖೆ ಅವ್ರ ಜೊತೆ ಮಾತನಾಡ್ಬೇಕು, ಹೈವೇ ಅವ್ರ ಹತ್ರ ಮಾತಾಡ್ಬೇಕು. ಸಂಸದರು ಕೂಡ ಒಂದೊಂದು ಸಮಯದಲ್ಲಿ ಅವರು ಕೂಡ ಬ್ಯುಸಿ ಇರ್ತಾರೆ, ಸಿಗಲ್ಲ. ಹಾಗಾಗಿ ನಾವಿಲ್ಲಿ ಯಾರ ಹತ್ರ ನಮ್ಮ ಬೇಡಿಕೆಯನ್ನು ಕೊಡುದಂತ ನಮ್ಗೆ ಈಗ ತೋಚಿದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ಹೇಳುವುದಿಷ್ಟೇ ಸರ್, ಪಕ್ಷರಹಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸರ್ ಇದಕ್ಕೊಂದು ನ್ಯಾಯ ಸಿಗ್ಬಹುದು. ಅದು ಟೋಲ್ ಗೇಟ್ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು. ಇಲ್ಲಿ ಪಕ್ಷದ ಕಾರ್ಯಕರ್ತರು ಪಕ್ಷದ ಹಿಂದೆ ಹೋದ್ರೆ ಕೂಡ ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಸರ್. ಎಲ್ಲರೂ ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸರ್ ಯಾವುದಕ್ಕೆ ಕೂಡ ನ್ಯಾಯ ಸಿಗ್ಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅವರಿಗೆ. ಓಕೆ, ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ಇಲ್ಲ ಅಂತ ಹೇಳಿಕ್ ಹೋಗುದಿಲ್ಲ. ಅವ್ರು ಸತ್ಯವನ್ನ ಹೇಳಿದ್ರೆ ತಾವು ಹೇಳ್ತೀರಿ ಅಂದ್ರೆ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಸಿಗುದಿಲ್ಲ ಮಾತುಗಳನ್ನ ಕೇಳೋದಿಲ್ಲ. ಇಲ್ಲ, ಎಂಪಿಗಳ ಮಾತನ್ನ ಕೇಳ್ತಾರೆ, ಬಟ್ ಜನಸಾಮಾನ್ಯರಿಗೆ ಸಿಗುದಿಲ್ಲ ಅನ್ನೋದು ಕೂಡ ನನ್ನ ಸತ್ಯ. ನಾವು ಅದನ್ನ ಇಲ್ಲ ಅಂತ ನಾವು ಖಂಡಿತ ಅಲ್ಲ ಸರ್. ಈ ಮಂಗಳೂರು ಮಹಾನಗರ ಪಾಲಿಕೆಗೆ ಹೋಗಿ ಕಾರ್ಪೊರೇಷನ್ ಅವಲ್ಲೇ ಈ ನಿಮ್ಮ ಜನಪ್ರತಿನಿಧಿಗಳ ಮಾತನ್ನ ಕೇಳಲ್ಲ ಅಲ್ಲಿ ಅಧಿಕಾರಿಗಳು. ಇನ್ನು ನ್ಯಾಷನಲ್ ಹೈವೇ ಅಂತ ಬಂದಾಗ ಅಲ್ಲಿ ಅಧಿಕಾರಿಗಳು ಎಂಪಿಗಳ ಮಾತನ್ನ ಕೇಳಿದ್ದು ಹೌದಾ? ನೋಡಿ, ನಾವುಗಳು ನೋಡಿದ್ದೇವೆ ಕೆಲವು ದೃಶ್ಯಗಳನ್ನು, ಕಳೆದ ಬಾರಿಯೂ ಕೂಡ ನಾವು ನೋಡಿದ್ದೇವೆ ಸುರತ್ಕಲ್ ಹೋರಾಟದ ವಿಚಾರ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ಆಗಿದ್ದಾಗ ಉದ್ದಟತನದಲ್ಲಿ ತುಂಬಿ ಎಂಪಿಗಳ ಮಾತನ್ನ ಕೇಳಿದಕ್ಕೆ ಸುರತ್ಕಲ್ ಟೋಲ್ ಗೇಟ್ ರಿಮೂವ್ ಆಯ್ತು. ಈಗ ಎಂಪಿಗಳ ಮಾತನ್ನ ಕೇಳಿ ಇನ್ನು ಬ್ರಹ್ಮರ ಕೋಟ್ಲು ತರ ಆಗ್ಬಹುದು. ಎಲ್ಲೋಗ್ತಾರೆ ಈಗ ಅಧಿಕಾರಿಗಳದ ಆ ಒಂದು ಏನು ಇವರಿಗೆ ಸರಿಯಾದ ಆನ್ಸರ್ ಮಾಡಲಿಲ್ಲ, ಅದನ್ನ ನಾನು ನಮ್ಮ ಸಂಬಂಧಪಟ್ಟ ನಮ್ಮ ಸಂಸದರಿಗೆ ನಮ್ಮ ಶಾಸಕರಿಗೆ ನಾವು ತಿಳಿಸಿ ಅದಕ್ಕೆ ಏನು ಕ್ರಮ ತಗೋಬೇಕಾ ತಗೊಂತೇವೆ. ತಾವು ಈಗ
ಮಹಾನಗರ ಪಾಲಿಕೆಯದ್ದು ನೀವು ವಿಚಾರವನ್ನು ನೀವು ಹೇಳಿದ್ರಿ ನನಗೆ, ಜಸ್ಟ್ ಬಾಯ್ ಮಾತು ಹೇಳಿರುವಂತ ಬಾಯಿ ಮಾತು ಹೇಳಿದ್ರಿ. ಓಕೆ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಅದು 100% ಸತ್ಯ. ಹಾ. ಈಗ ನೀವು ಮಂಗಳೂರು ಮಹಾನಗರ ಪಾಲಿಕೆ ಅಂತಲ್ಲ, ಒಂದು ಗ್ರಾಮ ಪಂಚಾಯತಿಗೆ ಹೋಗಿ, ಒಂದು ತಾಲೂಕು ಪಂಚಾಯತ್ ಅಲ್ಲ, ಈಗಂತಲ್ಲ, ನಾನು ಯಾವತ್ತೂ ಹೇಳಿರೋದು ಅಧಿಕಾರಿಗಳ ಬಗ್ಗೆ ಮಾತಾಡಿಲ್ಲ. ಅವರಿಗೆ ಖುಷಿ ನಾನು ಹೇಳೋದು ಅಧಿಕಾರಿಗಳ ಬಗ್ಗೆ ನೋಡಿ. ಒಂದು ತಾಲೂಕಿಗೆ ಹೋಗಿ, ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಹೇಳಿರುವಂತದ್ದು ಯಾವ ಗವರ್ಮೆಂಟ್ ಇಂದ ಬಂದಿರುವಂತದ್ದು ಸರ್ಕಾರದ ಆರೋಪ ಮಾಡ್ತಾ ಇಲ್ಲ. ಸರಿ, ನಿಮ್ಮ ಗವರ್ಮೆಂಟ್ ಇದ್ದಾಗ್ಲೂ ಕೂಡ, ಬಿಜೆಪಿ ಗವರ್ಮೆಂಟ್ ಇದ್ದಾಗ್ಲೂ ಕೂಡ ಸ್ಟೇಟ್ ಅಲ್ಲಿ ಮಂಗಳೂರು ಮಹಾನಗರ ಪಾಲಿಕೆದಲ್ಲಿ ಏನು ಮಾಡಕ್ಕಾಗಿಲ್ಲ. ನಾನು ಬರ್ತೇನೆ ಈಗ. ನಗರ ಪಾಲಿಕೆಯಲ್ಲಿ ಅಧಿಕಾರ ನಾನು ಹೇಳ್ತೇನೆ ಈಗ. ದಯವಿಟ್ಟು ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇದ್ದಾಗ ಎಲ್ಲ ಅಧಿಕಾರಿಗಳು ಇದಕ್ಕೆ ಬರೋಣ. ಮಹಾನಗರ ಪಾಲಿಕೆ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತೀನಿ, ನಿಮ್ಮ ಹತ್ರ ಹೇಳಲೇಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಸ್ಥಳೀಯ ಸಂಸ್ಥೆ ಆಡಳಿತದಲ್ಲಿ ಆ ಸ್ಥಳೀಯ ಬಾಡಿ ಇಲ್ಲ ಅಂತಂದ್ರೆ ಯಾವ ರೀತಿ ಮಿಸ್ಯೂಸ್ ಮಾಡ್ತಾರಂತಂದ್ರೆ ನೀವು ಅದು ಕಾಣಿಸೋದಿಲ್ಲ. ಬಹುಶಃ ಇಡೀ ನಮ್ಮ ಮಂಗಳೂರು ನಗರ ಪಾಲಿಕೆಗೆ ಸುತ್ತು ಬಂದ್ರೆ ಒಂದು ಸಣ್ಣದು ಡಬ್ಬ ತಂದಿಟ್ಟಿದ್ದಾರೆ, 150 ಡಬ್ಬ, ಅಂದ್ರೆ ಪಬ್ಲಿಸಿಟಿಗೆ ಅಂತ ಹೇಳ್ಬಿಟ್ಟು 150 ಡಬ್ಬವನ್ನು ತಂದಿಟ್ಟಿದ್ದಾರೆ. ಅದು ಮಹಾನಗರ ಪಾಲಿಕೆ ಗೊತ್ತಿಲ್ಲ, ಯಾವುದೇ ಪೊಲೀಸ್ ಆಫೀಸರಿಗೆ ಗೊತ್ತಿಲ್ಲ, ಯಾವುದೇ SP ಅವರಿಗೆ ಗೊತ್ತಿಲ್ಲ, ಯಾವುದೇ ಕಮಿಷನರ್ ಗೊತ್ತಿಲ್ಲ. 150 ಡಬ್ಬವನ್ನು ತಂದಾಕಿದ್ದಾರೆ. ಅದು ನೋಡಿದ್ರೆ ಯಾವುದೋ ಹೈದರಾಬಾದ್ ತಮಿಳುನಾಡಿಗೆ ಯಾವುದೋ ಪಾರ್ಟಿಗೆ ಡೈರೆಕ್ಟ್ ಆಗಿ ಸರ್ಕಾರದಿಂದ ಟೆಂಡರ್ ಮಾಡಿ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದಾಗ ಇಲ್ಲಿಯ ಜನರಿಗೆ ಅದಕ್ಕೆ ಬೇರೆ ಬರುದಿಲ್ವಾ? ಮುನೀರ್ ಕಾಟಿಪಲ್ಲ ಇವಾಗ ಎಲ್ಲಿರ್ತಾರೆ? ಹೋರಾಟ ಮಾಡ್ಲಿ, ರಮನಾಥ್ ಎಲ್ಲಿದೆ ಹೋರಾಟ ಮಾಡ್ಲಿ. ಅದಕ್ಕೆ ನಮ್ಮ ಮಂಗಳೂರು ಜನಕ್ಕೆ ಒಂದು ನಿಮಿಷ ನೀವೇ ಕೊಟ್ಟಿರ್ತಕ್ಕಂಥದ್ದು ಯಾವುದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರ ಏನ್ ಮಾಡಿದ್ರೆ ಅವರ ಉತ್ತರ ಕೊಟ್ಟಿರೋರು ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಉಂಟಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಎಲ್ಲಿ ಹೋಗ್ತಾರೆ? ಎಷ್ಟೋ ಅಡ್ವರ್ಟೈಸ್ಮೆಂಟ್ ಕಂಪನಿಗಳು ಇರ್ತದೆ, ಅವ್ರು ಎಲ್ಲಿ ಹೋಗ್ತಾರೆ? 150 ನೀವು ನೋಡ್ಬೇಕಾದನ್ನ ತಾವು ಮಾಧ್ಯಮ ಮಿತ್ರರು ತಮಗೆಲ್ಲ ಗೊತ್ತಿದೆ. ನೀವು ಇದನ್ನ ನೀವು ನೋಡಿ, ನೀವು ಟ್ರಾವೆಲ್ ಮಾಡಿ, ಅದಕ್ಕೆ ಹೋರಾಟ ಮಾಡಿ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಕ್ಕೆ ಹೋರಾಟ ಮಾಡಿ. ಇವತ್ತು ತಾಲೂಕಲ್ಲಿ ಒಬ್ಬನಿಗೆ ಬಡವರಿಗೆ ಸಿಗುವಂತ 94C ಮೊನ್ನೆ ಒಂದ್ ನಿಮಿಷ ಮೊನ್ನೆ CM ಬಂದ್ರು ಬಂಟ್ವಾಳಕ್ಕೆ 94C ಕೊಡ್ಲಿಕ್ಕೆ. CM ಬರ್ತಾರೆ ಅಂತ ಹೇಳ್ಬಿಟ್ಟು ವಿತಿನ್ 24 hours ಅಲ್ಲಿ 1,500,000 ಫೈಲ್ ಮಾಡಿ CM ಎದುರು ಕೊಟ್ರು. CM ಹೋದ ನಂತರ ಡಿಸೆಂಬರ್ ನಿಂದ ಇವತ್ತವರೆಗೆ ಎಷ್ಟು 94C ಕೊಟ್ಟಿದಾರನ್ನ ತಾವು ಒಂದು ಬಂಟ್ವಾಳದಲ್ಲಿ ತೆಗಿಬೇಕು. ಯಾಕಂದ್ರೆ ಟೋಟಲ್ ಆಗಿ ಒಂದು ಭ್ರಷ್ಟಾಚಾರದ ಕೂಪ ಈಗ ಎಲ್ಲೇ ನೋಡಿದ್ರೆ ಭ್ರಷ್ಟಾಚಾರ. ಇವಾಗ ಅದು ಬೇಡ, ರಸ್ತೆಗಳು ಇವರು ನ್ಯಾಷನಲ್ ಬಗ್ಗೆ ಮಾತ್ರ ಮಾತಾಡ್ತಾರಲ್ಲ, ಈ ಒಳ ರಸ್ತೆಗಳು ನೋಡ್ಬೇಕು. ಒಳ ರಸ್ತೆಯಲ್ಲಿ ಹೋಗುವಾಗ ಬಹುಶಃ ನಾವು ಒಂದು ಕಾರಲ್ಲಿ ಹೋದಾಗ ಎಲ್ಲಿ ಪಂಚರ್ ಆಗ್ತದ, ಎಲ್ಲೂ ನಮ್ಮ ಟೈರ್ ಹೊಡಿತದ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಒಳ ರಸ್ತೆಗಳಿದೆ. ಅದೆಲ್ಲ ಬಹುಶಃ ಇವರಿಗೆ ಯಾರಿಗೂ ಕಾಣುದಿಲ್ಲ, ಯಾಕಂದ್ರೆ ಬಹುಶಃ ಇವರು ಪೇಟೆಯಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಅದಕ್ಕೆ ಇಲ್ಲಾಂದ್ರೆ ನ್ಯಾಷನಲ್ ಹೈವೇಲ್ಲೇ ಚೆನ್ನಾಗಿ ಓಡಾಡ್ತಾರಿಂದ ಅವ್ರಿಗೆ ಗೊತ್ತಾಗುದಿಲ್ಲ. ನಾವು ಹಳ್ಳಿ ಜನ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತೆ, ನಮಗೆ ಗ್ರಾಮೀಣ ರಸ್ತೆಗಳು ನಮಗೆ ಗೊತ್ತಿರ್ತದೆ. ಸರ್, ಈಗ ತಮ್ಗೆ ಈ ಟೋಲ್ ಸಿಗುತ್ತೆ, ತಾವು ಬಂಟ್ವಾಳದವ್ರೆ? ಹೌದು. ತಮ್ಗೆ ಟೋಲ್ ಕಟ್ ಆಗುತ್ತಾ? ನನಗೂ ಕಟ್ ಆಗ್ತದೆ. ಎಷ್ಟು ರೂಪಾಯಿ ಕಟ್ ಆಗುತ್ತೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಫಾಸ್ಟ್ ಆಗಿ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಹೌದು. ಓಕೆ, ಹೋಗ್ತಾ ಬರುವಾಗ ಕಟ್ ಆಗ್ತಾನೆ ಇರ್ತದೆ, ಪರವಾಗಿಲ್ಲ. ಸೊ ಐ ಡೋಂಟ್ ಮೈಂಡ್. ಏನಂದ್ರೆ ಸರ್ಕಾರದ ಒಂದು ಪಾಲನೆ ನಾವು ಪಾಲಿಸಲೇಬೇಕು. ಹಾಗೆ ಅಲ್ಲಲ್ಲ, ಎಷ್ಟು ನನಗೆ ಮೇ ಬಿ 30 rupees ಕಟ್ ಆಗ್ಬೋದು. 30 rupees ನಮಗೆ ಒಂದು ಈಗ ರಸ್ತೆಗಳು ನಾನು ಚೆನ್ನಾಗಿದ್ರೆ ಸರ್ 30 rupees ಕೊಟ್ರೆ ನಮಗೆ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. 23 ವರ್ಷಗಳಿಂದ ಇದೇ ರೀತಿ 30 rupees ತಾವು ಹೇಳ್ತೀರಿ. ಎಷ್ಟೋ ಜನರು ಬಂದು ಹೋಗ್ತಾರೆ. ಎಷ್ಟು ಕಟ್ಟಾಗಿರುತ್ತೆ, ಇನ್ನೂ ಕೂಡ ತುಂಬಲಿಲ್ಲ. ಟೆಂಡರ್ ಕೊಟ್ಟವ್ರು ಯಾರು? ಇವರು ಸರ್ಕಾರ ಟೆಂಡರ್ ಕೊಟ್ಟವ್ರು. ನಿಮ್ಮ ಸಂದರ್ಭದಲ್ಲಿ ಆಗಿರೋ ಟೆಂಡರ್ಗಳು ನೋಡಿ. ಆಗ ಅವರ ಕೇಂದ್ರ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 25 ವರ್ಷ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತದ? ಇನ್ನು 2-3 ವರ್ಷ ಇರ್ತದೆ. ಈ ಫ್ಯಾಕ್ಟ್ರಿ ಇದೆ, ನಾನು ಹೇಳ್ತಾ ಇರೋ ಫ್ಯಾಕ್ಟ್ರಿ. ನೀವು ನೋಡಿ, ತಗೊಳ್ಳಿ. ಯು ಟೇಕ್ ತಗೊಳ್ಳಿ. ಏನೇ ಇರಲಿ, ಒಂದು ಕಾಂಟ್ರಾಕ್ಟ್ ನೀವು ಮಾಡಿದ ನಂತರ ಒಬ್ಬರಿಗೆ ಒಂದು 20 ವರ್ಷ ಅಗ್ರಿಮೆಂಟ್ ಮಾಡಿಕೊಟ್ರ ನಂತರ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತದ? ತಾವು ಸಹ ನೀವು ಬಿಸ್ನೆಸ್ ಮ್ಯಾನ್ ಇರ್ಬೋದು ಅಥವಾ ನೀವು ಹೋರಾಟಗಾರ ಇರ್ಬೋದು, ತಮ್ಗೆ ಗೊತ್ತಿದೆ ಎಲ್ಲಾನು. ಸುಮ್ಮನೆ ಅದನ್ನ ನೀವು ಐಡ್ ಮಾಡಬೇಡಿ, ಇದ್ದದನ್ನ ರಿಯಾಲಿಟಿ ಹೇಳಿ. ನೀವು ರಿಯಾಲಿಟಿ ಏನು ಹೇಳಿ ಸರ್, ರಿಯಾಲಿಟಿ ಏನು ಹೇಳಿ. ಎಸ್
ಗೊತ್ತಾಗ್ಲಿ ಅಲ್ಲ ರಿಯಾಲಿಟಿ ಏನಿದೆ, ಯಾತಕ್ಕೋಸ್ಕರ ಆಗ್ತಾ ಇಲ್ಲ ಹೇಳಿ. ಯಾವುದು ಈಗ ನನ್ನ ಒಂದು ಗಮನ ಪ್ರಕಾರ ಒಂದು ಯಾವುದೇ ಒಂದು ಸರ್ಕಾರದ ಒಂದು ಟೆಂಡರ್ ತಗೊಳ್ಳುವಾಗ ಅದಕ್ಕೊಂದು 5 ವರ್ಷ ಅಥವಾ 5 years or 25 years ಇರ್ತದೆ. Please ಡೈರೆಕ್ಟ್ clarify. ಸರ್ಕಾರದಿಂದ Please clarify. 25 years. ಡೈರೆಕ್ಟ್ ಸರ್ಕಾರ 2 ಇರ್ತದೆ, 25 years and 5 years ಇರ್ತದೆ. Sir. ಕೆಲವು 100 years ಇರುವಂತದ್ದು ಇದೆ. ಅಂದ್ರೆ ಅದು ಇದು ಬರ್ತದೆ ಏನು 50-50 ಇದರಲ್ಲಿ ಬರ್ತದೆ. ನಾವೇ ಅದನ್ನ ಜಾಯಿಂಟ್ ವೆಂಚರ್ ತರ ಆ ಮಾಡೆಲ್ PP ಮಾಡೆಲ್ ಟೈಪ್ ಸಹ ಬರ್ತದೆ. ಎಲ್ಲ ಬೇರೆ ಬೇರೆ ಕ್ಲಾಸ್ಗಳು ಇರ್ತದೆ. ಈಗ ನೋಡಿ ನಾನು ಹೇಳಿದೆಲ್ಲ ಅದು ಇದು ಪೊಲೀಸ್ ಅಂಬ್ರೆಲ್ಲ ತಂದೆ ಹಾಕಿದ್ದಾರೆ, 20 ವರ್ಷ ಮಾಡ್ಕೊಂಡಿರ್ತಾರೆ, 20 ವರ್ಷ ಅದನ್ನ ತೆಗ್ಲಿಕ್ಕೆ ಆಗ್ತದ? ಸೊ ಇವೆಲ್ಲ ಪ್ರೀ ಪ್ಲಾನ್ಡ್ ಇದು, ಪ್ರೀ ಪ್ಲಾನ್ ಮರ್ಡರ್ ಅಂತ ಹೇಳ್ತಾರಲ್ಲ. ಸೊ ಅದು ಸೇಮ್ ಇದೆ. ಇಲ್ಲ ನಿಮ್ಗೆ ಇದನ್ನು ಗಮನಿಸಿದಾಗ ಅಂದ್ರೆ ಒಂದ್ ಕಡೆ ಹೆಜ್ಜೆಮಾಡಿಯಲ್ಲಿದೆ, ತಲಪಾಡಿಯಲ್ಲಿದೆ, ಇಲ್ಲಿದೆ. ಜನರ ಹಣ ಧರ್ಮಕ್ಕೆ ಪೋಲಾಗುತ್ತೆ, ವೇಸ್ಟ್ ಆಗುತ್ತೆ. ಇಷ್ಟು ಜನ ಒಂದು ಬೆಲೆ ಏರಿಕೆಯಿಂದ ಸಾಯ್ತಾ ಇದ್ದಾರೆ, ಇದರಲ್ಲೂ ಕೂಡ ಈ ರೀತಿಯ ಟೋಲ್ಗಳ ಒಂದು ಬರೆ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಮೈಂಡ್ ಸೆಟ್ ಅಲ್ಲಿ ಬರಲ್ಲ. ಖಂಡಿತ ಬರ್ತದೆ. ಬಟ್ ಆದ್ರೆ ಸರ್ಕಾರದ ಆದೇಶಗಳು ಇರ್ತಕ್ಕಂಥದ್ದನ್ನು ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡಕ್ಕಾಗಲ್ಲ. ಈಗ ಸರ್ ನೋಡಿ, ಕಂಟಿನ್ಯೂಸ್ ಆಗಿ ಒಂದು 30 ಕಿಲೋಮೀಟರ್, ಒಂದು 42 ಕಿಲೋಮೀಟರ್ ಏನಾಗ್ತದೆ ಅಂದ್ರೆ ನಾನು ಆವಾಗ್ಲೇ ಹೇಳಿದೆ ನಿಮಗೆ, ನೆಲ್ಯಾಡಿಯಿಂದ ಬಂದಾಗ ಅದು ಖಂಡಿತ ಇದು ಹೋಗ್ಬೋದು ಅಂತ ನನ್ನ ಭಾವನೆ. 99% ಎಸ್ ಸರ್, ಎಸ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮುನೀರ್ ಕಾಟಿಪಾಳ್ ಅವರು ಇದ್ದಾರೆ, ಬ್ರಹ್ಮರಕೋಟ್ಲು ಟೋಲ್ ವಿರೋಧಿ ಹೋರಾಟ ಸಮಿತಿಯ ಪ್ರಮುಖರು. ಮುನೀರ್ ಕಾಟಿಪಾಳ್ ಅವರೇ, ನಮಸ್ತೆ ಸರ್. ನಮಸ್ತೆ ನಿತಿನ್, ಹೇಳಿ. ನಮಸ್ತೆ. ಸದ್ಯ ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಟೋಲ್ ದಂಗಲ್ ಶುರು ಆಗಿದೆ. ತಾವುಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಿ. ಈ ಬಾರಿ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅಲ್ಲಿ ತೆರವು ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲದಾಗಿ ಅಭಿನಂದನೆ, ಯಾಕಂದ್ರೆ ಸುರತ್ಕಲ್ ಟೋಲ್ ಗೇಟ್ ತೆರವು ಆಗಿತ್ತು. ಸೊ ದಟ್ಸ್ ವೈ ಅದನ್ನ ನೆನಪು ಮಾಡಿಕೊಂಡು ಈ ಒಂದು ಹೋರಾಟ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಏನಿಲ್ಲ, ನಾನು ಬಹಳ ಪ್ರಧಾನವಾಗಿ ಈ ಟೋಲ್ಗಳನ್ನುಂಟಂತೆ ನ್ಯಾಯಯುತವಾದದ್ದಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹೆದ್ದಾರಿಗಳಲ್ಲಿ ಈ ರೀತಿ ಟೋಲ್ ಗೇಟ್ ಗಳನ್ನ ಹಾಕಿ ಮತ್ತೆ ಜನರನ್ನ ಹಣ ಸಂಗ್ರಹ ಮಾಡುವಂತದ್ರ ಬಗ್ಗೆ ಸಹಮತ ಇಲ್ಲ. ಆದ್ರೆ ನಮ್ಮ ಸಹಮತ ಉಂಟು ಇಲ್ಲದ್ರ ಆಚೆಗೂ ಕೂಡ ನಮ್ಮಲ್ಲಿ ಕೆಲಸ ನಿಯಮವನ್ನ ಮಾಡಿದೆ ಸರ್ಕಾರ. ಹೆದ್ದಾರಿಗಳನ್ನ ಡೆವಲಪ್ ಮಾಡೋದು ಮತ್ತೆ ಅದಕ್ಕೆ ಟೋಲ್ ಅನ್ನ ಸಂಗ್ರಹ ಮಾಡೋದು, ಅದಕ್ಕೆ ಬೇಕಾದಂತ ನಿಯಮಗಳನ್ನ ಮಾಡಿದೆ. ಟೋಲ್ ಹಾಕುವಂತ ರಸ್ತೆಗಳು ಹೇಗಿರ್ಬೇಕು, ಎಷ್ಟು ಕಿಲೋಮೀಟರ್ಗೆ ಹಾಕ್ಬೇಕು, ಕಿಲೋಮೀಟರ್ಗೆ ಎಷ್ಟು ದುಡ್ಡು ಸಂಗ್ರಹ ಮಾಡಬೇಕು, ಎಷ್ಟು ದುಡ್ಡು ಹಾಕಿದೆ, ಎಷ್ಟು ವರ್ಷ ಸಂಗ್ರಹ ಮಾಡಬೇಕು ಅಂತೆಲ್ಲ ಇದೆ. ಖಂಡಿತ ಅದನ್ನಾದ್ರೂ ಪಾಲನೆ ಮಾಡ್ಬೇಕಲ್ಲ ಅನ್ನುವಂಥದ್ದು ನಮ್ದು. ಸರ್ಕಾರವೇ ರಚನೆ ಮಾಡಿದಂತ ನಿಯಮಗಳೇನಿದೆ ಅದನ್ನ ಪಾಲನೆ ಮಾಡಬೇಕು. ಇಲ್ಲಿ ಅದನ್ನ ಮಾಡ್ತಾ ಇಲ್ಲ. ಅದು ನಮ್ಗೆ ಈಗ ಅಲ್ಲಿ ಮಾತಾಡುವಾಗ ನಾನು ನೋಡಿದ್ರೆ ಸ್ವಲ್ಪ ನಮ್ಮ ಬಿಜೆಪಿ ವಕ್ತಾರರು ಮಾಲೆ ಅವರು, ನಮ್ಮ ಸ್ನೇಹಿತರೆ ಅವರು ಮಾತಾಡ್ತಾ ಸುರತ್ಕಲ್ ಟೋಲ್ ಗೇಟ್ ಅನ್ನ ನಳಿನ್ ಕುಮಾರ್ ಕಟೀಲ್ ಅವರು ಇಚ್ಛಾಶಕ್ತಿಯಿಂದ ತೆರವು ಮಾಡಿದ್ರು ಅನ್ನೋ ರೀತಿಯೆಲ್ಲ ಹೇಳಿದ್ರು. 7 ವರ್ಷ ಸುರತ್ಕಲ್ ಟೋಲ್ ಗೇಟ್ ಅನ್ನು ತೆರವು ಮಾಡ್ಲಿಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತ ಇಡೀ ಜಿಲ್ಲೆ ನೋಡಿದೆ. ಕೊನೆಗೂ 35 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿ ಕೂರ್ಬೇಕಾಯ್ತು. ಸುಮ್ಮನೆ ಹೆಸರಿಗೇನು ಹೋಗಿದ್ದಲ್ಲ ನಾವು. ನಿರಂತರ ಹೋರಾಟಗಳು, ಪಾದಯಾತ್ರೆ ಮಾಡಿದೀವಿ. ಈಗ ಇಲ್ಲಿಯೂ ಕೂಡ ಇವರಿಗೆ ಇಚ್ಛಾಶಕ್ತಿ ಇದ್ರೆ ಈಗಲೂ ಮಾಡ್ಲಿ. ಬಿಜೆಪಿ ಈಗ ಕೇಂದ್ರದಲ್ಲಿ ಅಧಿಕಾರ ಇದೆ, ಅವರ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ಕರಾವಳಿ ಉದ್ದಕ್ಕೂ ಅವ್ರದ್ದು MLAಗಳಿದ್ದಾರೆ, ಮಾಡ್ಲಿ. ಈಗ ಕಾಸರಗೋಡ್ನಲ್ಲಿ ಟೋಲ್ ಗೇಟ್ ಆ ರಸ್ತೆ ಕೂಡ ಹೇಗಿದೆ ಅಂದ್ರೆ ಟೋಲ್ ಸಂಗ್ರಹಕ್ಕೆ ಪೂರಕವಾದಂತ ರಸ್ತೆ ಮಾಡಿದ್ದಾರೆ ನಿಯಮಗಳ ಪ್ರಕಾರ. ಆದ್ರೆ ಅಂತರ್ದು ನಿಯಮ ಪಾಲನೆ ಮಾಡ್ಲಿಲ್ಲ ಅಂದಾಗ ಜನ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಆವಾಗ ಹೆದ್ದಾರಿ ಪ್ರಾಧಿಕಾರ ಹೇಳಿದ ಮಾತೇನು, ಎಸ್ ನಾವು 60 ಕಿಲೋಮೀಟರ್ಗೆ ಟೋಲ್ ಗೇಟ್ ಹಾಕ್ತೀವಿ, ನಮ್ದು 60 ಕಿಲೋಮೀಟರ್ ದೂರಕ್ಕೆ ಇನ್ನು ಕೂಡ ಸ್ಟ್ರಕ್ಚರ್ಗಳು ಸಿದ್ಧ ಆಗಿಲ್ಲ, ಅದು ಪೂರ್ಣಗೊಂಡ ಮೇಲೆ ಇದನ್ನು ತೆರವುಗೊಳಿಸ್ತೀವಿ, ಇದು ಟೆಂಪರರಿ ಟೋಲ್ ಅಂತ ಹೇಳಿದ್ರು. ಅರಿಕಾಡಿಯ ಟೋಲ್. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಆ ಮಾತನ್ನ ಹೇಳಲ್ಲ? ಅದನ್ನು ನಾವು ಬಿಜೆಪಿ MP ಗಳು MLAಗಳು ನಮ್ಗೆ ಸ್ಪಷ್ಟಪಡಿಸ್ಬೇಕು. ಇಲ್ಲೀಗ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು ಮಾವೆ ಅವರು, ಏನು ಅಲ್ಲಿ ಇರುವಂತ ಟೋಲ್ ಗೇಟ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಾಕಿತ್ತು ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಈಗ ಯಾರು ಹಾಕಿದ್ರು ಏನಾಯ್ತು ಅನ್ನೋಂಥ ಪ್ರಸ್ತುತ ಅಲ್ಲ. ಅಲ್ಲಿ ನಿಮ್ಗೆ ಬ್ರಹ್ಮರಕೋಟ್ಲಲ್ಲಿ ಟೋಲ್ ಗೇಟ್ ಹಾಕುವಾಗ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾಸರಗೋಡು, ಹಾಸನದವರೆಗೆ ಎಲ್ಲೂ ಕೂಡ ಟೋಲ್ ಗೇಟ್ಗಳು ಇರಲಿಲ್ಲ. ಫಸ್ಟ್ ಟೋಲ್ ಗೇಟ್ ಅದು ಅಲ್ವಾ? ನಿಮ್ಗೆ ಯಜಮಾಡಿಯಲ್ಲೂ ಟೋಲ್ ಗೇಟ್ ಇರ್ಲಿಲ್ಲ, ಸುರತ್ಕಲ್ಲೂ ಇರ್ಲಿಲ್ಲ, ತಲಪಾಡಿಯಲ್ಲೂ ಇರ್ಲಿಲ್ಲ, ಅದ್ರ ಆಚೆಗೂ ಇರ್ಲಿಲ್ಲ, ನಿಮ್ಗೆ ಹಾಸನದವರೆಗೂ ಇರ್ಲಿಲ್ಲ, ಈ ಕಡೆ ಕಾರವಾರದವರೆಗೂ ಇರ್ಲಿಲ್ಲ, ಯಾವ ಕಡೆಗೆ ಹೋದ್ರು ಕೂಡ ಇರ್ಲಿಲ್ಲ, ಒಂದೇ ಟೋಲ್ ಗೇಟ್ ಇದ್ದದ್ದು. ಆದ್ರಿಂದ ಜನ ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಇರ್ಲಿ ಟೋಲ್ ಒಂದೇ ಟೋಲ್ ಇರೋದು ಅಂತ. ಆಮೇಲೆ 35 ಕಿಲೋಮೀಟರ್ ದೂರ, 33 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ನಿಮ್ಮ ತಲಪಾಡಿಯಲ್ಲಿ ಟೋಲ್ ಹಾಕಿದ್ರು.
ಅವ ಬಿಜೆಪಿ ಸರ್ಕಾರ ಇದ್ದಾಗ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಹಾಕಿದ್ರು. ಅದೇ ರೀತಿಯಲ್ಲಿ ಸುರತ್ಕಲ್ ನಲ್ಲಿ 31 ಕಿಲೋಮೀಟರ್ ದೂರದಲ್ಲಿ ಹಾಕಿದ್ರು. ಆವಾಗ್ಲೂ ಬಿಜೆಪಿ ಸರ್ಕಾರ. ಆಮೇಲೆ 43 ಕಿಲೋಮೀಟರ್ ದೂರದಲ್ಲಿ ಯಜಮಾಡಿಯಲ್ಲಿ ಹಾಕಿದ್ರು, ಆವಾಗ್ಲೂ ಬಿಜೆಪಿ ಸರ್ಕಾರ. ಆಯ್ತಲ್ವಾ? ಈಗ ಮತ್ತೆ 3 ಟೋಲ್ ಗೇಟ್ಗಳು ರೆಡಿ ಆಗ್ತಾ ಇದೆ. ಇದೇ ಬ್ರಹ್ಮರಗುಂಟ್ಲು ಟೋಲ್ ಗೇಟ್ ಇಂದ 32 ಕಿಲೋಮೀಟರ್ ದೂರದಲ್ಲಿ ಗಂಜಿಮಠದಲ್ಲಿ, 34 ಕಿಲೋಮೀಟರ್ ದೂರದಲ್ಲಿ ವಲಾಲ್ನಲ್ಲಿ ಬೆಂಗಳೂರು ಕಡೆಯಲ್ಲಿ, ಈ ಬೆಳ್ತಂಗಡಿ ಕಲೆ ಹೋಗುವಾಗ 26 ಕಿಲೋಮೀಟರ್ ದೂರದಲ್ಲಿ ಪನಕ್ಕಜೆಯಲ್ಲಿ ಆಗ್ತಾ ಇದ್ದಾರೆ. ಈಗ ಪ್ರಶ್ನೆ, ಈಗ ಆಕ್ರೋಶ ಭುಗಿಲೆತ್ತಿರೋದು ಈ ಕಾರಣಕ್ಕೆ. ಆವಾಗ ಟೋಲ್ ಗೇಟ್ ಇರ್ಲಿಲ್ಲ, ಒಂದೇ ಟೋಲ್ ಗೇಟ್ ಇದ್ದದ್ದು, ಆ ಪ್ರಶ್ನೆ ಬೇರೆ. ಈಗ ಇಷ್ಟೆಲ್ಲ ಟೋಲ್ ಗೇಟ್ ಆಗುವಾಗ, ಹೊಸ ಟೋಲ್ ಗೇಟ್ ಆಗುವಾಗ ಈ ಟೋಲ್ ಗೇಟ್ ಅನ್ನ ಮತ್ತೆ ಉಳಿಸ್ಬೇಕು. 23 ವರ್ಷಗಳ ಕಾಲ ಸಂಗ್ರಹ ಮಾಡಿದಿರಿ. ಸಂಗ್ರಹ ಮಾಡಿದ್ದು ಕೂಡ ನಿಮ್ಮ ರಸ್ತೆ ಏನು ಅಂತ ದೊಡ್ಡ ಇನ್ವೆಸ್ಟ್ಮೆಂಟ್ ರಸ್ತೆ ಅಲ್ಲ. ನಿಮ್ಗೆ ಡಿಸಿ ರೋಡ್ ನಿಂದ ನಂತೂರ್ವರೆಗೆ ಫ್ಲೈಓವರ್ ಇಲ್ಲ, ಅಂಡರ್ ಪಾಸ್ ಇಲ್ಲ, ಮತ್ತೆ ಬೇರೆ ಬೇರೆ ರೀತಿಯ ಸರ್ವಿಸ್ ರಸ್ತೆಗಳಲ್ಲಿ ಏನಿಲ್ಲ. ಸಣ್ಣ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿದಂತ ರಸ್ತೆಗೆ ಸೆಕೆಂಡಿಗೆ 16 ವಾಹನಗಳು ಪಾಸ್ ಆಗುವಂತ ಜಾಗದಲ್ಲಿ ಟೋಲ್ ಗೇಟ್ ಹಾಕಿ 23 ವರ್ಷ ಆದ್ರೂ ಕೂಡ ದುಡ್ಡು ವಾಪಸ್ ಬರ್ಲಿಲ್ಲ ಅಂದ್ರೆ ಯಾರು ಅಂತಾರೆ? ಈ ಪ್ರಶ್ನೆಗಳಿರೋದ್ರಿಂದ ಈಗ ಟೋಲ್ ಗೇಟ್ ಅನ್ನ ಅಲ್ಲಿ ಮುಚ್ಚಬೇಕು ಅನ್ನುವಂಥದ್ದು ಒಂದು. ಹೊಸ ಟೋಲ್ ಗೇಟ್ ಗಳ ಆರಂಭ ಆಗುವಾಗ ಅಂತರದ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂಥದ್ದು ಇನ್ನೊಂದು. ಇದು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಬಿಜೆಪಿಯ ಸಂಸದರು ಶಾಸಕರು ಕರೀಬೇಕು ಅನ್ನುವಂಥದ್ದು ಇನ್ನೊಂದು. ಅದೇ ರೀತಿಯಲ್ಲಿ ನೀವು ಏನು ಅರಿಕಾಡಿಯಲ್ಲಿ ಟೋಲ್ ಗೇಟ್ ಆರಂಭ ಆಗುವಾಗ 60 ಕಿಲೋಮೀಟರ್ ನಿಯಮವನ್ನ ನಾವು ಪಾಲಿಸ್ತೀವಿ. ಕಾಸರಗೋಡ್ನ ಆ ಭಾಗದಲ್ಲಿ ರಸ್ತೆ ರೆಡಿ ಆದ್ಮೇಲೆ ನಾವು ಅಲ್ಲಿ ಪರ್ಮನೆಂಟ್ ಟೋಲ್ ಗೇಟ್ ಹಾಕ್ತೀವಿ, ಇಲ್ಲಿ ತಾವಾಗ ತೆರವುಗೊಳಿಸ್ತೀವಿ ಅಂತ ಏನು ಹೇಳಿದ್ರಿ, ಅದನ್ನ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಯಾಕೆ ಅಳವಡಿಸೋದಿಲ್ಲ ಅನ್ನುವಂಥದ್ದು ಒಂದು. ಇದರಲ್ಲಿಯೂ ಕೂಡ ಎಲ್ಲಿಗಿರುವಂತದ್ದು ಕಳೆದ 36 ವರ್ಷಗಳಿಂದ ತುಂಬಾ, ಈಗ ಕಾಂಗ್ರೆಸ್ ಸರ್ಕಾರ ಇತ್ತು, ನನ್ಗೇನು ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡುವ ಅವಶ್ಯಕತೆ ನನ್ಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದವನು ಅಲ್ಲ, ಅದರ ಬೆಂಬಲಿಗನೂ ಅಲ್ಲ. ಆದ್ರೆ 91ನೇ ಇಸವಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಎಮ್ಎಲ್ಎಗಳೇ ಇರೋದು ಸರ್, ಇನ್ಯಾರು ಗೆದ್ದಿಲ್ಲ. ಧನಂಜಯ ಕುಮಾರ್ 91ರಲ್ಲಿ ಗೆದ್ದ ಮೇಲೆ ಇಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಬಿಜೆಪಿ ಅವರೇ ಇರೋದು. ಈಗಿನ ಚೌಟವರೆಗೂ ಕೂಡ, ಅದಕ್ಕಿಂತ ಮೊದಲು ನಳಿನ್ ಕುಮಾರ್ ಕಟೀಲು, ಅದಕ್ಕಿಂತ ಮೊದಲು ಸದಾನಂದ ಗೌಡ್ರು, ಅದಕ್ಕಿಂತ ಮೊದಲು ನಮ್ಮ ಧನಂಜಯ ಕುಮಾರ್ ಅವರು. ಈ ಎಲ್ಲ ಪ್ರಾಜೆಕ್ಟ್ಗಳು ಬರುವಾಗ, ಬ್ರಹ್ಮಟ್ಟಿಗುಂಟ್ಲು ಟೋಲ್ ಗೇಟ್ ಬರುವಾಗ್ಲೂ ಕೂಡ ಎಂಪಿ ಇದ್ದದ್ದು ಅವರೇ ಅಲ್ವಾ, ಬಿಜೆಪಿ ಅವರಲ್ವಾ? ಜವಾಬ್ದಾರಿ ಇರ್ಲಿಲ್ವಾ ಅಲ್ಲಿಂದ ಇಲ್ಲಿಯವರೆಗೆ? ಮತ್ತೆ ಯಾಕೆ ಅಷ್ಟು ವರ್ಷ ಕೊಟ್ರಿ ಮುನೀರ್ ಕಾಟಿಪಲ್ರವ್ರೆ? ಯಾಕೆ ಅಷ್ಟು ವರ್ಷ ಕೊಟ್ರಿ ನೀವು? ನಿಮ್ಮ ಸರ್ಕಾರದಿದ್ದಾಗ 25 ವರ್ಷ ಕಾಂಟ್ರಾಕ್ಟ್ ಯಾಕೆ ತಾವು ನಮಗೂ ಕೂಡ ಸ್ನೇಹಿತರು. ಮುನೀರ್ ಕಾಟಿಪಲ್ರವ್ರೆ ತಾವು ನೋಡಿ, ನಮಗೂ ಕೂಡ ತಾವು ಸ್ನೇಹಿತರು. ನೀವು ಬಹಳಷ್ಟು ಜಾಣರಿದ್ರಿ. ಯಾಕಂತಂದ್ರೆ ನಿಮಗೆ ಒಂದು ವಾಸನೆ ಹಿಡಿಯುವಂತ ಒಂದು, ಅಂದ್ರೆ ಯಾವುದು ಶಿಫ್ಟ್ ಆಗ್ತದೆ ಅಲ್ಲ, ಬ್ರಹ್ಮರ ಕೋಟ್ಲು ಶಿಫ್ಟ್ ಆಗ್ತದೆ ಅಂತ ನಿಮಗೆ ಕಿವಿಗೆ ಬಿದ್ದಿದೆ. ನೀವು ರಮನಾಥ್ ರೈ ಅವರ ಕಿವಿ ಊದಿದ್ದೀರಿ, ನಿಮಗೆ ಕ್ಲೂ ಸಿಕ್ಕಿದೆ, ಶಿಫ್ಟ್ ಆಗ್ತದೆ, ಕೇಂದ್ರ ಸರ್ಕಾರದ ನಮ್ಮ ಸಂಸದರು ಮಾಡ್ತಾರೆ ಅಂತ ಹೇಳೋರು ಇದು ಕಿವಿಗೆ ಬಿದ್ದಿದೆ. ಅದನ್ನ ನೀವು ಮಾಡಿದ್ರಿ, ನೀವು ಧನ್ಯವಾದ. ನೀವು ನಿಮ್ಮ ಹೋರಾಟ ರಾಜ್ಯ ಸರ್ಕಾರದ ಬಗ್ಗೆ ಸ್ವಲ್ಪ ಇದ್ರೆ ನಾವು ಇನ್ನೂ ಖುಷಿ ಪಡ್ತೇವೆ. ನಾವು ರಾಜ್ಯ ಸರ್ಕಾರದ ಬಗ್ಗೆ ಸ್ವಲ್ಪ ಹೋರಾಟ ಜಾಸ್ತಿ ಮಾಡಿ. ಯಾಕಂತಂದ್ರೆ ಬೇಕಾದಷ್ಟು ಭ್ರಷ್ಟಾಚಾರಗಳು ತಾಂಡಾಡ್ತಾ ಇದೆ. ನೀವು ಮೊನ್ನೆ ಬಜೆಟ್ ಕೊಟ್ಟಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನಾದ್ರೂ ಕೊಟ್ಟಿದ್ದೀರಾ? ಏನು ಇಲ್ಲ ಸರ್. ಅವರು ಹೋರಾಟ ಮಾಡಿ, ಬಜೆಟ್ ಮೇಲೆ ಹೋರಾಟ ಮಾಡಿ, ನೀವು ಹೋರಾಟ ಮಾಡಿ. ಮುನೀರ್ ಕಾಟಿಪಲ್ ಅವರ ಹೋರಾಟದ ಬಗ್ಗೆ ನಾನು ಪಾಲ್ಗೊಳ್ತೇನೆ. ಈಗ ಏನು ಆ ಟೋಲ್ ಗೇಟ್ ತೆರವಾಗುತ್ತೆ, ಬೇರೆ ಕಡೆ ಶಿಫ್ಟ್ ಆಗುತ್ತೆ, ಆ ವಿಚಾರ ತಮ್ಗಳಿಗೆ ಗೊತ್ತಾಗಿದೆ. ಆ ರೀತಿ ಇದ್ದಾಗ ತಾವುಗಳು ಪ್ರತಿಭಟನೆ ಮಾಡ್ತೀರಿ. ಒಂದ್ ವೇಳೆ ನಿಮ್ಗೆ ಮುಚ್ಚಬೇಕು ಅಂತ ಇದ್ದಾಗ ನೇರವಾಗಿ ತಾವುಗಳು ಎಂಪಿಗೆ ಹೋಗಿ ಒಂದು ಮನವಿಯನ್ನ ಕೊಡ್ತೀರಿ, ಎಂಪಿಗೆ ಹತ್ರ ಒಂದು ಮೀಟಿಂಗ್ ಮಾಡಿ ಹೇಳ್ತೀರಿ ಅನ್ನುವಂತ ವಿಚಾರವನ್ನ ಅವ್ರುಗಳೇ ಹೇಳ್ತಾ ಇರೋದು. ಇದೆಲ್ಲವೂ ಕೂಡ ಪ್ರಚಾರ ಶೋ ಖಂಡಿತ. ಯಾಕೆ ಮೊನ್ನೆ ಬಂದಿರಲ್ಲ? ಎಸ್ ಸರ್, ಮಾತಾಡಿ. ಈಗ ನಮ್ಮ ಸ್ನೇಹಿತರಾದ ಮಾಲ್ವೆ ಅವರು ಬಹಳ ಉತ್ಸಾಹದಿಂದ ಬಿಜೆಪಿಯನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಅವರ ಪಕ್ಷ, ಅವರ ಎಂಪಿ, ಅವರ ಕೇಂದ್ರ ಸರ್ಕಾರ, ಅವರ ನಿತಿನ್ ಗಡ್ಕರಿ ಅವರು ಸಮರ್ಥನೆ ಮಾಡ್ಕೊಳ್ಳಿ, ನಮ್ಗೆ ಅದ್ರಲ್ಲಿ ಏನು ತಕರಾರಿಲ್ಲ. ಈಗ ಅವ್ರೇನ್ ಹೇಳಿದ್ರು, ನನಗೆ ವಾಸನೆಯನ್ನ ಗ್ರಹಿಸುವ ವಿಶೇಷ ಶಕ್ತಿ ಇದೆ, ಅದರಿಂದಾಗಿ ಸುರತ್ಕಲ್ನಲ್ಲಿ ಟೋಲ್ ಗೇಟ್ ಶಿಫ್ಟ್ ಆಗ್ತದೆ ಬಂದಾಗ್ತದೆ ಅಂತ ಗೊತ್ತಾಗಿ ನಾನು ಹೋರಾಟ ಶುರು ಮಾಡಿದೀವಿ ಅಂತ ಹೇಳಿದ್ರು. ಇರ್ಲಿ, ಎಸ್, ಜನ ಅವಾಗೆಲ್ಲ ಏನೇನ್ ನಡೆದಿದ್ದಾರೆ ಅಂತೆಲ್ಲ ನೋಡಿದ್ದಾರೆ, ಅದನ್ನ ಈಗ ಚರ್ಚೆಗೆ ತೊಳಸ್ಬೇಡ. ಈಗ ಇಲ್ಲಿ ಕೂಡ ಟೋಲ್ ಗೇಟ್ ಮುಚ್ಚುವಂತಹದ್ದು ಎಲ್ಲ ಸಾಧ್ಯತೆ ಇದೆ.
ಮುಚ್ಚುವಂತ ತೀರ್ಮಾನ ಆಗಿದೆ ಬ್ರಹ್ಮರಕೂಟ್ಲಲ್ಲಿ. ಅದು ಗೊತ್ತಾಗಿ ನಾನು ಹೋಗಿ ನಾನೇ ರಮಣಾತ್ರಿಗೆಲ್ಲ ಕಿವಿಯಲ್ಲಿ ಊದಿ ಈ ಹೋರಾಟವನ್ನು ಶುರು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಪ್ಪೋಣ. ಈಗ ಮಾವಯ್ಯ ಅವರು ಒಂದು ಜವಾಬ್ದಾರಿಯನ್ನು ತಗೊಳ್ಳಿ, ಬಿಜೆಪಿಯ ಜಿಲ್ಲಾ ವಕ್ತಾರರು, ಅವರ MP MLA ಇದಾರಲ್ವಾ, ಅವರ ಕೈಯಲ್ಲಿ ಒಂದು ಹೇಳಿಕೆಯನ್ನು ಕೊಡಿಸ್ತೆ, ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ಕೊಡಿಸ್ತೆ. ಬ್ರಹ್ಮರಕೂಟ್ಲು ಟೋಲ್ ಗೇಟ್ ಅನ್ನ ಎಲ್ಲಿ ಉಪ್ಪಿನಂಗಡಿಯಲ್ಲಿ ಟೋಲ್ ಗೇಟ್ ಆಗುವಾಗ್ಲೋ ಇನ್ನೊಂದು ಆಗುವಾಗ್ಲೋ ಇದು ಇಷ್ಟು ತಿಂಗಳ ಒಳಗಡೆ ಈ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ಅಲ್ಲಿಂದ ತೆರವಾಗ್ತದೆ, ಈ ಕುರಿತು ತೀರ್ಮಾನ ಆಗಿದೆ. ಇನ್ನು ಇಷ್ಟೇ ತಿಂಗಳಿರೋದು, ಅದು 3 ತಿಂಗಳಿರ್ಲಿ 6 ತಿಂಗಳಿರ್ಲಿ ಅಥವಾ 1 ವರ್ಷ ಇರ್ಲಿ, ಈ ದಿನಾಂಕ ಡೆಡ್ ಲೈನು, ಅದರವರೆಗೆ ಅದು ಶಿಫ್ಟ್ ಆಗ್ತದೆ ಅಥವಾ ಮುಚ್ಚುತ್ತದೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಹೆದ್ದಾರಿ ಪ್ರಾಧಿಕಾರ ಹೇಳಿ ಅಥವಾ ಇವರ ಪಾರ್ಲಿಮೆಂಟ್ ಮೆಂಬರ್ ಅವರೇ ಹೇಳಿ ಅಥವಾ ಇವರ ಸಂಬಂಧಪಟ್ಟ ಶಾಸಕರುಗಳ ಇನ್ನೊಬ್ಬ ಅಧಿಕೃತ ವ್ಯಕ್ತಿಗಳ ಕೈಯಲ್ಲಿ ಹೇಳಿಸಿ ನಾವು ಯಾವುದೇ ಹೋರಾಟವನ್ನ ಮಾಡಲ್ಲ, ನಾವು ಇವರಿಗೆ ಧನ್ಯವಾದವನ್ನ ಸಲ್ಲಿಸ್ತೀವಿ. ಇಲ್ದಿದ್ರೆ ನಮ್ಗೆ ವಿಶೇಷ ಸ್ಮೆಲ್ಲಿಂಗ್ ಕೆಪಾಸಿಟಿ ಇದೆ, ಅದು ಮುಚ್ಚುತ್ತದೆ, ಅದಕ್ಕೆ ಆರೋಪ ಮಾಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಮುನೀರ್ ಸರ್, ಮುಚ್ಚದಂತ ಹೇಳಿ, ಮುಚ್ಚ ಇಂಥ ದಿನಾಂಕಕ್ಕೆ ಅದು ಮುಚ್ಚದೆ ತೀರ್ಮಾನ ಆಗಿದೆ ಅಂತ ಮುಚ್ಚುವ ಪ್ಲಾನ್ ಆಗಿದ್ದಿದ್ರೆ, ಇನ್ನೊಂದು ಮುಚ್ಚುವ ಪ್ಲಾನ್ ಆಗಿದ್ದಿದ್ರೆ ನೀವು ಅಲ್ಲಿ ನೋಡಿ ಅವರು ಮೆಲ್ಲನೆ ಒಂದೊಂದು ಇದನ್ನು ಅಲ್ಲಿ ಸರಿಪಡಿಸ್ತಾ ಬರ್ತಾ ಇದ್ದಾರೆ. ಯಾಕೆ ಅವರು ಕೈ ಹಾಕಿದ್ರು ಅಲ್ಲಿ ಸರಿ ಮಾಡ್ಲಿಕ್ಕೆ? ಈಗ ಸರಿ ಆಗ್ತಾ ಇದೆಯಾ? ಈಗ ಸ್ವಲ್ಪ ಸ್ವಲ್ಪ ಅದನ್ನು ಎಲ್ಲ ಸರಿ ಮಾಡ್ಲಿ ನೋಡಿ, ಇವರ ಮಾತು ಸುಳ್ಳು ಅಂತ ಆಯ್ತಲ್ಲ. ಈಗ ಹೋಗಿ ನೋಡಿದ್ರೆ ಮುನೀರ್ ಅವರೇ, ನಾನು ಹೇಳ್ತೇನೆ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆ ತಾವು ಕೂಡ ಮೊನ್ನೆ DC ಆಫೀಸಿಗೆ ಸನ್ಮಾನ್ಯ ಸಂಸದರ ಬಳಿ ನೀವು ಬಂದಿರಂತ ಕಾಣುತ್ತೆ, ನಾನು ನೋಡ್ದಾಗಿತ್ತು. ಬಹುಶಃ ನೀವು ಇನ್ನು ಮುಂದೆ ನೋಡಿ, ಈಗ ಮಾತಾಡ್ಲಿಕ್ಕೆ ಬಂದಿರಿ, ತಮ್ಮನ್ನ ನಾನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ, MRP ವಿಷಯದಲ್ಲಿ ಬಂದಿದ್ದೀರಿ. ತಾವು ಆವಾಗ ಸಂಸದರ ಹತ್ರ ಪ್ರಸ್ತಾಪ ಮಾಡಬೇಕಾಗಿತ್ತು, ನೀವೊಂದು ಮನವಿಯನ್ನ ಕೊಡ್ಬೇಕಾಗಿತ್ತು. ನೋಡಿ, ನಾವು ಏಕಾಏಕಿ ಹೋರಾಟ ಮಾಡುವಂತ ಯಾವಾಗ ಅಂತಂದ್ರೆ MP ಅವರು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಒಂದ್ ನಿಮಿಷ ನೋಡಿ, MP ಅವರು ನಮಗೆ ನೋಡಿ MP ಅವರು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಹೋರಾಟ ಮಾಡುವಂತದ್ದು ಅದಕ್ಕೆ ಒಂದು ಅರ್ಥ ಇರ್ತದೆ. ನೀವು ಬಹಳಷ್ಟು ಅನುಭವಿ, ತಾವು ಮುನೀರ್ ಕಾಟಿಪಲ್ಲಿ ಅವರು ಬಹಳಷ್ಟು ಅನುಭವ ಇರ್ತಕ್ಕಂಥವ್ರು, ನನಗೆ ಗೊತ್ತಿದೆ. ತಾವು ಒಂದು ನಿಮಗೆ ಎಲ್ಲರ ಒಂದು ಫ್ರೆಂಡ್ಶಿಪ್ ಕೂಡ ಇದೆ. ಈ ಕಡೆಯಿಂದ ಕಾಂಗ್ರೆಸ್ ಅವರು ನಿಮಗೆ ಫ್ರೆಂಡ್ಶಿಪ್ ಇದೆ, ಈ ಕಡೆ ಬಿಜೆಪಿ ಅವರು ಇದೆ, ಮತ್ತೆ ಈ ಕಡೆ ದಳದವರು ಇದೆ. ಎಲ್ಲರೂ ಕೂಡ ನಿಮಗೆ ಪ್ರೀತಿ ವಿಶ್ವಾಸ ಬೆಳೆಸಿದಂತ ವ್ಯಕ್ತಿ ಅಂತ ಗೊತ್ತಿದೆ. ನೀವು ಯಾಕೆ ಅದನ್ನ ಸಂಸದರ ಇದಕ್ಕೆ ತರಲಿಲ್ಲ? ಇವಾಗ ಸಂಸದರ ವಿಚಾರ ಎಲ್ಲ ಗೊತ್ತಿದೆ. ನಾವು ಮೊನ್ನೆ ಧರಣಿಯಲ್ಲಿ MP ಅವರಿಗೆ ಕುರಿತು ಒಂದೇ ಒಂದು ಶಬ್ದ ನಕಾರಾತ್ಮಕ ಶಬ್ದ ಮಾತಾಡಿಲ್ಲ. ನಾವು ಸಾಂಕೇತಿಕವಾದ ಧರಣಿಯನ್ನ ಮಾಡಿ MP ಅವರಿಗೆ ಮನವಿ ಕಳಿಸಿದೀವಿ. ತೀರ್ಮಾನ ಮಾಡ್ಲಿ. ಮುನೀರ್ ಕಾಟಿಪಲ್ಲ, ನಾನು ನಿಮಗೊಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಸಂಸದರು, ನೀವು ಇದಕ್ಕೆ ಧನ್ಯವಾದ ಸಲ್ಲಿಸಬೇಕು. ನಾನು ನಮ್ಮ ಸಂಸದರು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಒಂದು ಮಾದರಿ ಜಿಲ್ಲೆಯಾಗಿ ಒಂದು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರದ್ದೇ ಆದ ಒಂದು ನೀಲಿ ನಕಾಶೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಆ ಸಕಲೇಶಪುರ ಘಾಟಿ ಇರ್ಬೋದು, ಅಥವಾ ನೀವು ಈಗೇನು ಟೋಲ್ ಗೇಟ್ ಇದು ಅದೆಲ್ಲ ಆ ಗುಜರಿ ಡಬ್ಬ ಅದು ಏನು ಇರುವುದಿಲ್ಲ. ಅದು ಎಲ್ಲದಕ್ಕೆ ಸಂಸದರು ಏನು ಬೇಕು ಅದನ್ನೆಲ್ಲ ಪ್ರೀ ಪ್ಲಾನ್ ಅವರು ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟಿಂಗ್ ಅವ್ರು ಮಾಡಿದ್ದಾರೆ. ಇನ್ನೂ ಕೂಡ ಮೀಟಿಂಗ್ ಆಗ್ತಾ ಇದೆ. ಅದು ತೆರವಾಗ್ತದ ಇಲ್ಲ ಅನ್ನೋದನ್ನ ಬಹುಶಃ ನೀವು ಒಂದ್ಸಲ ಸಂಸದರನ್ನು ಭೇಟಿ ಮಾಡಿ, ನಾನು ಸಹ ಬರ್ತೇನೆ, ನಾವು ಸಹ ಬರ್ತೇನೆ. ನೋಡಿ, ನಮ್ಮ ಜಿಲ್ಲೆ ಮಾತಾಡಿ. ಈಗ ಅವರು ಹೇಳಿದ್ರು, ನಾವು ಯಾಕೆ ಈಗ ಪಾರ್ಲಿಮೆಂಟ್ ಮೆಂಬರ್ ಅವರು ಬಹಿರಂಗವಾಗಿ ಹೇಳ್ಬೋದು, ನಾವು ಅವರಿಗೆ ಮನವಿಯನ್ನ ಕಲ್ಪಿದ್ದೀವಿ, ಇಲ್ಲ ಅದು ಮುಚ್ತೀವಿ ಇಷ್ಟು ದಿನದೊಳಗೆ ಮುಚ್ಚುತ್ತಂತ ಅವ್ರು ಹೇಳಿದ್ರೆ ಮುಗೀತಲ್ವಾ? ಒಂದು ಮತ್ತೆ ಮಾವೆ ಅವರು ಹೇಳಿದ್ರು, ಜಿಲ್ಲೆಯ ಹೆದ್ದಾರಿಗಳ ಅಭಿವೃದ್ಧಿಗೆ ಅವರ ನೀಲಿ ನಕಾಶೆ ಇದೆ ಅಂತ ಹೇಳಿದ್ರು, ಬಳಸ್ಕುಚ್ಚಿ. ಈಗ ಹೊಸದಾಗಿ ಬರ್ತಾ ಇರುವಂತ 3 ಟೋಲ್ ಕೂಡ ಅವರದೇ ನೀಲಿ ನಕಾಶೆ ಅಂತ ಕೇಳೋದು ನಾವು. ಈಗ ಪರಪಿಲದಲ್ಲಿ ಅದು 4 ಬರ್ತದ ಹೆದ್ದಾರಿ ಕೂಡ ಅಲ್ಲ, ಬೆಳ್ತಂಗಡಿಗೆ ಹೋಗುವಂತ ರಸ್ತೆ ಇದೆಯಲ್ಲ ರೋಡ್ನಿಂದ, ಅದು 4 ಬರ್ತದ ರಸ್ತೆ ಅಲ್ಲ, ದ್ವಿಪಥ 2 ಲೇನ್ನ ಹೆದ್ದಾರಿಯಲ್ಲಿ ಕೂಡ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ಇಂದ 25 ಕಿಲೋಮೀಟರ್ ದೂರದ ಪನಕದಿಯಲ್ಲಿ ಟೋಲ್ ಗೇಟ್ ಅಂತ ತರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಿಮ್ಗೆ ಸೀದಾ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ದಾಟ್ಕೊಂಡು ಬೆಂಗಳೂರು ಕಡೆ ಹೋಗುವಾಗ 33 ಕಿಲೋಮೀಟರ್ ದೂರದಲ್ಲಿ ಟೋಲ್ ಗೇಟ್ ಅನ್ನ ತರ್ತಾ ಇದ್ದಾರೆ. ಇದೇ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ಇಂದ ನೀವು ನಂತೂರಿಗೆ ಬಂದು ನೀವು ಮೂಡಬಿದ್ರೆ ಕಡೆ ಹೋಗುವಾಗ ಇಲ್ಲಿಂದ 14 ಕಿಲೋಮೀಟರ್
ದೂರದಲ್ಲಿ ಗಂಜಿಮಠದ ಟೋಲ್ ಗೇಟ್ ಅನ್ನು ತೆರೀತಾ ಇದ್ದಾರೆ. ಹಾ. ಇದೆಲ್ಲವೂ ಕೂಡ ಸಂಸದರ ಹೊಸ ನೀರಿನ ಖಾತೆ ನಿಧಿ ಅರ್ಥ ಮಾವೇ ಹೇಳಿ ನೋಡಿ ಸರ್ಕಾರದ ಅವ್ರದೇ ಬ್ಲೂ ಪ್ರಿಂಟ್. ನೋಡಿ ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ಮಾನದಂಡಕ್ಕೆ ವಿರುದ್ಧವಾಗಿ ಇದ್ರೆ ಕೇಂದ್ರ ಸರ್ಕಾರದ ಅಲ್ಲ ಮಾನದಂಡಕ್ಕೆ ವಿರುದ್ಧವಾಗಿದ್ರೆ ಖಂಡಿತವಾಗ್ಲೂ ಅದನ್ನ ವೀಕ್ಷಣೆ ಮಾಡ್ತಾರೆ. ಮಾನ್ಯ ಸಂಸದರು ಶಾಸಕರು ವೀಕ್ಷಣೆ ಮಾಡ್ತಾರೆ. ಜನಸಾಮಾನ್ಯರಿಗೆ ನ್ಯಾಯ ಕೊಡುವಂತ ಕೆಲಸ ಕಾರ್ಯವನ್ನ ನಮ್ಮ ಶಾಸಕರು ಮತ್ತೆ ನಮ್ಮ ಸಂಸದರು ಕಡಾಖಂಡಿತವಾಗಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಆ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರವಾಗಿ ಕೆಲಸವನ್ನ ಮಾಡ್ತಾರೆ. ಇದೆಯಲ್ವಾ, ಎಷ್ಟು ಅವಧಿ ಎಷ್ಟು ಅಂದ್ರೆ ಇಲ್ಲಿ ಸಂಗ್ರಹ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ ಎಷ್ಟು ಅವಧಿ ಗೊತ್ತಿದೆಯಾ ಸರ್? ಹೇಗೆ ನೋಡಿ ಸರ್, ಅಲ್ಲಿ ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ರೀಸೆಂಟ್ ಕೊಟ್ಟಂತ ಮಾಹಿತಿ ಪ್ರಕಾರನೇ ನಮ್ದು ಇದು ಬೇರೆ ಸ್ಟ್ರಕ್ಚರು. ನಮ್ಗೆ ಈಗ ಹೊಸದಾಗಿ ಬರುವಂತ ಟೋಲ್ ಗೇಟ್ಗಳಿಗೂ ಬ್ರಹ್ಮರಗುಡ್ಲು ಟೋಲ್ ಗೇಟ್ಗೆ ಯಾವುದೇ ಸಂಬಂಧ ಇಲ್ಲ. ಇದು NMPA ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡು, ಆ ದುಡ್ಡು ನಮ್ಗೆ ಇನ್ನೂ ಬಂದು ತಲುಪಿಲ್ಲ. ನಾವು 36 ವರ್ಷಗಳ ಕಾಲ 36 ಇಯರ್ಸ್ ಸಂಗ್ರಹ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅಂತ ಅಧಿಕೃತವಾಗಿ ಉತ್ತರ ಕೊಟ್ಟಿದ್ದಾರೆ. ಹೇಳ್ತಾರೆ ಅದನ್ನ ನಾವು ಮುಚ್ಚಿನಕ್ಕೆ ತೀರ್ಮಾನ ಮಾಡಿದ್ದೀವಿ. ಅಲ್ಲ ಮತ್ತೆ ಯಾಕೆ ನೀವು ಅಲ್ಲ ನೀವು ಅಷ್ಟು ಮಾಹಿತಿ ಗೊತ್ತಿದ್ದು ಇನ್ನೂ ಕೂಡ ಅಷ್ಟೇ ಮಾಹಿತಿ ನೀವು ಗೊತ್ತಿದ್ದು ಮತ್ತೆ ಯಾಕೆ ಅಲ್ಲಲ್ಲ ನಾನು ಆವಾಗ್ಲೇ ಹೇಳಿದ್ದೆ. ನಾನು ಹೇಳಿದ್ರೆ ತಾವು ಹೇಳಿದ್ರಿ ಕ್ಲೋಸ್ ಆಗ್ತದೆ ಅಂತ ಹೇಳ್ತೀರಲ್ವಾ? ಅಲ್ಲಿ 36 ಇಯರ್ಸ್ ಇದೆ, ಈಗ ಆಗ್ಲೇಬೇಕಾಗ್ತದೆ. ಈಗ ಆ ಮಾನದಂಡದಲ್ಲಿ ಆಗ್ಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ನೆಲ್ಯಾಡಿಯಿಂದ ಬರ್ತದೆ. ಈಗ ಆ ಬರುವಾಗ ಎಷ್ಟು ಕಿಲೋಮೀಟರ್ ರೇಷಿಯೋ ಬೇಕು ಅಂತ ಇದೆ. ಆ ರೇಷಿಯೋ ಇದ್ದಾಗ ಅದು ಶಿಫ್ಟ್ ಆಗೇ ಆಗ್ತದೆ. ಯಾವ ಮಾನದಂಡ ಇದ್ರೂ ಕ್ಯಾನ್ಸಲ್ ಆಗ್ಲೇಬೇಕು. ಮುನೀರ್ ಅವರೇ ಮಾತಾಡಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಈ ನಮ್ಮ ನಂತೂರು ಟು ಬೀಚ್ ರೋಡ್ ಇದೆಯಲ್ಲ, ಅದು ಅತ್ಯಂತ ಬ್ಯುಸಿ ಹೆದ್ದಾರಿ. ಸೆಕೆಂಡಿಗೆ 2-3 ವೆಹಿಕಲ್ಗಳು ಟೋಲ್ ಗೇಟ್ ಇಂದ ಪಾಸ್ ಆಗ್ತದೆ. ನಮ್ಗಿರುವಂತ ಸರಳ ಲೆಕ್ಕಾಚಾರದ ಪ್ರಕಾರ ವರ್ಷಕ್ಕೆ 70 ರಿಂದ 80 ಕೋಟಿ ರೂಪಾಯಿ ಟೋಲ್ ಸಂಗ್ರಹ ಆಗ್ತದೆ. 70 ರಿಂದ 80 ಕೋಟಿ ರೂಪಾಯಿ ಟೋಲ್ ಸಂಗ್ರಹ ಆಗ್ತದೆ. ನಂತೂರಿನಿಂದ BC ರೋಡ್ಗೆ ಆ ಕಾಲಕ್ಕೆ ಹೂಡಿಕೆ ಮಾಡಿರುವಂತ ಮೊತ್ತ 100 ಕೋಟಿಯ ಒಳಗಡೆ. 23 ವರ್ಷ ಆದ್ಮೇಲೆ ಕೂಡ ಇನ್ನೂ ದುಡ್ಡು ಬಂದಿಲ್ಲ. ಅದ್ರ ದುಡ್ಡು ಯಾರು ತಿಂದಿದ್ದಾರೆ? ಹೌದಪ್ಪ, ಯಾರ ಜೇಬಿಗೆ ಬೇಕಿದೆ? ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಕೊಟ್ಟವರು ಯಾರು? ತನಿಖೆ ಮಾಡಿಸ್ಲಿ. ಅದನ್ನ ಅಲ್ಲಲ್ಲ, ಅದನ್ನ ತಮ್ಮ ಸರ್ಕಾರ ಇದ್ದಾಗ ಮಾತ್ರ ಟೆಂಡರ್ ಕೊಟ್ಟಿದ್ದು. ಅವರ ಸರ್ಕಾರ ನೋಡಿ 36 ವರ್ಷ ಕೊಟ್ಟವರು ಯಾರು? ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ನೋಡಿ ಲೆಕ್ಕಾಚಾರ ಅಂದ್ರೆ 36 ಅಂದ್ರೆ ನನಗೆ ಗೊತ್ತಿಲ್ಲ. ನಾರ್ಮಲ್ ಆಗಿ 25 ವರ್ಷ ಕೊಡುವಂತ ನನಗೆ ಗೊತ್ತಿದೆ. ಇಲ್ಲ ಅಂದ್ರೆ 100 ಇಯರ್ಸ್ ಕೊಡುವಂತದ್ದು PPP ಕೊಡುವಂತದ್ದು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ನೀವು ಆವಾಗ ಯಾಕೆ ಅದನ್ನ ಪ್ರತಿಭಟನೆ ಮಾಡ್ಲಿ? ನೀವು ಯಾಕೆ ಉದ್ಘಾಟನೆ ಮಾಡಿದ್ರಿ? ಅದನ್ನ ಯಾಕೆ ಉದ್ಘಾಟನೆ ಮಾಡಿದ್ರಿ? ಸೆಂಟ್ರಲ್ ಮಿನಿಸ್ಟರ್ ಬಂದದನ್ನ ಯಾಕೆ ಉದ್ಘಾಟನೆ ಮಾಡಿದ್ರಿ? ಮೊನ್ನೆ ಆಗಿದ್ದನ್ನು ಬಿಟ್ಟುಬಿಡಿ. ಈಗ ಏನಾಗ್ಲಿಕ್ಕೆ ಇರೋದು? ಈಗ ಅದು ಮಾತಾಡಿ ನೋಡಿ. 36 ವರ್ಷ ನಿಮ್ಮ ಬಾಯಲ್ಲಿ ಬರ್ಬೇಕಂತ ನಾನು ಹೇಳಿದ್ದು ಆಕ್ಚುಲಿ ಇರುವುದದ್ದು ಅದು ನೀವು ಚೆಕ್ ಮಾಡಿ ಬೇಕಾದ್ರೆ ನೋಡಿ. ಮುನೀರ್ ಕಾಟಿಪಲ್ಲರ್ ಅವರೇ, ಈಗ ಮಾನದಂಡ ಏನಂತಂದ್ರೆ ನೆಲ್ಯಾಡಿಂದ ಎಷ್ಟು ಕಿಲೋಮೀಟರ್ ಬರ್ತದೆ, ಬರುವಾಗ ಕಡಾಖಂಡಿತವಾಗಿ ಆ ಟೋಲ್ ಹೋಗೇ ಹೋಗ್ತದೆ. ನೀವು ಆಯ್ತು, ಸರ್ವಪಕ್ಷದೊಟ್ಟಿಗೆ ಇವರು ಸೇರಿ ಹೋಗೋಣ. ನಾವು ಅದಕ್ಕೆ ಮಾತಾಡುವ ಸರ್. ಮುನೀರ್ ಕಾಟಿಪಲ್ ಅವರು ಬರ್ತಾರೆ, ನಾವು ಒಟ್ಟಿಗೆ ಸೇರಿ ನೀವು ನಮ್ಮೊಟ್ಟಿಗೆ ಬರ್ತೀರಾ ಸರ್? ನಮ್ಮ ಸಂಸದರು ತಯಾರಿಲ್ಲ. ಅಲ್ಲ, ನಮ್ಮ ಸಂಸದರು ಸಮರ್ಥರಿದ್ದಾರೆ. ಅದನ್ನು ನಿಭಾಯಿಸಿದ್ದಕ್ಕೆ ಮಾತ್ರ ಇಷ್ಟು ಕೋಟಿಗಳ ಅನುದಾನ ಜಿಲ್ಲೆಗೆ ಬರ್ತಾ ಇದೆ. ಬೇರೆ ಬೇರೆ ನೀರಿನ ಅವಕಾಶಗಳು ತಯಾರಾಗ್ತಾ ಇದೆ. ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಟೋಲ್ ನ ವಿಚಾರವಾಗಿ ಮುಂದಕ್ಕೆ? ನೋಡಿ, ಇದನ್ನ ನೋಡಿ, ಇದು ಚರ್ಚೆ ಆಗಿರ್ತಕ್ಕಂಥದ್ದು ಒಳ್ಳೇದು. ನಿಮಗೆ ನಾನು ಧನ್ಯವಾದವನ್ನ ನಾನು ಸಲ್ಲಿಸ್ತೇನೆ. ಇವಾಗ ಮುನೀರ್ ಕಾಟಿಪಲ್ಲರ್ ಅವರು ಕೂಡ ಕೆಲವು ವಿಚಾರವನ್ನ ಹೋರಾಟದ ಮುಖಾಂತರ ಅವರು ಹೇಳಿದ್ದಾರೆ. ಅದನ್ನ ನಾವು ನಮ್ಮ ಸಂಸದರ ಗಮನಕ್ಕೆ, ನಮ್ಮ ಶಾಸಕರ ಗಮನಕ್ಕೆ ಆಲ್ರೆಡಿ ಬಂದಿದೆ. ಅವರ ಮನಸ್ಸಲ್ಲಿ ಏನಿದೆ, ಅವರು ಯಾವ ರೀತಿಯ ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅದು ಸದ್ಯದಲ್ಲೇ ಗೊತ್ತಾಗ್ತದೆ. ಈಗ ನಾವು ಅಧಿಕೃತವಾಗಿ ನಾವು ಅದನ್ನ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಸಂಸದರು ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಕಾರ್ಯವನ್ನ ಖಂಡಿತವಾಗಿ ಮಾಡ್ತಾರೆ. ಈ ಟೋಲ್ ತೆರವು ಆಗುತ್ತೆ
ನನಗೆ 100% ಈ ಟೋಲು ಎಷ್ಟು ಅವಧಿ ಒಂದು ಅಧಿಕೃತವಾಗಿ ಏನಂತಂದ್ರೆ ಅದು ಒಂದು ಮಾಡಿಫಿಕೇಶನ್ ಅಂತೂ 100% ಹಾಗೆ ಆಗುತ್ತೆ. ನೆರವಾಗುವುದಿಲ್ಲ modification. Modification ಕೊಟ್ರಿ ಇವರು. ಅಂದ್ರೆ ತೆರವು ಆಗ್ಬೇಕಾದ್ರೆ ಬೇಕಲ್ಲ, ಟೋಲ್ಗೇಟ್ ಬೇಕಲ್ಲ. ಈಗ ನೆಲ್ಲಿಯಾಡಿಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ? ಓಕೆ ಈಗ ಮುನೀರ್ ಕಾಟ್ಬಲ್ಲರ ಈಗ ಒಂದೇ ಮಾತು ಮಾವೇ ಒಂದು ಮಾತಿಲ್ಲ ಹೇಳಿ. ಈಗ ಮಾವೇ ಅವರು ಹೇಳಿದ್ರು ಅದು 100% ಮುಚ್ಚದೆ. ನಮ್ಗೆ ಸಂಸದರ ಮೇಲೆ ಇನ್ನೊಬ್ಬರ ನಂಬಿಕೆ ಇದೆ, ಸಂಸದರ ಮೇಲೆ ನನ್ಗೂ ನಂಬಿಕೆ ಇದೆ. ವಿದ್ಯಾವಂತರು, ಕನಸುಗಳಿದಾವೆ, ಸೈನ್ಯದಲ್ಲಿ ಕೆಲಸ ಮಾಡಿದವರು, ರೆಸ್ಪೆಕ್ಟ್ ಕೂಡ ಇದೆ, ಅದ್ರಲ್ಲಿ ಏನು ಮಾತಿಲ್ಲ. ಆದ್ರೆ ಇಲ್ಲಿ ನಮ್ಮ ಮೊನ್ನೆ ನಿಯೋಗ ಧರಣಿ ಮುಗಿಸಿದ ಮೇಲೆ ನಮ್ಮ ಹೋರಾಟ ಸಮಿತಿಯ ನಿಯೋಗ 2 ಸಂಚಾಲಕರುಗಳಿದ್ದು, ಮೋಹನ್ ಶೆಟ್ಟಿ ಬಂಜಿಕಲ್ಲು ಮತ್ತು ಶೇಖರ್ ಬಿ ಅವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಮನವಿಯನ್ನ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಡೈರೆಕ್ಟರ್ ಏನಿದ್ದಾರೆ ನಂತೂರಲ್ಲಿ ಅವರಿಗೆ ಕೈಯಲ್ಲಿ ಮನವಿಯನ್ನ ಕೊಟ್ಟು ಅವರವಾಗ ಹೇಳಿದ ಮಾತೇನಂದ್ರೆ ಯಾವುದೇ ಕಾರಣಕ್ಕೂ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಮನಕಜೆಯಲ್ಲಿ ಟೋಲ್ ಗೇಟ್ ಬರ್ಲಿ, ಹೊರಾಲ್ನಲ್ಲಿ ಟೋಲ್ ಗೇಟ್ ಬರ್ಲಿ, ಉಪ್ಪಿನಂಗಡಿಯಲ್ಲಿ ಬರ್ಲಿ ಅಥವಾ ಗಂಜಿಮಠದಲ್ಲಿ ಬರ್ಲಿ, ಅವೆಲ್ಲ ಬೇರೆ ಪ್ರಾಜೆಕ್ಟ್ಗಳು. ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬೇಡಿ. ನೀವು ಏನು ಅಲ್ಲಿ ಟಾಯ್ಲೆಟ್ ಬೇಕು, ಅಲ್ಲಿ ಇದೇನು ಗೂಡುಗಳ ತರ ಇರಬಾರ್ದು, ಟೋಲ್ ಗೇಟ್ ಚೆನ್ನಾಗಿರ್ಬೇಕು, ಆಂಬುಲೆನ್ಸ್ ಬೇಕು, ಇಂಥದ್ದೆಲ್ಲ ಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಅದೆಲ್ಲ ಮಾಡಿ ಕೊಡೋಣ. ಮತ್ತು ಅಲ್ಲಿ ಟೋಲ್ ಕೊಡದೆ ಹತ್ತಿರದ ಸರ್ವಿಸ್ ರೋಡ್ ಏನಿದೆ ಅದರಲ್ಲಿ ಜನ ಹೋಗ್ತಾ ಇದ್ದಾರೆ ವೆಹಿಕಲ್ ಇಟ್ಕೊಂಡು, ಅದನ್ನು ಕೂಡ ಮುಚ್ಚಲಿಕ್ಕೆ ನೀವು ಅವಕಾಶ ಕೊಟ್ಟರೆ ಇನ್ನೂ ಚೆನ್ನಾಗಿರುವಂತ ವ್ಯವಸ್ಥೆ, ಕ್ಯಾಂಟೀನ್ ಇನ್ನೊಂದು ಮತ್ತೆಲ್ಲವನ್ನ ಕೊಡ್ತೀವಿ. ಆದ್ರೆ ಇದು ಆ ಟೋಲ್ ಗೇಟ್ ಎಲ್ಲ ಸಿದ್ಧ ಆಗುವಾಗ ತೆರೆಯುವಾಗ ಇದನ್ನು ಮುಚ್ಚಲಿಕ್ಕೆ ಆ ಬೇಡಿಕೆಯನ್ನ ಇಡಬೇಡಿ, ಅದೊಂದು ಅಸಾಧ್ಯದ ಬೇಡಿಕೆ ಅಂತ ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇಕಿದ್ರೆ ನಾಳೆ ನಿತಿನ್ ಅವರೇ ನೀವು ಮೀಡಿಯಾದ ಪ್ರತಿನಿಧಿಯಾಗಿ ಬನ್ನಿ, ಬಿಜೆಪಿಯ ಪ್ರತಿನಿಧಿಯಾಗಿ ಮಾವೇ ಅವರು ಬರ್ಲಿ, ನಾನು ಬರ್ತೀನಿ, ಜೊತೆಯಲ್ಲಿ ಹೋಗಿ ಬೇಕಾದ್ರೆ ಅವ್ರ ಹತ್ರ ಮಾತಾಡೋಣ. ಈ ರೀತಿ ಇದೆ ಹಾಗಾದ್ರೆ ಇನ್ನು ಮುಂದಕ್ಕೆ 36 years ಮುಂದಕ್ಕಿದೆ ಮಾರಿ ಹಬ್ಬ. ಹೌದಪ್ಪ, ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ನಾನು ಹೇಳುವಂತದ್ದು. ಈ ರೀತಿ ಇದ್ರೆ ಅಲ್ಲ ಇಷ್ಟು ಟೋಲ್ ಗೇಟ್ ಗಳ ನಡುವೆ ನಮ್ಮ ಕರಾವಳಿ ಭಾಗದ ಜನರು ಬದುಕ್ಬೇಕಂದ್ರೆ 6 ಟೋಲ್ ಗೇಟ್ ಆಗುತ್ತೆ ಆಗಿದೆ ಇನ್ನು ಮುಂದಕ್ಕೆ. ನಾನು ಆಗ್ಲೇ ಮುನೀರ್ ಕಾಟಿಪಲ್ಲರ ನಾನು ಆವಾಗಲೇ ಹೇಳಿದೆ, ಈಗ ನಮ್ಮ ಸಂಸದರು ಬಹಳಷ್ಟು ಚಾಣಾಕ್ಷರಿದ್ದಾರೆ, ಚಾಕುಚಕ್ಯತೆಯಿಂದ ಅಧಿಕಾರಿಗಳ ಯಾವ ರೀತಿ ಕೆಲಸ ಮಾಡಿಸಬೇಕು ಅನ್ನೋದು 6 ಟೋಲ್ ಗೇಟ್ 3+3 ನಾನು ಕೇಳ್ತಾ ಇರೋದು ನೀವೇ ಮಾಡಿದ್ದದ್ದು ಅಲ್ಲಲ್ಲ. ಅದರ ಪಿತಾಮಹ ಯಾರು? 36 ವರ್ಷ ಮಳೆ ಯಾರು ಅಂತ ಅಗ್ರಿಮೆಂಟ್ ನೀವು ಮಾಡಿ, ನೀವು 30 ವರ್ಷ ನಮ್ಮ ಹತ್ರ ತೆಗಿಸಿ ಅಂತ ನೀವು ಹೋರಾಟ ಮಾಡ್ತೀರಲ್ಲ, ಅವಾಗ ಸ್ವಲ್ಪ ಅದರ ಪ್ರಜ್ಞೆ ಬೇಕಾಗಿತ್ತಲ್ಲ. ಅತ್ತ ಸರ್ ಒಂಜಿ ವನ್ಪೆ ತುಳುಟೆ ವನ್ಪೆ ಏರೆ ಕನಗಾಟದ ಸರ್ ಇತ್ತ ನನ್ನ ಆಜಿ ಟೋಲ್ ಗೇಟ್ ಆಪುಡು ನಮ್ಮ ಕುಡ್ಲಾಡು ಒಂದ್ ವಿಚಾರ ಅಪ್ಪಗ ಒಂಜಿ ಟೋಲ್ ಗೇಟ್ ಆಯ್ನೆ ಬ್ರಹ್ಮರ ಕೋಟ್ಲುಡು 5 ಮುಖ ಆಜಿಗೆ ಬ್ಯಾಕ್ ಟು ಬ್ಯಾಕ್ ಟೋಲ್ ಗೇಟ್ ಆಪುಂಡು ಏರೆ ಕನಗಾಟದ ಬರುವ ಪ್ರಶ್ನೆ. ಫಸ್ಟ್ ಟೋಲ್ ಗೇಟ್ ಬಂದ ಮಾತೆಲ್ಲ ಕಟ್ಟೊಂದು ಇತ್ತ ದನ ರೋಡ್ ಸರಿ ಆಪುಂಡು ಕೊರ್ಕ ಆಪಣದು ಒಂದು ತಿಕ್ಕಿನ ಪತ್ತಿನ ಒಲ್ಬೋದು ಕಾಸು ಸುಲಿಗೆನೆ ಮಲ್ತದ ಇತ್ತನ ಒಲ್ಪರ್ದು ಕಿಸೆರ್ದು ಒಲ್ಪರ್ದು ಕಾಸು ಮಿತ್ರದಿತ್ತು ಬುರುಡೆ ಸುಲಿಗೆ. ಒನ್ ಮೋರ್ ಸೀರಿಯಸ್ ಪಾಯಿಂಟ್ ಸರ್, ನೀವು ವೆಹಿಕಲ್ ತೆಗಿತೀರಿ, ವೆಹಿಕಲ್ ಪರ್ಚೇಸ್ ಮಾಡ್ತೀವಿ, ಆ ವೆಹಿಕಲ್ ಅನ್ನು ಹೊರಗೆ ತರುವುದಕ್ಕಿಂತ ಮುಂಚೆ ಟ್ಯಾಕ್ಸ್ ಕಟ್ತೀವಿ, GST ಕಟ್ತೀವಿ, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ. ಆಯ್ತು, ಹೊರಗೆ ಬಂತು, ಸೆಸ್ ಸೇರಿ ಎಲ್ಲ ನಮ್ಮನ್ನು ಕಂಗಾಲ್ ಮಾಡಿ ಬಿಡ್ತಾರೆ. ಹೊಸ ಪೆಟ್ರೋಲ್ ಹಾಕಿಸುವಾಗ ಕೂಡ ಅದಕ್ಕೆ ನಾವು ಪೆಟ್ರೋಲ್ಗೆ ಕೂಡ ಟ್ಯಾಕ್ಸ್ ಸೆಸ್ ಏನೇನೋ ಕರ್ಮ ಹಾಕ್ತೀವಿ. ಆಯ್ತು, ಟೋಲ್ 60 ಕಿಲೋಮೀಟರ್ ಪ್ರತಿ ಟೋಲ್ಗೆ ಒಂದು ರಸ್ತೆಯಲ್ಲಿ ಹೋಗುವಾಗ ಕೂಡ ಟೋಲ್ ಕಟ್ಬೇಕಂತ ಹೇಳ್ತಾರೆ. ಬೇರೆ ಎಲ್ಲ ಟ್ಯಾಕ್ಸ್ ಅನ್ನು ತೆಗಿಲಿ, ಆಗ ಕೇಂದ್ರ ಸರ್ಕಾರ ಇವರದೆಲ್ಲ. ವೈ ಡೋಂಟ್ ದೇ ಟೇಕ್ ದಟ್ ಡಿಸಿಷನ್? ಡೂ ದೇ ಹ್ಯಾವ್ ಗಟ್ಸ್ ಟು ಟೇಕ್ ದಿ ಸಚ್ ಕೈಂಡ್ ಆಫ್ ಡಿಸಿಷನ್ಸ್? ಅದು ಮಾತಾಡೋದಲ್ಲ. 36 ವರ್ಷ 28 ವರ್ಷ ಹಿಂದೆ ಆಗಿದ್ದನ್ನು ಮಾತಾಡುವುದು ಇವರು. ಪ್ರೆಸೆಂಟ್ ಅಲ್ಲಿ ನಮಗೆ ಏನು ಬೇಕು, ದೇಶದ ಜನತೆ ಏನನ್ನು ಬಯಸ್ತಾ ಇದೆ ಅದನ್ನು ಅರ್ಥ ಮಾಡುವಲ್ಲಿ ಇವರು ತಪ್ಪಿದ್ದಾರೆ, ಎಡವಿದ್ದಾರೆ. ನಾವೆಲ್ಲೂ ತಪ್ಪಲಿಲ್ಲ. ಇವರು ಹೇಳ್ತಾರೆ, ಒಂದು ನಿಮಿಷ ಸರ್, ಇವರು ಹೇಳ್ತಾರೆ ಸಂಸದರು ಜಾಣಾಕ್ಷರಾಗಿದ್ದಾರೆ, ಎಲ್ಲರೂ ಹೌದು, ಕರೆಕ್ಟ್, ಯಾರು ಅಲ್ಲಿ ಇದನ್ನು ಅಲ್ಲಗೆಳೆಯುವುದಿಲ್ಲ. ಆದ್ರೆ ನೋಡಿ, ಅವರು ಅಷ್ಟು ಜಾಣಾಕ್ಷರ ಆಗಿರುವುದರಿಂದ 3 ಟೋಲ್ ಆರಾಯ್ತು. ಜಾಣಾಕ್ಷರ ಆಗಿದ್ದರಿಂದ 3 ಟೋಲ್ ಒಂದಾಗ್ಬೇಕಿತ್ತಲ್ಲ, ಯಾಕೆ ನೀವು ಆಧಾರ ನೋಡಿ, ಒಂದು ಸರ್ಕಾರದ ನೋಡಿ ಯಾವುದೇ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದರದೇ ಆದ ಒಂದು ಮಾನದಂಡ ಇದೆ. ಏನು ಮಾನದಂಡ? ಲೂಟಿ ಮಾಡುದು ಯಾವುದೇ ಇರಲಿ ಮಾಡುವಾಗ ಸರ್ಕಾರದ ಒಂದು ಕಾನೂನು ಚೌಕಟ್ಟಲ್ಲಿ ನೋಡಿ, ಏನಾದರೂ ಅನಧಿಕೃತವಾಗಿ ಏನಾದ್ರು ಇದ್ರೆ
ಅದನ್ನ ಖಂಡಿತವಾಗಿ ಅದನ್ನ ನಮ್ಮ ಅಧಿಕೃತ ಸಂಸದರು- ಅಂತ ಹೇಗೆ ಹೇಳ್ತೀರಿ? ಅದರ ಅಧಿಕೃತ ಏನಾಗಿದೆ ಹೇಗೆ? ತೋರಿಸೋದಕ್ಕೆ ಅಲ್ಲಿ ನೀವು ಮಾನದಂಡಗಳು ನೋಡಿ, ಏನು ಪಾಲನೆ ಮಾಡಿದ್ದೀರಿ? ಅಲ್ಲಿ ರೂಲ್ಸ್ ಎಷ್ಟು ಪಾಲನೆ ಆಗಲಿಲ್ಲ. ಎಷ್ಟು ಎಕ್ಸ್ಪ್ಲೈನ್ ಮಾವೆ ಸರ್, ಈಗ explain. ಮಾವೆ ಸರ್, ಕೇರಳದಲ್ಲೂ ಕೂಡ ಇದೇ ರೀತಿ ಟೋಲ್ ಗೇಟ್ ತೆರವಾಗಿತ್ತು. Yes. ಅಲ್ಲಿ ಮಾನದಂಡ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜನರು ದಂಗೆ Yes, ಎದ್ದಿದ್ರು. ಖಂಡಿತ. ಹೌದಾ? ಹೌದು. So ಅಲ್ಲಾಗುತ್ತೆ, ಇಲ್ಲಿ ಯಾಕಾಗಲ್ಲ? ಇಲ್ಲಿ ಮಾನದಂಡ ಯಾಕೆ ನೋಡಿ, ಆಗಲ್ಲ? ಮಾನದಂಡ ಸರಿ ಇಲ್ಲ ಅಂತಂದ್ರೆ ಖಂಡಿತ ಏನ್ ತೆರವಾಗ್ತದೆ. ಸರ್ ಇದು? ಇಲ್ಲಿ ಏನ್ ನೋಡೋಣ, ಸರ್ we'll- 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 60 ಕಿಲೋಮೀಟರ್ ಅಂತ ಬಂದಾಗ Are you ಇಲ್ಲಿ ready ಎಷ್ಟು to fight? ಕಿಲೋಮೀಟರ್ We'll ಎಷ್ಟು ಟೋಲ್ find ಗೇಟ್ out. ಇದೆ? We'll You are find ready out. to fight with Yeah, us? yeah, we'll find out. We'll find it. ಅಲ್ಲ ಸರ್, 60 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಬಂದಾಗ ಎಷ್ಟು ಕಿಲೋಮೀಟರ್? No. ನಾನು ಈಗ 6 ಟೋಲ್ ಗೇಟ್ ಎಕ್ಸ್ಟ್ರಾ ಆಗಿದೆ ಅಂತ ಹೇಳಿದ್ರಲ್ಲ, ಹಾ. ಸೊ ಅದರ ಬಗ್ಗೆ ನಾನು ಹಾ, ಈಗ ಹೇಳಿ. ಸಂಸದರು ಡೆಲ್ಲಿಯಿಂದ ಬಂದ Yes, ತಕ್ಷಣ yes, sir. ನಾವು ಅದ್ರ Last- ಬಗ್ಗೆ ಚರ್ಚೆ yes. ಮಾಡ್ತೀವಿ ನಾವು. Last week. ಒಂದು ಮಾತಿಲ್ಲ. ಮಾತಾಡಿ. ಮಾತಾಡಿ. ಈಗ ತಲಪಾಡಿ ಆ ಕಡೆ ಇನ್ನೊಬ್ರು ಹೊಡ್ತಾರೆ ಹಾ. ಕುಂಜತ್ತೂರಿಂದ ಹಾ. ಬೆಳ್ತಂಗಡಿಗೆ ಹೋಗ್ಬೇಕು. ಹಾ. ಬೆಳ್ತಂಗಡಿ ಹತ್ರ ಮೊಡಂತಿ ಅವ್ರಿಗೆಲ್ಲ ಹೋಗ್ಬೇಕು. ಹಾ. ಅವರಿಗೆ ಹೋಗ್ಲಿಕ್ಕೆ ಇರೋದು 63 ಕಿಲೋಮೀಟರ್. ಹಾ. ಅವರು ಫಸ್ಟಿಗೆ ಇಲ್ಲಿ ಟೋಲ್ ಕಟ್ತಾರೆ. ಕಟ್ಟಬೇಕಾದ ಟೋಲ್. ಹಾ. ಹಾ. ಈಗ ಮುನೀರ್ ಕಾಟಿಬಲ್ ಅವರಿಗೆ ನಾನು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಬರೀ ನ್ಯಾಷನಲ್ ಹೈವೇಯಲ್ಲಿ ಮಾತ್ರ ಓಡಾಡುದಾ? ನೀವು ಬರೀ ನ್ಯಾಷನಲ್ ಹೈವೇಯಲ್ಲಿ ಮಾತ್ರ ಓಡಾಡುದಾ? ಬೇರೆ ಎಲ್ಲಿ ಓಡಾಡುದಿಲ್ವಾ? ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತೆ ತಾವುಗಳು. ಇದನ್ನು ಮುಗಿಸಿ ನ್ಯಾಷನಲ್ ಹೈವೇ ಬಿಟ್ಟು ಬೇರೆ ರಸ್ತೆಯನ್ನು ನೋಡಿದಾಗ ನೀವು ಅದಕ್ಕೆ ಅಟ್ಲೀಸ್ಟ್ ಆ ಗುಂಡಿ ಮುಚ್ಚಬೇಕು ಕೂಡ ನಿಮ್ಗೆ ಮನಸ್ಸಿಗೆ ಬರೋದಿಲ್ವಾ? ಅಲ್ಲಿ ಎಲ್ಲಿ ಟೋಲ್ ನೀವು ಬರೀ ನಮ್ಮ ಮಾಡಿದ್ದಾರೆ ಸಂಸದರು ಮಾಡಿದ್ರು. ನೀವು ನೋಡಿ, ನೀವು ಹುಟ್ಟಾಕಿರುವಂತ ಕೂಸದು, ನೀವು ಹುಟ್ಟಾಕಿರ್ತಕ್ಕಂಥ ಕೂಸು ಈ ಹೊರೆಯನ್ನ ಈಗ ನಮ್ಮ ಸಂಸದರ ಮೇಲೆ, ನಮ್ಮ ಸರ್ಕಾರದ ಮೇಲೆ ಹಾಕ್ತೀರಿ. ಯಾವ ನಾಗರಿಕರು ಅಷ್ಟೇ, ಯಾವ ನಾಗರಿಕರು ಇಲ್ಲಿಗೆ ನೀವು ನೋಡಿ, ತಲಪಾಡಿಯಿಂದ ಒಬ್ಬ ಹೊರಟ್ರೆ ತಲಪಾಡಿಯಲ್ಲಿ ಟೋಲ್ ಕಟ್ಟಿ, ಬ್ರಹ್ಮರಗುಟ್ಟಲ್ಲಿ ಟೋಲ್ ಕೊಟ್ಟಿ ಆತ ಹೋಗಿ ಮೊಡಂತಿಯಾರು ತಲುಪಬೇಕು ಅಂತ ಆದ್ರೆ 65 ಕಿಲೋಮೀಟರ್ ತಲುಪುವಾಗ 3 ಕಡೆ ಟೋಲ್ ಗೇಟ್ಗಳಲ್ಲಿ ನೋಡೋಣ. ಅದನ್ನ ನಮ್ಮ ಎಂ ಪಿ ಅವರು ಇದ್ದಾರೆ, ನೋಡ್ತಾ ಇದ್ದೀವಿ. ನಮ್ಮ ಎಂ ಪಿ ಅವರು ಇದ್ದಾರೆ. Okay. ಅದರ ಬಗ್ಗೆ ನಾವು ಅದರ ಕಟ್ತಾ ಬಗ್ಗೆ ನೀವು ಇದ್ದಾರೆ. ಏನೇನು ಇವ್ರು ಚರ್ಚೆ ಮಾಡಿದ್ರೆ ಇದೆ. ನಾವೆಲ್ಲರೂ ಕೂತ್ಕೊಂಡು ಎಂ ಪಿ ಅವರು Yes, ಚರ್ಚೆ ಮಾಡೋಣ. yes, What yes. is there? ನಿಜ, ನಿಜ. ನಾವೆಲ್ಲ- ನೀವು ಅದಕ್ಕೆ ಅವಕಾಶ ಮಾಡಿ. Yeah, Yes, I'm ready sir, to yes, come. sir. ನೀವೆಲ್ಲ I will come. ಒಂದು ಕರಾವಳಿ ಭಾಗ- That is a good sign. ಒಂದು ಕರಾವಳಿ ಭಾಗದಲ್ಲಿ 6 ಟೋಲ್ ಗೇಟ್ ನಿರ್ಮಾಣ ಆಗ್ತಾ ಇದೆ ಅಂತ ಬಂದಾಗ, ಕಾರ್ಯಾಚರಿಸ್ತಾ ಇದೆ ಅಂತ ಬಂದಾಗ ಅದು ಡೇಂಜರಸ್, ಗಂಭೀರವಾಗಿರುವಂತಹ ವಿಚಾರ. ಅದು ಆಗಿದ್ದಾಗ ಈ ಬಗ್ಗೆ ಚರ್ಚೆ ಆಗ್ಲೇಬೇಕು, ಇದಕ್ಕೆ ಪರಿಹಾರ ಸಿಗ್ಲೇಬೇಕು. ಅಂಡ್ ಥ್ಯಾಂಕ್ ಯು ಸರ್ ಮುನೀರ್ ಕಾಟಿಬಲ್ ನಿಮಿಷ, ನೋಡಿ, ಮಾತಾಡಿದಕ್ಕೆ. ಈ ರಾಜಕಾರಣ ಬರ್ತೀನಿ. ಕೊನೆಯದಾಗಿ ಒಂದು 2 ಕರೆಗಳನ್ನು ತೆಗೆದುಕೊಳ್ತೀನಿ, ಸಮಯದ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಲೈನ್ ಅಲ್ಲಿ ಇದ್ದೀರಾ? ಹೌದು ಸರ್. ಎಸ್ ಸರ್. ತಮ್ಮ ಹೆಸರು ಇಲ್ಲಿಂದ ಸರ್? ನಾವು ಶೇಖರ್ ಪೂಜಾರಿ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ನೋಡಿ ಸರ್, Remove ಹಾಕೊಂಡ್ರಾ? ಅದಕ್ಕೆ ನೋಡಿ, ಅದಕ್ಕೆ ಒಂದು ಅಗ್ರಿಮೆಂಟ್ ಇರ್ತದೆ ಇಷ್ಟು ವರ್ಷ ಅಂತ. ಅಗ್ರಿಮೆಂಟ್ ಆದ ನಂತರ ಟೋಲ್ ತೆಗಿಬೇಕು, ಟೋಲ್ ಗೇಟ್ ಯಾವ್ದೇ ಇರ್ಲಿ. ಅದಕ್ಕೆ ಪ್ರತಿಭಟನೆ ಮಾಡೋದಾಗ್ಲಿ, ಚರ್ಚೆ ಮಾಡೋದಾಗ್ಲಿ ಯಾವ್ದು ಇರಬಾರ್ದು. ನೇರವಾಗಿ ತೆರಬೇಕು. ಅಗ್ರಿಮೆಂಟ್ ಆಗಿದೆ, ಬಿಟ್ಬಿಡಿ ಅಂತ. ಮತ್ತೆ ಒಂದು, ಅದು ರೂಟು ಧಾಮ ರೂಟು, ಅದು ಕಾಂಟ್ರಾಕ್ಟ್ ರೂಟ್ ಆಗ್ಬೇಕು. ಎಲ್ಲಿದವರೆಗೆ? ಮಂಗಳೂರು ತನಗೆ, ಇಲ್ಲಿ ಕಿಶೋರ್ ಸರ್ಕಲ್ ಇಂದ. ಅದರ ನಂತರ ಅದು ತೆಗೆದ್ರೆ ಸಾಕು. ಓಕೆ ಓಕೆ ಓಕೆ. ನೀವು ಬಂಟ್ವಾಳದವರು ಬಹುಶಃ? ನೀವು ಬಂಟ್ವಾಳದವರ? ಹೌದು ಹೌದು. ಓಕೆ, ನಿಮ್ಗೆ ಟೋಲ್ ಕಟ್ ಆಗುತ್ತೆ ಹೀಗೆ? ನೋಡಿ, ಬಂಟ್ವಾಳದ ಉಂಟು, ಅದು ಅಲೆಜ್ ಎಲ್ಲ ತೆಗಿಬೇಕು. ಅದು ಏನು ಡಬಲ್ ರೋಡ್ ಎಲ್ಲಿ ಇತ್ತು ಸರಿಯಾಗಿಲ್ಲ. ಒಂದು ಹೈವೇ ಕರೆಕ್ಟ್ ಆಗಿದೆ, ಯಾವುದು ಧರ್ಮಸ್ಥಳ ರೂಟು. ನೋಡಿ, ನಾನು ಇನ್ನೊಂದು ನಿಮಗೆ ಸಿಹಿ ಸುದ್ದಿಯನ್ನು ನಾನು ಕೊಡ್ತೇನೆ. ಅಲ್ಲ, ನಾನು ನಿಮಗೆ ಜನರಿಗೆ ಸಿಹಿ ಸುದ್ದಿಯನ್ನು ಕೊಡ್ಬೇಕು. ನೋಡಿ, ನಾನು ಆಗ್ಲೇ ಅದನ್ನ ಪ್ರಸ್ತಾಪ ಮಾಡಿದ್ದೇನೆ, ಈಗಲೂ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಂಸದರು ಇದಕ್ಕೆ ಹೊಸದು ಒಂದು DPR ತಯಾರು ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಗೆ ತರಲಿಕ್ಕೆ ಅದನ್ನು ಪ್ರಯತ್ನ ಮಾಡಿ ಅದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆಗಲೇ ನಿಮಗೆ ಹೇಳಿದ್ದೇನೆ. ಆದರೆ ನೀವೆಲ್ಲ ಸುಮಾರು ಮಾತಾಡಿದ್ರಿ, ಅದು ಚರ್ಚೆ ಆಗಲೇಬೇಕು. ಚರ್ಚೆ ಆದಾಗ ಮಾತ್ರ ಗೊತ್ತಾಗೋದು. ನನಗೆ ಗೊತ್ತಿದ್ದಾಗೆ ಅದು ಏನು ನಿಮಗೆ 36 ಇಯರ್ಸ್ ಏನಾಗಿದೆಯಾ, ಅದು ಬಹುಶಃ NHAಗೆ ಸಂಬಂಧಪಟ್ಟದ್ದು ಅಲ್ಲ. ನಮ್ಮ ಇಲ್ಲಿಂದ ಸುರತ್ಕಲ್ಲಿಂದ ಬಹುಶಃ ಬ್ರಹ್ಮರಕೋಟ್ಲವರಿಗೆ ಮೇ ಬಿ ಇದನ್ನು NHA ಅಡಿಗೆ ತರಲಿಕ್ಕೆ ಎಲ್ಲ DPR ರೆಡಿ ಆಗ್ತಾ ಇದೆ. ನಾನು ಹೇಳಿಲ್ಲ ಆವಾಗ ಸುಳಿವು. ಈ ವಾಸನೆಯನ್ನು ಮುನೀರ್ ಕಾಟಿಪಲ್ ಅವರು
ತಿಳ್ಕೊಂಡಿದ್ದಾರೆ ಅಂತ. ಇವರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಏನು This is- ವಾಸನೆ ಅಲ್ಲಲ್ಲ ವಾಸನೆ ಅಂತ ಕರೆಕ್ಟ್, ಹೇಳ್ತಾ ಇದ್ದೀರಿ ಸರ್. ಅವರಿಗೆ ಗೊತ್ತಿತ್ತು ಸರ್, ಜನರ ಪರವಾಗಿ ಹೋರಾಟ ಮಾಡೋದನ್ನು ವಾಸನೆಗೆ ಸರ್ ಅಂತ ಕರೆದು ನಿಮಗಿಂತ ಅವರ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಇಲ್ಲ, 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 ಮುನೀರ್ ಕಾಟಿಪಲ್ ಅದು ರಮನಾಥ್ ರೈ ಆಗಲಿ ಮುನೀರ್ ಕಾಟಿಪಲ್ ಆಗಲಿ ಅವರು ಜನರ ಪರವಾಗಿ ಕೆಲಸ ನೋಡಿ, ಮಾಡ್ತಾ ಮುನೀರ್ ಇದ್ದಾರೆ. ಕಾಟಿಪಲ್ ಅದರ ಇರ್ಬೋದು, ಫಲವಾಗಿ ರಮನಾಥ್ ರೈ ಇರ್ಬೋದು, ಸುರತ್ಕಲ್ ಬಹಳಷ್ಟು ಟೋಲ್ ತೆಗೆಯುವಲ್ಲಿ ವ್ಯಕ್ತಿ. ಯಶಸ್ವಿಯಾಗಿರೋದು. ಅಲ್ಲ, ಬಹಳಷ್ಟು ಗೌರವ ವ್ಯಕ್ತಿ. ನಮಗೂ ನಿಮ್ಮ ನಾವು ಮೇಲೆ ಇದೆ. ನೋಡಿದ್ದೇವೆ, ಮುನೀರ್ ಗೌರವ ಕಾಟಿಪಲ್ ಸಂಸದರ ಮೇಲೆ ಇದೆ. ನಾವು ಸ್ನೇಹಿತರು ಮಾತಾಡುವಾಗ ಮಾತ್ರ ಅವರಿಗೆ ಜಾಗ್ರತೆ ಆ ವಿಷಯ ಮಾತಾಡಿ. ಗೊತ್ತಿದೆ. ಬಾಯಿಗೆ ಆ ವಿಷಯ ಬಂದಾಗ ಗೊತ್ತಿದೆ. ಮಾತಾಡೋದಲ್ಲ. DPR ಏನು ಮಾತಾಡೋದು ನೀವು? ಗೊತ್ತಾಗಿದೆ. ವಿಷಯ ನೋಡಿ, ಅವರು DPR ವಿಷಯ ಗೊತ್ತಾಗಿದೆ ನೋಡಿ. ಅವರಿಗೆ ಯಾವುದು ಅವಮಾನ ರೀತಿಯಲ್ಲಿ ನಾವು ಮಾತಾಡೋದಿಲ್ಲ, ಯಾರಿಗೆ ನಿಮಗೆ ಸಹ ನಾವು ಮಾತಾಡೋದಿಲ್ಲ, ಗೊತ್ತಾಯ್ತಲ್ವಾ? ವಾಸನ್ ಅಂತಂದ್ರೆ ಒಂದು ಅವರು ಬ್ರಿಲಿಯಂಟ್ ಅಂತ ಲೆಕ್ಕ ಅದು. ಸಿ ನೀವು ಅದನ್ನ ಮಿಸ್ಟೇಕ್ ಮಾಡಿ ಆ ಥರ ಮಾತಾಡಿ. ಖಂಡಿತ ಖಂಡಿತ ಅವರ ವಿಸ್ತಾರವಾಗಿ ಅದನ್ನು ಪ್ರಸ್ತಾವ Negative ಆಗಿ ಜನರಿಗೆ prospect ಕೊಡೋದು ಸರಿಯಲ್ಲ. ನೋಡಿ, ನಿಮ್ಮ ಗೌರವಕ್ಕೆ ಘನತೆಗೆ ಸರಿಯಾಗುವುದಿಲ್ಲ. ಮಾತಾಡುವಂತದ್ದು ಮತ್ತೆ ನಾವು ಮಾತಾಡ್ತೀವಿ. ನೆಗೆಟಿವ್ ಮಾತಾಡೋದಕ್ಕೆ ನಾವು ಯಾವತ್ತೂ ಮಾಡೋದಿಲ್ಲ. ನೀವು ನೆಗೆಟಿವ್ ಮಾತಾಡಿದ್ರೆ ನಾವು ಬಿಡುವ ಜನನೂ ಅಲ್ಲ. ನಾವು ನೀವು ನೆಗೆಟಿವ್ ಮಾತಾಡಿದ್ರೆ ನಾವು ನೆಗೆಟಿವ್ ನಾವು ಗೌರವ ಕೊಟ್ರೆ ನಾವು ಸಹ ಕೊಡ್ತೇವೆ. ಗೊತ್ತಾಯ್ತಲ್ವಾ? ನಾವು ಮಾತಾಡೋ ಸರಿಯಾಗಿ ಮಾತಾಡ್ತೇವೆ. ನಾವೇನು ನಮ್ಮ ಸಂಸದರು ಏನು DPR ಮಾಡ್ತಾ ಇದ್ದಾರೆ ಅದು ನೋಡಿ, ಕಾದು ನೋಡಿ. ಸುಮ್ಮನೆ ಅದನ್ನ ಆ DPR ನೋಡಿಕೊಂಡು ಸುಮ್ಮನೆ ಪ್ರತಿಭಟನೆ ಮಾಡುವಂತದ್ದು, ಸುಮ್ಮನೆ ಜಾಹೀರಾತಿಗೋಸ್ಕರ ಮಾಡುವಂತದ್ದನ್ನ ನಾವು ಯಾವತ್ತೂ ಕೂಡ ಖಂಡಿಸ್ತೇವೆ. ನಮ್ಗೆ ಯಾವ ಹೆದರಿಕೆಯನ್ನು ಕೂಡ ಇಲ್ಲ ಅದರಲ್ಲಿ. ಸಾರಿ, ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಬಹು ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಕ್ಷಮಿಸಿ ಆ ಒಂದು ವಿಚಾರಕ್ಕೆ ಅಂತ ಹೇಳ್ತಾ ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ಸ್ ಹಾಗಿದ್ರೆ ಎಸ್ ಸರ್ ಏನ್ ಹೇಳಿಕ್ಕೆ ನೋಡಿ, ಇಷ್ಟಪಡ್ತೀವಿ? ನಾವು ನಮ್ಮ ಶಾಸಕರಿರ್ಬೋದು, ನಮ್ಮ ಸಂಸದರಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ಯಾವುದೇ ಸಮಸ್ಯೆಗಳು ಬಂದ್ರೂ ಅದನ್ನು ಸರಿ ಮಾಡಲಿಕ್ಕೆ ನಮ್ಮ ಸಂಸದರು, ನಮ್ಮ ಶಾಸಕರು, ನಮ್ಮ ಸರ್ಕಾರ ಸಮರ್ಥರಿದ್ದಾರೆ. ಅದನ್ನು ಮಾಡಿಯೇ ಮಾಡ್ತಾರೆ. ಓಕೆ, ಇದು ತೆರವಾಗುತ್ತೆ ಆಗುತ್ತೆ. ಓಕೆ, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್. ಈ ಒಂದು ಟೋಲ್ ಗೇಟ್ ಏನಿದೆ ಸರ್, ಇದು ಅವೈಜ್ಞಾನಿಕವಾಗಿರುವ ಟೋಲು, ಜನರನ್ನು ಲೂಟಿ ಮಾಡುವಂತಹ ಟೋಲು. ಇದನ್ನು ತೆರೆಸಿಯೇ ನಾವು ಸಿದ್ಧ. ಯಾರು ಇವರ ಒಟ್ಟಿಗೆ ನಿಲ್ತಾರೋ ಇಲ್ವೋ ಇಲ್ಲ. ನಾವಂತೂ ಟೋಲ್ ವಿರೋಧಿ ಹೋರಾಟ ಸಮಿತಿ, ಸಮಾನ ಮನಸ್ಕ ಸಮಿತಿ, ಸನ್ಮಾನ ರಮನಾಥ್ ರೈ ಅವರು, ಅದೇ ರೀತಿ ಮುನೀರ್ ಕಾಟಿಪಲ್, ಅದರೊಟ್ಟಿಗೆ ಎಲ್ಲ ಪಕ್ಷದ ನಾಯಕರೊಂದಿಗೆ ಸೇರಿಕೊಂಡು ಈ ಹೋರಾಟವನ್ನು ಮುಂದುವರಿಸ್ತೇವೆ. ಎಲ್ಲಿವರೆಗೆ ಇವರು ಈ ಟೋಲನ್ನು ಕಿತ್ತೋಗಿ ಸಿಗುವುದಿಲ್ವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತಾ ಇರ್ತದೆ. ಜೈ ಹಿಂದ್. ಓಕೆ, ಎಸ್ ಸರ್, ಇದು ಈ ಹೊತ್ತಿನ ವಿಶೇಷ. ಇವೆಲ್ಲದಕ್ಕೆ ನಡುವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ, ನಾವು ಥಿಂಕ್ ಮಾಡಬೇಕಾಗಿರುವಂಥ ವಿಚಾರ, ನಮ್ಮ ಕರಾವಳಿ ಭಾಗದ ಜನರು ವಿದ್ಯಾವಂತರ ಜಿಲ್ಲೆ ಅಥವಾ ಬುದ್ಧಿವಂತರು, ಪ್ರಜ್ಞಾವಂತರು ಅಂತ ಹೇಳ್ತೀವಿ. ಆದರೆ ಎಲ್ಲಿ ತನಕ ದುರಂತ ಬಂದು ತಲುಪಿದೆ ಅಂತ ಬಂದಾಗ ಒಂದು ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ 6 ಟೋಲ್ಗಳು ಕಾರ್ಯಾಚರಿಸ್ತಾ ಇದೆ ಅನ್ನುವಂಥದ್ದೇ ಬಹಳಷ್ಟು ವಿಪರ್ಯಾಸದ ಸಂಗತಿ. ಈ ರೀತಿ ಇನ್ನು ಮುಂದಕ್ಕಾದ್ರೆ ಸೊ ಇವೆಲ್ಲದರ ಜೊತೆಗೆ ಬ್ರಹ್ಮರಕೋಟ್ಲ ಟೋಲ್ ಗೇಟ್ ಬಹಳಷ್ಟು ಚರ್ಚೆ, ಹಿಂದಿನ ಕೂಡ ಬಹಳಷ್ಟು ವಿವಾದಗಳು ಅಲ್ಲಿ ಆಗ್ತಾನೆ ಇದೆ ಆ ಒಂದು ಟೋಲ್ ಗೇಟ್ನ ವಿಚಾರವಾಗಿ. ಬಟ್ ಆ ಟೋಲ್ ಮುಚ್ಚುತ್ತಾ ಅಂತ ಬಂದಾಗ ಇನ್ನೂ ಕೂಡ 36 ಇಯರ್ಸ್ ಇದೆಯಂತೆ ಅಂತ ಬಂದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ. ಏನಪ್ಪಾ ಅನ್ನುವಂಥದ್ದು ಅಲ್ಲ, ನಾವು ಜನರ ಮುಂದೆ ವಿಚಾರವನ್ನು ಇಟ್ಬೇಕಾಗುತ್ತೆ. ಬರ್ತೇನೆ. ಸೊ ಈ ರೀತಿ ಇದ್ದಾಗ ಈ ರೀತಿ ಆಗಬಾರದು ಅಂತ ಹೇಳಿದ್ರೆ ಎಸ್, ಇದಕ್ಕೆ ಸಂಬಂಧಪಟ್ಟರು ಅಂದ್ರೆ ನ್ಯಾಷನಲ್ ಹೈವೇ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಈ ಬಗ್ಗೆ MP ಅವರು ಸೇರಿದಂತೆ ಈ ಬಗ್ಗೆ ಸರಿಯಾಗಿರುವಂತಹ ಗಮನವನ್ನ ಹರಿಸಿ ಈ ಒಂದು ಸಮಸ್ಯೆಗಳನ್ನ, ಯಾಕಂದ್ರೆ ಜನರಿಗೆ ನಿಮ್ಮ 30 ರೂಪಾಯಿ, 20 ರೂಪಾಯಿ, 25 ರೂಪೀಸ್, 30 ರೂಪೀಸ್ ಫರಕ್ ಬೀಳುತ್ತೆ ಅಂದ್ರೆ ಮ್ಯಾಟರ್ ಆಗುತ್ತೆ ಬಹಳಷ್ಟು ಜನರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ, ದೊಡ್ಡ ಕಾರಲ್ಲಿ ಹೋಗುವವರಿಗೆ, ಪೊಲಿಟಿಷಿಯನ್ಸ್ಗಳಿಗೆ ಅಥವಾ ದೊಡ್ಡವರಿಗೆ, ಉಳ್ಳವರಿಗೆ ಏನು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದರೆ ಪ್ರತಿಯೊಂದು 6 ಟೋಲ್ ಗೇಟ್ಗಳು ಅಲ್ಲಲ್ಲಿ ಕಾರ್ಯಾಚರಿಸ್ತಾ ಇರುತ್ತಂತ ಬಂದಾಗ ಬಹಳಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕಿಂತ ಮೊದಲು ನಾವು ಕಾರನ್ನು ತೆಗೆದುಕೊಂಡಾಗ, ಗಾಡಿನ ತೆಗೆದುಕೊಳ್ಳಾಗ ಅದಕ್ಕೆ ಕಟ್ಟುವಂತಹ ಟ್ಯಾಕ್ಸ್ಗಳು ಇದೆಲ್ಲವೂ ಕೂಡ ಇದ್ದು ಅಗೇನ್ ಟ್ಯಾಕ್ಸ್ಗಳು, ಎಲ್ಲಿ ಬದುಕ್ತಾ ಇದ್ದೀವಿ, ಯಾರ ತಲೆ ಹೊಡಿತಾ ಇದ್ದಾರೆ, ಏನು ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಈ ರೀತಿ ಆಗಬಾರ್ದು. ಈ ಒಂದು ಸಮಸ್ಯೆಗೆ ನಮ್ಮ ಈಗಿರುವ MP ಅವರು ಪ್ರಜ್ಞಾವಂತ MP ಇದ್ದೀರಿ ಆ್ಯಂಡ್ ವಿದ್ಯಾವಂತ MP ಇದ್ದೀರಿ. ತಮ್ಗಳಿಗೆ ಮಾತಾಡಲಿಕ್ಕೆ ಗೊತ್ತಿದೆ, ಅವರ ಜೊತೆ ಹೇಗೆ ಮಾತಾಡಬೇಕು ಆ್ಯಂಡ್ ಯಾವ ಪ್ರಾಬ್ಲಮ್ಗೆ ಹೇಗೆ ಸೊಲ್ಯೂಷನ್ ಕಂಡುಕೊಳ್ಬೇಕು ಅನ್ನೋಂಥದ್ದು. ಸೊ ಆಗಿದ್ದಾಗ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆಯ ಮೇಲೆ ಜೊತೆಗೆ ಅಲ್ಲಿ ರಮನಾಥ್ ರೈ ಅವರು ಸೇರಿದಂತೆ, ಮುನೀರ್ ಕಾಟಿಪಲ್ ಅವರು ಸೇರಿದಂತೆ ಎಲ್ಲರೂ ಕೂಡ ಟೋಲ್ ವಿರೋಧಿ ಹೋರಾಟ ಸಮಿತಿ ನಾವು ಈ ಟೋಲ್ ತೆರವು ಮಾಡದೆ ಬಿಡಲ್ಲ, ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಇದು ಈ ಹೊತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ BJP ವಕ್ತಾರರು ಮಾಧವ್ ಮಾವೆ ಅವರು, ಅದೇ ರೀತಿ ಸುಹೇಲ್ ಕಂದಕ್ ಅವರು, ಬ್ರಹ್ಮರಕೋಟ್ಲ ಟೋಲ್ ವಿರೋಧಿ ಹೋರಾಟ ಸಮಿತಿ, ಬೋತ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.